ಮಾಡಿಕೊಳ್ತಿದ್ದೇವೆ. ಜಯ ಜಯ ಗಣಪತಿ ಗಣಗಳಿಗಧಿಪತಿ ಬೇಡು ನಿಸಮ್ಮತಿ ಬೆನಕಲಿನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಪಾರ್ವತಿ ತನಯನ ಪಾದವ ಸೇರಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಪಾರ್ವತಿ ತನಯನ ಪಾದವ ಸೇರಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಮೂಷಿಕ ವಾಹನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು. ಜ್ಞಾನದ ಸಿದ್ಧಿಯೋಗದ ವಿಘ್ನೇಶ್ವರನೆಂದಿಗೂ ನೀವರದ ಜ್ಞಾನದ ಸಿದ್ಧಿಯೋಗದ ವಿಘ್ನೇಶ್ವರನೆಂದಿಗೂ ನೀವರದ. ಜಯ ಜಯ ಗಣಪತಿ ಗಣಗಳಿಗಧಿಪತಿ ಏಳನೇ ಸನ್ಮತಿ ಗಣಗಣವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ. ಇದೀಗ ಒಂದೇ ಮಾತರು ತನ್ಮಯ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸತ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ಧ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ कराले कोटि कोटि भुजैर्हृत कर करवाले अबला किनुमा ये तो बले बहुबलधारिणी नमामि तारिणी रिपुदलवारिणी मातरं वन्दे मातरम्। तुमि विद्या तुमि धर्मा तुमि हृदि तुमि मर्मा त्वं हि प्राणशरीरे बाहुते तुमि मा शक्ति हृदये तुमि मा भक्ति तुम्हारी प्रतिमा गढ़ी मंदिरे मंदिरे वन्दे मातरम्। त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम्। श्यामलां सरलां सुस्मितां भूषितां धरणीं धरणीं मातरं वन्दे मातरम् वन्दे मातरम्।
ಮಾತರಂ ವಂದೇ ಮಾತರಂ. ಕೋಟೆಕಾರ ನೆತ್ತ 52ನೇ ವರ್ಷದ ಸಾರ್ವಜನಿಕ ಬೀದಿ ಗಣೇಶೋತ್ಸವದ ಈ ಧಾರ್ಮಿಕ ಸಭೆಟ್ ಅಧ್ಯಕ್ಷತೆಯನ್ನು ವಹಿಸಿದಂಚಿನ ರೋಟರಿ ಕಿಶನ್ ಕುಮಾರ್ ಅಧ್ಯಕ್ಷರು, ರೋಟರಿ ಕ್ಲಬ್ ಮಂಗಳೂರು ಮೇಲಿನ ಹೃತ್ಪೂರ್ವಕವಾದ ಸ್ವಾಗತ ಮಾಡುವುದಿಲ್ಲ. ವಿವಿಧ ಧಾರ್ಮಿಕ ಕಚೇರಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದ ರೋಟರಿ ಕಿಶನ್ ಕುಮಾರ್ ಮೇರೆಗೆ ಎಂಗಳ ಸಮಿತಿದ ಸದಸ್ಯರು ಶ್ರೀಧರ್ ಕುಂಜತ್ತೂರು ಬೇರೆ ಮತ್ತದೆ ಶಾಲು ಸ್ಮರಣಿಕೆದ ಪ್ರೀತಿಯ ಗೌರವ ಮಾನವಿಯನ್ನು ಮಲ್ತುಕೊಂಡು ವಿನಯನ ಮಲ್ತಿಲ್ಲ. ವಿವಿಧ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ವಹಿಸಿಕೊಂಡಿದ್ದ ರೋಟರಿ ಕಿಶನ್ ಕುಮಾರ್ ಮೇರೆಗೆ ಶ್ರೀಧರ್ ಕುಂಜತ್ತೂರು ಮೇರೆ ಪ್ರೀತಿಯ ಶಾಲು ಸ್ಮರಣಿಕೆದ ಪ್ರೀತಿಯ ಗೌರವ ಈ ವೇದಿಕೆ ಅಂಚನೆ ಧಾರ್ಮಿಕ ಉಪನ್ಯಾಸ ಮಂತರ ವೈದ್ಯನ ಶ್ರೀಮತಿ ಅರ್ಪಿತಾ ಶೆಟ್ಟಿ ಕಟಪಾಡಿ, ಉಪನ್ಯಾಸಕರು ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆ ಮಣಿಪಾಲ ಮೇರೆಲ್ಲ ಈ ಕಾರ್ಯಕ್ರಮವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಧಾರ್ಮಿಕ ಕಚೇರಿ ಧಾರ್ಮಿಕ ಉಪನ್ಯಾಸಕರ ಪುನಃ ಶ್ರೀಮತಿ ಅರ್ಪಿತಾ ಶೆಟ್ಟಿ ಕಟಪಾಡಿ ಮೇರೆಗೆ ಚಂದ್ರಕಲಾ ಮೇರೆ ಬರ್ತದೆ ಶಾಲು ಸ್ಮರಣಿಕೆದ ಪ್ರೀತಿಯ ಗೌರವ ಮಾನವಿಯನ್ನು ಕುರುಡು ಬಣ್ಣದ ವಿನಯನ ಮಂತ್ರಿಲ್ಲ. ಶ್ರೀಮತಿ ಅರ್ಪಿತಾ ಶೆಟ್ಟಿ ಕಟಪಾಡಿ ಮೇರೆಗೆ ಚಂದ್ರಕಲಾ ಮೇರೆ ಬರ್ತದೆ ಶಾಲು ಸ್ಮರಣಿಕೆದ ಪ್ರೀತಿಯ ಗೌರವ ಮಾನವಿಯನ್ನು ಕುರಿತು ಇನ್ನಿತ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡಿಕೊಂಡು ಬಣ್ಣದ ವಿನಯನ ಮಂತ್ರಿಲ್ಲ. ಅಂಚನೆ ಮುಖ್ಯ ಅತಿಥಿಯಾದ ವೈದ್ಯನ ಎಂಗಳ ಆತ್ಮೀಯರಾಯನ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ತು ಸಹ ಪ್ರಾಂತ ಕಾರ್ಯದರ್ಶಿ ಮೇರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡುತ್ತೇನೆ. ವಿವಿಧ ಕಜ್ಜದ ದೀಪ ಪ್ರಜ್ವಲನ ಮಲ್ಕುರ್ಪುಣಂಚಿನ ವಿಶ್ವ ಹಿಂದೂ ಪರಿಷತ್ ಸಹ ಪ್ರಾಂತ ಕಾರ್ಯನಿರ್ವಹಿಸಿದ ಶ್ರೀ ಶರಣ್ ಪಂಪಲ್ ಮೇರೆಗೆ ಚೇತನ್ ಬೇರಿ ಬೇರೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನವಿಯನ್ನು ಕೊರಡು ಬಣ್ಣದ ವಿನಯನ ಮಾಡ್ತದಲ್ಲ. ಶ್ರೀ ಶರಣ್ ಪಂಪಾಯಲ್ ಮೇರೆಗೆ ಚೇತನ್ ಬೇರಿ ಬೇರೆ ಶಾಲು ಸ್ಮರಣಿಕೆದ ಗೌರವ ಮಾನವಿಗೆ ವೇದಿಕೆ ಇದೆ. ಅಂಚನೆ ಬುಕಂಜಿ ಬಿನ್ನೇರು ರೋಟರಿ ರಾಜೇಂದ್ರ ಕಲ್ಬಾವಿ ಕಾರ್ಯನಿರ್ವಹಣಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಮಂಗಳೂರು ಮೇರೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಮುಖ್ಯ ಬಿನ್ನೇರಾದ ಪುಣಂಚಿನ ರೋಟರಿ ರಾಜೇಂದ್ರ ಕಲ್ಬಾವಿ ಮೇರೆಗೆ ಅಶೋಕ್ ಉಚ್ಚಿಯಲ್ಲಿ ಬೇರೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನವಿಯನ್ನು ಕುರುಡು ಬಣ್ಣದ ವಿನಯನ ಮಾಡ್ತದಲ್ಲ. ರೋಟರಿ ರಾಜೇಂದ್ರ ಕಲ್ಬಾವಿ ಮೇರೆಗೆ ಅಶೋಕ್ ಉಚ್ಚಿಯಲ್ಲಿ ಮೇರೆಗೆ ಶಾಲು ಸ್ಮರಣಿಕೆದ ಗೌರವ ಮಾನವಿಗೆ ಬೊಕ್ಕೊಂಜಿ ಬಿನ್ನೆರಾದ ಬೈದು ಅಂಚನೆ ಬೊಕ್ಕೊಂಜಿ ಬಿನ್ನೆರಾದ ಬೈದಿನಾರು ಸರೋಜ ಕುಮಾರಿ ನಿವೃತ್ತ ಮುಖ್ಯ ಶಿಕ್ಷಕಿ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಮೇಲೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಮುಖ್ಯ ಬಿನ್ನೇರ ಪೀಠದ ಪುನಃ ಶ್ರೀಮತಿ ಸರೋಜ ಕುಮಾರಿ ಮೇರೆಗೆ ವಿಜಯಶೇಖರ್ ಬೇರೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನವಿಯನ್ನು ಕೊರಡು ಬಣ್ಣದ ವಿನಯನ ಮಾಡ್ತಿಲ್ಲ. ಸರೋಜ ಕುಮಾರಿ ಮೇರೆಗೆ ಶಾಲು ಸ್ಮರಣಿಕೆದ ಮಾನವಿಗೆನೇ ಶ್ರೀಮತಿ ವಿದ್ಯಾಶೇಖರ್ ಬೇರೆ ಬರ್ತದೆ ಕೊರಡು ಬಣ್ಣದ ವಿನಯನ ಮಾಡ್ತಿಲ್ಲ. ಬೊಕ್ಕೊಂಜಿ ಮುಖ್ಯ ಅತಿಥಿ ವೈದ್ಯರು ಪುಷ್ಪಲತಾ ಎಸ್ ನಾಯಕ್ ತುಕೋಟು ಹಿರಿಯ ಭಜನಾ ಸೇವಕರು ವೈದ್ಯರು
ಅಂಚನೆ ಮುಖಂಜಿ ಮುಖ್ಯ ಅತಿಥಿ ಸುಲೋಚನಾ ಅಧ್ಯಕ್ಷರು ಮಾತೃಮಂಡಳಿ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಬೇರೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಮುಖ್ಯ ವಿನ್ಯರ್ನ ಪೀಠದ ಉಪನಂಚನ ಶ್ರೀಮತಿ ಸುಲೋಚಿನಿ ಬೇರೆನೆ ಲತಾ ದಿನೇಶ್ ಮೇರು ಬರ್ತದೆ ಇವರಿಗೆ ಶಾಲು ಸ್ಮರಣಿಕೆದ ಗೌರವ ಮಾನವಿಕೆಯನ್ನು ಕೊರಡು ಪಡೆದು ವಿನಯನ ಮತ್ತೊಂದಿಲ್ಲ ಇನ್ನಿಂದ ಕಾರ್ಯಕ್ರಮದ ಮುಖ್ಯ ವಿನ್ಯರ್ನ ಪೀಠದ ಉಪನಂಚನ ಶ್ರೀಮತಿ ಸುಲೋಚಿನಿ ಮಾತೃಮಂಡಳಿ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಅಧ್ಯಕ್ಷರ ಮೇರೆಗೆ ಲತಾ ದಿನೇಶ್ ಮೇರು ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನವಿಕೆಯನ್ನು ಕೊರಡು ಪಡೆದು ವಿನಯನ ಮತ್ತೊಂದಿಲ್ಲ. ಅಂಚನೆ ಅಭಿನಂದನೆ ಮಂತಾರೆ ಎಂಕಿಲ ಅಭಿನಂದನೆ ಮಂತಾರೆ ಲೆತ್ತುದನಂಚಿನ ಪುಷ್ಪಲತಾ ಎಸ್ ನಾಯಕ ತುಕ್ಕೋಟು ಹಿರಿಯ ಭಜನಾ ಕಾರ್ಯಕರ್ತರು ಮೇರೆಲ್ಲ ಎಂಕಿಲು ಹೃತ್ಪೂರ್ವಕವಾದ ಸ್ವಾಗತ ಮಂತ್ವ. ಅಂಚನೆ ಶ್ರೀ ಚೆನ್ನಪ್ಪ ಮಾಡೂರು ಸ್ಮಶಾನ ನಿರ್ವಹಣೆ ಮಲ್ತೊಂದು ಪುನರ್ ಆರೆಲ್ಲ ಸ್ವಾಗತ ಮಂತೊಂದಿಲ್ಲ. ಅಂಚನೆ ವಿದ್ವಾನ್ ಉಚ್ಚಿಲು ಆರ್ಎನ್ ರಂಗಭೂಮಿ ಆರೆಲ್ಲ ಎಂಕೆಲ ಹೃತ್ಪೂರ್ವಕವಾಗಿ ಸ್ವಾಗತ ಮಂತೊಂದಿಲ್ಲ. ಅಂಚನೆ ವೇದಿಕೆ ರೂಪನ ಅಂಚನೆ ಇಂಕನಾರಾಯಣ ಮಹಾಪೋಷಕಿ ರಾಮಣ್ಣ ಶೆಟ್ಟಿ ಮುಂಬೈ ಗೌರವ ಅಧ್ಯಕ್ಷರ ನಾರಾಯಣ ಗುಂಪಲ ಬೇರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದು ಸ್ವಾಗತ ಭಾಷಣ ಉಂಟಾರೆ. ಇದಕ್ಕ ಗೌರವ ಪೀಠದ ಕುಲದನಂಚಿನ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಮೇರೆಗೆ ಅಮಿತ್ ಸಂಕೋಳಿಗೆ ಮೇರೆ ಬರ್ತದೆ ಶಾಲದ ಗೌರವವನ್ನು ಕೊರಡು ಪಡೆದು ವಿನಯನ ಮಾಡ್ತದಲ್ಲ. ಅದೇ ರೀತಿ ಇದಕ್ಕ ನನ್ನ ಗೌರವ ಅಧ್ಯಕ್ಷರ ನಾರಾಯಣ ಕುಂಪಾಲ ಮೇರೆಗೆ ಧನುಷ್ ಮೇರೆ ಬರ್ತದೆ ಶಾಲದ ಗೌರವ ಮಾನಾದಿಗೆಯನ್ನು ಕೊರಡು ಪಡೆದು ವಿನಯನ ಮಾಡ್ತದಲ್ಲ. ನಾರಾಯಣ್ ಕುಂಬಲ ಮೇರೆಗೆ ಧನುಷ್ ಮೇರೆ ಬರ್ತದೆ ಶಾಲದ ಗೌರವವನ್ನು ಕೊರಡು ಪಡೆದು ವಿನಯನ ಮಾಡ್ತದಲ್ಲ. ಅಧ್ಯಕ್ಷರ ನೆಚ್ಚಿನ ರಘುಬುಚ್ಚಿಲು ವೇದಿಕೆ ಮೇರೆಗೆ ಮಂಜುನಾಥ್ ಸಂಕೋಳಿಗೆ ಬೇರೆ ಬರ್ತದೆ ಶಾಲದ ಗೌರವವನ್ನು ಕೊರಡು ಪಡೆದು ವಿನಯನ ಮಾಡ್ತದಲ್ಲ. ರಘುಬುಚ್ಚಿಲ್ ಮೇರೆಗೆ ಶಾಲುದ ಮಾನಾದಿಗೆ ಶ್ರೀ ಮಂಜುನಾಥ್ ಸಂಕೋಳಿಗೆ ಮೇರೆ ನೀಡಿದೆ. ಅದೇ ರೀತಿ ವೇದಿಕೆದ ಎದುರು ಬಗ್ಗೆಂಡು ಹಬ್ಬಕ್ಕ ಚಾನಲ್ ಅಭ್ಯರ್ಥಿ ಪೊಸಕೊರ ಚಾನಲ್ ಬೆಕ್ಲೆಗ್ಲ ಈ ಕಾರ್ಯಕ್ರಮಕ್ಕೂ ಪ್ರೀತಿದ ಸ್ವಾಗತ ಮಲ್ಪೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೂ ಎಂಗಳೊಟ್ಟಿಗೆ ಪುನಃ ಅವೇತೋ ಕಾರ್ಯಕರ್ತ ಭಕ್ತಾಭಿಮಾನಿ ಬಂಧುಲೆಗ್ಲ ಮೋಕೆಡು ಸ್ವಾಗತ ಮಲ್ತಂದು ಕಾರ್ಯಕ್ರಮವನ್ನು ತುಮುಕನು ಹೊಂದಲ್ಲ. ಅವರ ಫೋಟೋಕ್ಕೂ ಒಂಜಿ 2ನೇ ವರ್ಷದ ಗಣೇಶೋತ್ಸವದ ಬೀರಿ ಗಣೇಶೋತ್ಸವದ ಬಾರಿ ಪುರ್ಲುದ ವೇದಿಕೆ ಇದರ 52ನೇ ವರ್ಷದ ಸಾರ್ವಜನಿಕ ಬೀದಿ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇವತ್ತಿನ ಪ್ರಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಕೆಲವೇ ಮಾತುಗಳಲ್ಲಿ ನಾನು ಪ್ರಸ್ತಾವನೆಯನ್ನು ಮುಗಿಸ್ತೇನೆ. 52 ವರ್ಷಗಳ ಹಾದಿ ಬಹಳ ಕಠಿಣ. ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ. ದಿವಂಗತ ಜಲಂಧರ್ರಯ್ಯವರ ಆ ಕಾರ್ಯಚಟುವಟಿಕೆಯ ಮುಖಾಂತರ ಈ ಮಂದಿರ ನಿರ್ಮಾಣಗೊಂಡು ಇವತ್ತು ಅವರ ಆದರ್ಶಗಳನ್ನು ಇಟ್ಟುಕೊಂಡು ನಾವು ನಡೆಸ್ತಾ ಬಂದಿದ್ದೇವೆ. ಇಲ್ಲಿ ನಮಗೂ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನಮಗೆ ಹೆಮ್ಮೆ ಅಂತ ಹೇಳಿ ನಾವು ಭಾವಿಸ್ತೇನೆ. ಒಂದು ಮಂದಿರವಾಗಿದ್ದುಕೊಂಡು ಧಾರ್ಮಿಕ ಚಟುವಟಿಕೆಗಳನ್ನ ವೈದಿಕ ಚಟುವಟಿಕೆಗಳನ್ನ ಮಾಡ್ತಾ
ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಧಾರ್ಮಿಕ, ವೈದಿಕ, ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಈ ಭಾಗದಲ್ಲಿ ಒಂದಷ್ಟು ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡಿದ್ದೇವೆ ಅನ್ನುವಂತ ಹೆಮ್ಮೆ ನಮಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಕಳೆದ ವರ್ಷದ ಗಣೇಶ ಹಬ್ಬದ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ 2022ರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಹಬ್ಬ ನಡೆಯಿತು, ಗಣೇಶೋತ್ಸವ ನಡೆಯಿತು. ಅದರಲ್ಲಿ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರವನ್ನ ಅನೇಕ ಸಂಘ ಸಂಸ್ಥೆಗಳು ಶಬ್ದ ಚಿತ್ರಗಳನ್ನು ನೀಡಿ ವಿವಿಧ ತರಿಳು ತೋರಣಗಳಿಂದ ಅಲಂಕಾರ ಮಾಡಿ ನಮಗೆ ಅನೇಕ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಹಕಾರಗಳನ್ನ ವಿವಿಧ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಆಭಾರಿಯಾಗಿದೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಗೋವಿನ ಕೆಲಸದಲ್ಲಿ ಒಂದು ಅತ್ಯಂತ ಕೆಲಸವನ್ನು ಮಾಡ್ತಾ ಇದೆ. ಪಜೀರಿನ ಗೋಶಾಲೆಯ ಒಂದು ಗೋವನ್ನ ದತ್ತು ಪಡೆಯುವಂತ ಕೆಲಸವನ್ನ ಕೂಡ ನಾವು ಮಾಡಿರುವಂತದ್ದನ್ನ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಅದೇ ರೀತಿಯಲ್ಲಿ ದೀಪಾವಳಿ ಹಬ್ಬದಂದು ಒಂದು ಗೋಕಾಣಿಕೆಯನ್ನು ಒಟ್ಟು ಮಾಡಿಕೊಂಡು ಅದನ್ನ ನಮ್ಮ ಏಕ ಭಜನೆ ಅಂತ ಹೇಳಿದ್ರೆ ಜನವರಿ 10ಕ್ಕೆ ನಡೆಯುವಂತ ಏಕ ಭಜನೆ ಸಂದರ್ಭದಲ್ಲಿ ಒಟ್ಟು ಮಾಡಿಕೊಂಡು ಪಜೀರು ಗೋಶಾಲೆಗೆ ಕೊಡುವಂತ ಒಂದು ಕೆಲಸವನ್ನ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ 2 ಬಾರಿ ರಕ್ತದಾನ ಶಿಬಿರಗಳನ್ನು ಮಾಡಿಕೊಂಡು ನಿರಂತರವಾಗಿ ರಕ್ತದ ಪೂರೈಕೆಯಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡಿದೆ ಅಂತ ಹೇಳಿ ಮತ್ತಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶನಿವಾರದ ಪೂಜೆ ಇರಬಹುದು, ಪ್ರತಿನಿತ್ಯದ ಪೂಜೆ ಇರಬಹುದು, ಸಂಕಷ್ಟೇ ದಿನದಂದು ಗಣಹೋಮ ಇರಬಹುದು, ಈ ರೀತಿಯ ವೈದಿಕ ಕಾರ್ಯದಲ್ಲೂ ಕೂಡ ಕೆಲಸಗಳು ಮಂದಿರದಲ್ಲಿ ಆಗ್ತಾ ಇದೆ. ಮತ್ತೊಂದು ವಿಚಾರವನ್ನು ನಾನು ಗಣನೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶ್ರದ್ಧಾ ಕೇಂದ್ರವಾಗಿದ್ದುಕೊಂಡು ಪ್ರತಿಭಾ ಕಾರಂಜಿಗಿಂತಲೂ ಕೂಡ ಹೆಚ್ಚಿನ ಸ್ಪರ್ಧೆಗಳನ್ನ ಇಟ್ಟಂತ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಸಾರ್ವಜನಿಕ ಗಣೇಶ ಸಮಿತಿ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಮೊನ್ನೆ ಸೆಪ್ಟೆಂಬರ್ನಲ್ಲಿ ನಡೆದಂತ ಒಂದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ಉಳ್ಳಾಲ ಭಾಗದ ಆಯ್ದ 35 ಶಾಲೆಗಳ 800ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ. ಇಂತಹ ಅನೇಕ ಕೆಲಸಗಳನ್ನು ಮಾಡ್ತಾ ಅನಿಮಲ್ ಟ್ರಸ್ಟ್ ಕೇರ್ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಇವರೆಲ್ಲ ಸಹಯೋಗದೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಈ ಭಾಗದಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ತಿಲಕರು ಆರಂಭ ಮಾಡಿದಂತಹ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾವಿಂದು ಬೀರಿ ಗಣೇಶೋತ್ಸವವಾಗಿ ಮಾರ್ಪಾಡು ಮಾಡಿಕೊಂಡು ಅದೆಷ್ಟೋ ಜನರನ್ನ ಒಟ್ಟು ಮಾಡಿಕೊಂಡು ಮುಂದೆ ಹೋಗುತ್ತಾ ಇದ್ದೇವೆ. ಇದಕ್ಕೆ ಮುಂದೆ ಹೋಗಲಿಕ್ಕೆ ನಮಗೆ ಕಾರಣೀಭೂತರು ಯಾರು ಕೇಳಿದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನ. ಆ ಮಾರ್ಗದರ್ಶನವನ್ನ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಾನು ಇವತ್ತು ನೇರವಾಗಿ ಸ್ಪಷ್ಟವಾಗಿ ಹೇಳ್ತೇನೆ, ಕಳೆದ ಒಂದಷ್ಟು ವರ್ಷಗಳಲ್ಲಿ ನಮ್ಮನ್ನ ಮುಖಗಳನ್ನು ನೋಡಿದ ಮುಖಗಳನ್ನು ನೋಡಬಹುದು, ಆದರೆ ಯಾವತ್ತೂ ಕೂಡ ಜವಾಬ್ದಾರಿಗೆ ಅಂಟಿಕೊಂಡಿರುವುದಿಲ್ಲ. ಮತ್ತು ಮುಂದಿನ 5-6 ವರ್ಷಗಳಲ್ಲಿ ಯಾವುದೇ ಯುವ ಪೀಳಿಗೆ ನಮ್ಮ ಜೊತೆ ಬಂದರೂ ಕೂಡ ಅಧಿಕಾರ ಇರಲಿ, ಜವಾಬ್ದಾರಿ ಇರಲಿ, ಕರ್ತವ್ಯ ಇರಲಿ ಬಿಟ್ಟುಕೊಟ್ಟು ನಾವು ಅವರಿಗೆ ಆದರ್ಶವಾಗಿ ನಿಲ್ತೇವೆ ಅಂತ ಮಾತನ್ನು ಹೇಳ್ತಾ ಮುಂದಿನ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಅತ್ಯಂತ ಪ್ರೀತಿಯಿಂದ ಅದು ಕೇಳಿಕೊಳ್ತೇನೆ. ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಬಹಳ ಚೆನ್ನಾಗಿ ಬೀರಿ ಗಣೇಶೋತ್ಸವದ ಪ್ರಾರಂಭ ಕಳೆದ ಹಲವಾರು ವರ್ಷಗಳಿಂದ ತಾವು ಮಾಡಿಕೊಂಡಿರುವಂತಹ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಬಹುಶಃ ಬೀರಿ ಗಣೇಶೋತ್ಸವ ಮಾತ್ರ ಅಲ್ಲ, ನಮ್ಮ ಕರಾವಳಿ ಭಾಗದಲ್ಲಿ 100 ಕಡೆ ಗಣೇಶೋತ್ಸವ ಕಾರ್ಯಕ್ರಮ ಆದರೆ ಎಲ್ಲರೂ ಕಾರ್ಯಕ್ರಮ ಇದೇ ರೀತಿ ಮಾಡೋದು. ಗಣೇಶನನ್ನು ನಾವು ಕೂರಿಸ್ತೀವಿ, ಅದರೊಟ್ಟಿಗೆ ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪ್ರತಿ ವರ್ಷ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಬಹಳ ಹೆಮ್ಮೆ ಇದೆ ನಮಗೆ. ನಮ್ಮ ಭಾಗದಲ್ಲಿ 16 ಕಡೆ ಈ ರೀತಿಯ ಗಣೇಶೋತ್ಸವದ ಕಾರ್ಯಕ್ರಮದ ಮುಖಾಂತರ ನಾವೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಬಂಧುಗಳೇ, ನಾವು ಯೋಚನೆ ಮಾಡಬೇಕು, ಗಣೇಶೋತ್ಸವ ಪ್ರಾರಂಭ ಆಗಬೇಕಾದ್ರೆ ಇದ್ದಂಥ ಉದ್ದೇಶ ಯಾವುದು? ನಮ್ಮ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕೆಂಬ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಹೋರಾಟವನ್ನು ಮಾಡಿದರು. ಆ ಹೋರಾಟಗಾರರಲ್ಲಿ ಒಬ್ಬರು ಬಾಲಗಂಗಾಧರ್ ತಿಲಕರವರು.
ಅವರು ಯೋಚನೆ ಮಾಡ್ತಾರೆ, ಈ ದೇಶದಲ್ಲಿದ್ದಂಥ ಹಿಂದೂಗಳನ್ನು ಒಟ್ಟು ಮಾಡುವುದು ಹೇಗೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು. ಆದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದ್ದು ಹಿಂದೂಗಳನ್ನು ಸೇರಿಸಲಿಕ್ಕೆ ಬಹಳ ಕಷ್ಟ ಇದೆ. ಆದರೆ ಈ ದೇಶದಲ್ಲಿರುವಂಥ ಹಿಂದೂಗಳನ್ನು ಸೇರಿಸಬೇಕಾದ್ರೆ ಅವರಿಗೆ ದೇವರನ್ನು ತೋರಿಸಿದ್ರೆ, ದೇವಸ್ಥಾನವನ್ನು ತೋರಿಸಿದ್ರೆ ಅವರು ಮಾತ್ರ ಒಟ್ಟು ಸೇರಿಸ್ತಾರೆ ಎಂಬಂಥ ಕಲ್ಪನೆ ಅವತ್ತು ಅವರಿಗೆ ಬಂತು. ಅದಕ್ಕೋಸ್ಕರ ಯೋಚನೆ ಮಾಡಿದ್ರು, ಈ ದೇಶದಲ್ಲಿದ್ದಂಥ ಹಿಂದೂಗಳನ್ನು ಸ್ವಾತಂತ್ರ್ಯದ ಹೋರಾಟದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಕಾರಣಕ್ಕೋಸ್ಕರ ಅವತ್ತು ಗಣೇಶೋತ್ಸವವನ್ನು, ಸಾರ್ವಜನಿಕ ಗಣೇಶೋತ್ಸವವನ್ನು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಪ್ರಾರಂಭ ಮಾಡಿದರು. ಒಂದು ಗಣೇಶನನ್ನು ಕೂರಿಸುವುದರ ಮುಖಾಂತರ ಎಲ್ಲ ಅಲ್ಲಿದ್ದಂಥ ಹಿಂದೂಗಳನ್ನು, ಭಕ್ತರನ್ನು ಸೇರಿಸಿಕೊಂಡು ಅವರಿಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಗಬೇಕೆಂಬ ಕಾರಣಕ್ಕೋಸ್ಕರ, ಜಾಗೃತಿಯನ್ನು ಮೂಡಿಸಬೇಕೆಂಬ ಕಾರಣಕ್ಕೋಸ್ಕರ ಪ್ರಾರಂಭವಾದಂಥ ಗಣೇಶೋತ್ಸವ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತು. ಇಡೀ ದೇಶಾದ್ಯಂತ ಅಲ್ಲಿ ಗಣೇಶೋತ್ಸವದ ಮುಖಾಂತರ, ಕಾರ್ಯಕ್ರಮದ ಮುಖಾಂತರ ದೇಶದ ಹೋರಾಟಗಾರರು ಅವರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಒಂದು ಜಾಗೃತಿಯನ್ನು ಮೂಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ದೃಷ್ಟಿಯಿಂದ ಒಂದು ಮಹತ್ವವಾದ ಪಾತ್ರವನ್ನು ಸಾರ್ವಜನಿಕ ಗಣೇಶೋತ್ಸವಗಳು ಮಾಡಿಕೊಂಡು ಬಂತು. ಅದರ ನಂತರ 100 ವರ್ಷ, 16 ವರ್ಷಗಳ ಕಾಲ ಇವತ್ತು ಗಣೇಶೋತ್ಸವಗಳು ನಡೀತಾ ಇದೆ, ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಚೆನ್ನಾಗಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಮಾಡ್ತೀವಿ. ಆದರೆ ಇವತ್ತು ಯೋಚನೆ ಮಾಡಬೇಕಾದಂಥ ಸಾಕಷ್ಟು ವಿಷಯಗಳು ನಮ್ಮ ಕಣ್ಮುಂದೆ ಇದೆ. ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಪುಣ್ಯ ಮಾಡಿದ್ದೇವೆ. ಈ ಶ್ರೇಷ್ಠವಾದಂಥ ಭಾರತದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಸೌಭಾಗ್ಯ? ಸಾಕ್ಷಾತ್ ಭಗವಂತ ಅವತರಿಸಿದಂಥ ಭೂಮಿ ಯಾವುದಾದ್ರೂ ಇದ್ರೆ, ಜಗತ್ತಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಭಗವಂತ ಅವತರಿಸಿದ್ದು ಮಾತ್ರ ಅಲ್ಲ, ಆ ದೇವರನ್ನು ನಾನು ನೋಡಿದ್ದೇನೆ ಮತ್ತು ಆ ದೇವರನ್ನು ನಿಮಗೆ ತೋರಿಸಬಲ್ಲೆ ಅಂತ ಹೇಳಿದಂತಹ ಮಹಾಪುರುಷರು ಹುಟ್ಟಿದಂಥ ಯಾವುದಾದ್ರೂ ಜಾಗ ಇದ್ರೆ ಜಗತ್ತಲ್ಲಿ ಅದು ಭಾರತ ಮಾತ್ರ. ಭಾರತ ಬಿಟ್ಟು ಜಗತ್ತಲ್ಲಿ ದೇವದೂತರನ್ನು ಕಂಡವರಿದ್ದಾರೆ, ಆದರೆ ಸಾಕ್ಷಾತ್ ಪರಮಾತ್ಮನನ್ನು ಕಂಡವರು, ಭಗವಂತನನ್ನು ಕಂಡವರು ಭಾರತ ಬಿಟ್ಟು ಜಗತ್ತಲ್ಲಿ ಬೇರೆ ದೇಶಗಳು ಯಾವುದೂ ಇಲ್ಲ. ಅಂತ ಭಗವಂತ ಅವತರಿಸಿದಂಥ ಭೂಮಿಯಲ್ಲಿ ನಾವೆಲ್ಲರೂ ಇವತ್ತು ಇದ್ದೀವಿ, ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಬಹುಶಃ ಆಶಿಕ್ ಮಾತಾಡಬೇಕಾದ್ರೆ ಹೇಳಿದರು, ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು, ಪೂರ್ವಜರು ಈ ದೇಶದ ಸಂಸ್ಕೃತಿಗೋಸ್ಕರ, ಈ ದೇಶದ ಪರಂಪರೆಗೋಸ್ಕರ, ಈ ದೇಶದ ಸಂಪ್ರದಾಯಕ್ಕೋಸ್ಕರ ತ್ಯಾಗ, ಬಲಿದಾನ, ಪೂಜೆ ಪುರಸ್ಕಾರಗಳು, ಜಪ, ಹೋಮ, ಹವನಗಳನ್ನು ಮಾಡಿಕೊಂಡು ಬರುತ್ತಾ ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮಹಾಗಣಪತಿ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಜೋಡಿಸಲಿಕ್ಕೆ ಇವತ್ತು ಕಾರಣವಾಗ್ತಾ ಇದೆ. ಹಾಗಾಗಿ ಎಂಥ ಶ್ರೇಷ್ಠವಾದಂಥ ಧರ್ಮ ನಮ್ಮದು, ಶ್ರೇಷ್ಠವಾದಂಥ ಸಂಸ್ಕೃತಿ ನಮ್ಮದು, ಶ್ರೇಷ್ಠವಾದಂಥ ಪರಂಪರೆ ನಮ್ಮದು. ಪೂರ್ವಜರು ಕೇವಲ ದೇವರನ್ನು ಪೂಜೆ ಮಾಡಿ ಮಾತ್ರ ಹೇಳಿಲ್ಲ, ಅವರು ಋಷಿಮುನಿಗಳು ಹೇಳಿದ್ರು, ಹೋಮ ಹವನ ಮಾತ್ರ ನಮಗೋಸ್ಕರ ಮಾತ್ರ ಮಾಡುವುದಲ್ಲ, ಜಗತ್ತಿನ ಒಳ್ಳೆಯದಕ್ಕಾಗಿ ಮಾಡಿ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಮಾಡಿ, ಜಗತ್ತಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ಸುಖವಾಗಲಿ ಎಂಬ ಕಾರಣಕ್ಕೋಸ್ಕರ ಪೂಜೆ ಪುರಸ್ಕಾರಗಳನ್ನು ಮಾಡಿ. ಇಂಥ ಕಲ್ಪನೆ ಹಿಂದೂ ಧರ್ಮದಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲಿದೆ ಬಂಧುಗಳೇ? ನಾವಿಲ್ಲಿ ಮಹಾಗಣಪತಿ ಪೂಜೆಗೆ ನಂತರ ಇವತ್ತು ಮಹಾಪೂಜೆ ಆಗ್ಲಿಕ್ಕಿದೆ. ಅಂಥ ಸಂದರ್ಭದಲ್ಲಿ
ಪೂಜೆ ಮಾಡುವಂತ ಅರ್ಚಕರು ಕೊನೆಯಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಕೇವಲ ಬೀರಿಯವರಿಗೆ ಮಾತ್ರ ಒಳ್ಳೇದು ಮಾಡಿ ಅಂತ ಹೇಳಲ್ಲ ಅವರು. ಯಾವ ಈ ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ಮಾತ್ರ ಒಳ್ಳೇದು ಮಾಡಿ ಅಂತ ಹೇಳಲ್ಲ ಅವರು. ಅದರ ಬದಲು ಜಗತ್ತಲ್ಲಿದ್ದಂಥ ಎಲ್ಲರೂ ಒಳ್ಳೇದಾಗ್ಲಿ ಅಂತೇಳಿ, ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು, ಪ್ರಕೃತಿ ಎಲ್ಲವೂ ಜಗತ್ತಲ್ಲಿದ್ದಂಥ ಎಲ್ಲವೂ ಒಳ್ಳೇದಾಗ್ಲಿ ಅಂತೇಳಿ. ಇಂಥ ಶ್ರೇಷ್ಠವಾದಂಥ ಸಂಸ್ಕೃತಿ, ಶ್ರೇಷ್ಠವಾದಂಥ ಪರಂಪರೆ ನಮ್ಮದದು. ಅದನ್ನು ಪೂರ್ವಜರು ಹಾಕಿಕೊಟ್ರು, ಅದನ್ನು ಉಳಿಸಿ ಅದನ್ನು ಮುಂದೆ ಕೊಂಡೋಗುವಂತ ಒಂದು ಜವಾಬ್ದಾರಿ, ಕರ್ತವ್ಯ ಇವತ್ತು ನಮ್ಮ ದೇಶದ ಹಿಂದೂಗಳಿಗೆ ಇದೆ. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಕೇವಲ ಗಣೇಶೋತ್ಸವ, ಗಣಪತಿ ಕೂರಿಸುವುದು, ಕೈ ಮುಗಿಯುವುದು ಮಾತ್ರ ಅಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಹಿಂದೂಗಳ ರಕ್ಷಣೆಯೂ ಅದು ನಮ್ಮ ಕೈಯಲ್ಲಿದೆ ಬಂಧುಗಳೇ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ದೇಶದಲ್ಲಿ ನಮ್ಮ ಧರ್ಮದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾರೋ ಒಬ್ಬ ಮೊನ್ನೆ ತಮಿಳುನಾಡಿನಲ್ಲಿದ್ದಂಥ ಒಬ್ಬ ರಾಜಕೀಯ ನಾಯಕ ಮಾತಾಡಿಕೊಂಡು ಹೇಳ್ತಾನೆ, ಸನಾತನ ಧರ್ಮ ಎಂಬುದು ಕೊರೋನಾ ತರಹ, ಡೆಂಗ್ಯೂ ತರಹ, ಮಲೇರಿಯಾ ತರಹ ಇಡೀ ದೇಶದಲ್ಲಿ ಹರಡ್ತಾ ಇದೆ, ಅದನ್ನು ತಡೆಯಬೇಕು ಅಂತೇಳಿ. ಅದಕ್ಕೆ ಇನ್ನೊಬ್ಬ ಧ್ವನಿ ಕೊಟ್ಟು ಹೇಳ್ತಾನೆ, ಸನಾತನ ಧರ್ಮ ಎಂಬುದು ಇರಲೇ ಇರಲಿಲ್ಲ, ಸನಾತನ ಧರ್ಮ ಎಂಬುದು ಹುಟ್ಟೇ ಇರಲಿಲ್ಲ. ಅವ್ರು ಏನಿದು ಅರ್ಥ? ಇದು ಎಷ್ಟು ಸಲ ಅಂತ ನಾವು ಹಿಂದೂಗಳು ಅವಮಾನವನ್ನು ಅನುಭವಿಸಬೇಕು ಬಂಧುಗಳೇ? ಯಾವಾಗ ನೋಡಿದ್ರು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಹಿಂದೂಗಳು, ಇದರ ವಿರುದ್ಧವೇ ದಬ್ಬಾಳಿಕೆಗಳು ಇವತ್ತು ಆಗ್ತಾ ಇದೆ. ಒಂದು ವೇಳೆ ಈ ದೇಶದಲ್ಲಿ ಸನಾತನ ಧರ್ಮ ಎಂಬುದು ಇಲ್ಲದಿದ್ದರೆ ನಾವಿವತ್ತು ಮಹಾಗಣಪತಿಯನ್ನು ಕುತ್ಕೊಂಡು ಪೂಜೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಜಗತ್ತನ್ನು ಒಳ್ಳೆದ ಮಾಡಬೇಕೆಂಬಂತ ಹೇಳಿಕೊಟ್ಟಂತ ಈ ಸನಾತನ ಧರ್ಮ ನಾವು ಯಾವತ್ತೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ದಿಲ್ಲ. ಒಂದೇ ಉದಾಹರಣೆ, ಜಗತ್ತಲ್ಲಿ ನಾವು ಇನ್ನೊಂದು ದೇಶದ ಮೇಲೆ ನಮ್ಮ ಧರ್ಮ ಉಳಿಬೇಕೆಂಬ ಕಾರಣಕ್ಕೋಸ್ಕರ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದಂತ ಉದಾಹರಣೆಗಳಿಲ್ಲ. ಅಥವಾ ಸನಾತನ ಧರ್ಮ ಉಳಿಬೇಕೆಂಬ ಕಾರಣಕ್ಕೋಸ್ಕರ ಯಾವುದೋ ನಮ್ಮ ಊರಿನಲ್ಲಿದ್ದಂಥ ಮಸೀದಿಯನ್ನು ನಾವು ಒಡೆದಾಕಿಲ್ಲ. ಸನಾತನವಾದಂಥ ಸಂಸ್ಕೃತಿ ಉಳಿಬೇಕೆಂಬ ಕಾರಣಕ್ಕೋಸ್ಕರ ಯಾವುದೋ ಇಲ್ಲಿ ಪಕ್ಕದ ಚರ್ಚನ್ನು ನಾವು ಒಡೆಯಲಿಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಬದಲಾಗಿ ನಾವೆಲ್ಲರನ್ನು ಸ್ವೀಕಾರ ಮಾಡಿದಂಥ ಸನಾತನ ಧರ್ಮ ನಮ್ಮದು. ನಮಗೆ ವ್ಯಾಪಾರ ಬೇಕೆಂಬ ಕಾರಣಕ್ಕೋಸ್ಕರ ಈ ದೇಶಕ್ಕೆ ಬಂದರು, ನಾವು ಅವಕಾಶ ಕೊಟ್ವಿ. ಅವ್ರು ಹೇಳಿದ್ರು, ನಮಗೆ ವ್ಯಾಪಾರ ಮಾತ್ರ ಅಲ್ಲ, ನಮಗೆ ಒಂಚೂರು ಪ್ರಾರ್ಥನೆ ಮಾಡಲಿಕ್ಕೆ ಜಾಗ ಕೊಡಿ ಅಂತೇಳಿ ನಮ್ಮ ಪೂರ್ವಜರ ಹತ್ರ ಕೇಳಿದ್ರು. ನಾವು ಸಣ್ಣದಾದಂಥ ಒಂದು ಶುಕ್ರವಾರ ನಮಗೆ ಪ್ರಾರ್ಥನೆ ಮಾಡಬೇಕು, ಅದಕ್ಕೋಸ್ಕರ ಸಣ್ಣದಾದ ಜಾಗ ಕೊಡಿ, ಮಸೀದಿ ಕಟ್ಟಬೇಕು ಅಂತ ಹೇಳಿದ್ರು. ನಮ್ಮ ಪೂರ್ವಜರು ಹೇಳಿದ್ರು, ತೊಂದರೆ ಇಲ್ಲ ಬನ್ನಿ, ನಾವು ಹೇಗೋ ಪೂಜೆ ಮಾಡ್ತಾ ಇದ್ದೀವಿ, ನಾವು ನಿಮ್ಗೊಂದು ಜಾಗ ಕೊಟ್ಟಿವಿ ಅಂತೇಳಿ ಮಸೀದಿ, ಲಕ್ಷಾಂತರ ಮಸೀದಿ ಕಟ್ಟಲಿಕ್ಕೆ ನಮ್ಮ ಪೂರ್ವಜರು ಅವಕಾಶವನ್ನು ಕೊಟ್ಟರು. ಸಾವಿರಾರು ಚರ್ಚ್ಗಳನ್ನು ಕಟ್ಟಲಿಕ್ಕೆ ನಮ್ಮ ಪೂರ್ವಜರು ಅವಕಾಶವನ್ನು ಕೊಟ್ಟರು. ಯಾಕೆ ಅವಕಾಶ ಕೊಟ್ಟರು ಗೊತ್ತಾ? ಸನಾತನ ಧರ್ಮ ಈ ದೇಶದಲ್ಲಿ ಇದ್ದ ಕಾರಣ ನಾವು ಅವಕಾಶ ಕೊಟ್ವಿ. ನಾವು ಯೋಚನೆ ಮಾಡಿ, ಈ ದೇಶಕ್ಕೆಲ್ಲ ಯಾರೆಲ್ಲ ವ್ಯಾಪಾರಕ್ಕೋಸ್ಕರ ಬಂದ್ರು, ನಾವು ಅವರಿಗೆ ಬದುಕಲಿಕ್ಕೆ ಅವಕಾಶವನ್ನು ಕೊಟ್ವಿ, ಜೀವನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ವಿ. ಆದರೆ ಇದೇ ಸನಾತನ ಧರ್ಮ ಯಾವತ್ತೂ ಇನ್ನೊಂದು ದೇಶದ ಮೇಲೆ ಹೋಗಿ ಪ್ರಚಾರ ಮಾಡಿಕೊಂಡು, ಯಾರನ್ನೂ ಮತಾಂತರ ಮಾಡಿಕೊಂಡು ಆ ದೇಶದಲ್ಲಿ ಸನಾತನ ಧರ್ಮವನ್ನು ಉಳಿಸಬೇಕೆಂಬ ಕಾರಣಕ್ಕೋಸ್ಕರ ನಾವು ಯುದ್ಧ ಮಾಡಿಲ್ಲ. ಯಾವುದೋ ದೇಶದಲ್ಲಿದ್ದಂಥ ಮಸೀದಿಗಳನ್ನು ಒಡೆದು ದೇವಸ್ಥಾನವನ್ನು ಕಟ್ಟಿಲ್ಲ. ಯಾವುದೋ ದೇಶದಲ್ಲಿದ್ದಂಥ ಅಲ್ಲಿಯ ಜನರನ್ನು ಕೊಂದು ಅಲ್ಲಿ ನಾವು ಬದುಕಲಿಲ್ಲ. ಬದಲಾಗಿ ಈ ದೇಶಕ್ಕೆ ಬಂದವರಿಗೆ ನಾವು ಅವಕಾಶವನ್ನು ಕೊಟ್ವಿ. ಇದು ಸನಾತನ ಧರ್ಮ, ಇದು ಸನಾತನ ಧರ್ಮ. ಆದರೆ ಇವತ್ತು ಸನಾತನ ಧರ್ಮದ ಬಗ್ಗೆ ಅವಮಾನ, ಅಪಮಾನ, ತುಚ್ಛವಾಗಿ ಮಾತಾಡುವಂಥ ಕೆಲಸ ಈ ದೇಶದಲ್ಲಿ ಆಗ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಗಣೇಶೋತ್ಸವ ಕೇವಲ
ದೇವರಿಗೆ ಕೈ ಮುಗಿಯಬೇಕು, ಖಂಡಿತವಾಗ್ಲೂ ಮುಗಿಯಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲಕ್ಷಾಂತರ ಜನ ನಾವು ತಿರುಪತಿಗೆ ಹೋಗ್ತೀವಿ, ಲಕ್ಷಾಂತರ ಜನ ಪವಿತ್ರ ಕ್ಷೇತ್ರಗಳಿಗೆ ನಾವು ಹೋಗ್ತೀವಿ, ಕೈ ಮುಗಿತೀವಿ, ಬರ್ತೀವಿ. ಆದರೆ ಯಾರು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಮಕ್ಕಳು ಎಂಬಂತ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಹೋಗ್ಲಿ, ಪಕ್ಕದ ಮನೆಯವನಿಗೆ ತೊಂದರೆ ಆದರೆ ಏನು ಸಮಸ್ಯೆ, ಅದು ಅವನು ಅನುಭವಿಸ್ತಾನೆ ಎಂಬ ಮಾತಿನಿಂದ ಸುಮ್ಮನೆ ಕೂತ್ಕೊಡ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ಆಗುತ್ತಿರುವಂಥ, ಹಿಂದೂಗಳಿಗೆ ಆಗುತ್ತಿರುವಂಥ ಎಲ್ಲ ತೊಂದರೆಗಳಿಗೆ ಕಾರಣ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ, ನಾವು ಜಾಗೃತಗೊಳ್ಳಬೇಕಾಗಿದೆ. ಅದಕ್ಕೆ ಬಾಲಗಂಗಾಧರ್ ತಿಲಕರು ಯೋಚನೆ ಮಾಡಿದರು. ಹಿಂದೂಗಳು ಯಾವಾಗಲೂ ಪೂಜೆ ಪುರಸ್ಕಾರ ಮಾತ್ರ ಮಾಡ್ತಾರೆ, ಆದರೆ ಎಚ್ಚೆತ್ತುಕೊಳ್ಳುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ಅದಕ್ಕೋಸ್ಕರ ಈ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ಅವರನ್ನು ಎಚ್ಚೆತ್ತುಗೊಳಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮವರನ್ನು ತೊಡಗಿಸಿಕೊಂಡ್ರು. ಅದಕ್ಕೋಸ್ಕರ ನಾವು ಇನ್ನೊಂದು ಸಲ ಈ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬಹುದಾ? ನಾವು ಯಾರನ್ನು ವಿರೋಧ ಮಾಡುವುದು ಬೇಡ, ಯಾರನ್ನು ದೂಷಿಸುವುದೂ ಬೇಡ. ಆದರೆ ನಮ್ಮತನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೆ ತೊಂದರೆ ಆದಾಗ ನಾವು ಎಚ್ಚೆತ್ತುಕೊಳ್ತೀವಿ. ಈಗ ಸಮಾಜದಲ್ಲಿ ತುಂಬ ನೋವಾಗ್ತಾ ಇದೆ. ಜಾತಿ ಸಂಘಟನೆಗಳ ಹೆಸರಲ್ಲಿ ಇವತ್ತು ನಾವು ಹೊಡೆದಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಜಾತಿ ಸಂಘಟನೆಗಳು ಬೇಡುವ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಖಂಡಿತವಾಗ್ಲೂ ಬೇಕು, ಜಾತಿ ಸಂಘಟನೆಗಳು ಬೇಕು. ಅವರವರ ಜಾತಿ ಸಂಘಟನೆಯಲ್ಲಿ ಕಾರ್ಯಕ್ರಮ ಮಾಡಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ, ಧಾರ್ಮಿಕವಾದಂಥ ಕಾರ್ಯಕ್ರಮವನ್ನು ಮಾಡ್ತೀವಿ, ಅಥವಾ ಇನ್ನಿತರ ಆಟೋಟ ಸ್ಪರ್ಧೆಗಳನ್ನು ನಾವು ಮಾಡ್ತೀವಿ, ಎಲ್ಲವನ್ನು ಮಾಡೋಣ. ಜಾತಿ ಬೇಕು, ಆದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ದೇವರು, ನಮ್ಮ ಹೆಣ್ಮಕ್ಕಳು, ನಮ್ಮ ಗೋಮಾತೆಗೆ ತೊಂದರೆ ಆದಾಗ ಆ ಜಾತಿಯನ್ನೆಲ್ಲ ಬದಿಗಿಟ್ಟು ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಎಂಬಂತ ಭಾವನೆ ನಮ್ಮಲ್ಲಿ ಮೂಡಬಹುದಾ? ಆವಾಗ ಆ ಜಾತಿ ಸಂಘಟನೆ, ಈ ಸಂಘಟನೆ, ಆ ಸಂಘ ಸಂಸ್ಥೆ ಮತ್ತು ಮತ್ತೊಂದಕ್ಕೆಲ್ಲ ಒಂದು ಒತ್ತು ಬರುತ್ತೆ, ಒಂದು ಗೌರವ ಬರುತ್ತೆ. ಅದನ್ನು ಬಿಟ್ಟು ಕೇವಲ ನಮಗೆಗೋಸ್ಕರ ಮಾತ್ರ, ನಮ್ಮ ಸಂಘಟನೆಗೆ ಮಾತ್ರ ಸೀಮಿತವಾಗಿರಬಾರ್ದು. ಮಾತಾಡಬೇಕಾದ್ರೆ ಚೆನ್ನಾಗಿ ಹೇಳಿದರು, ಇದೊಂದು ನಮ್ಮ ಶಕ್ತಿ ಕೇಂದ್ರ ಅಂತೇಳಿ. ಹೌದು, ಕೇವಲ ನಾವು ಭಕ್ತಿ ಕೇಂದ್ರ ಮಾತ್ರ ಆಗಬಾರ್ದು ನಮ್ಮ ಸ್ಥಳಗಳು, ನಮ್ಮ ಶಕ್ತಿ ಕೇಂದ್ರನೂ ಆಗಬೇಕು. ಭಕ್ತಿಯೊಂದಿಗೆ ಶಕ್ತಿಯು ಒಟ್ಟಿಗೆ ಸೇರಿದರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಅದಕ್ಕೋಸ್ಕರ ಜಗತ್ತು ಇವತ್ತು ಭಾರತವನ್ನು ನೋಡ್ತಾ ಇದೆ. ಜಗತ್ತು ಭಾರತ 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 ಅಂತ ಹೇಳಿಕೆ ಪ್ರಾರಂಭ ಮಾಡಿದೆ. ಇವತ್ತು ಜಗತ್ತು ನಮ್ಮನ್ನು ಒಪ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು 2047ಕ್ಕೆ ಈ ದೇಶ ಜಗತ್ತಿಗೆ ಒಂದು ಪವರ್ಫುಲ್ ದೇಶ ಆಗಬೇಕೆಂಬಂತ ಒಂದು ಪೂರ್ವಜರು ನಮ್ಮ ಕನಸನ್ನು ಕಾಣ್ತಾ ಇದ್ದಾರೆ. ನಾವು ಜಗದ್ಗುರು ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೋಸ್ಕರ ಆ 2047ರ ಒಳಗಡೆ ಜಗತ್ತಿಗೆ ನಾವು ಇನ್ನೊಂದ್ಸಲ ಮಾರ್ಗದರ್ಶನವನ್ನು ಮಾಡೋಣ, ಇನ್ನೊಂದ್ಸಲ ಗುರುಗಳಾಗೋಣ ಎಂಬ ಮಾತನ್ನು ಹೇಳುತ್ತಾ, ಕೊನೆಯದಾಗಿ ವಿಶ್ವ ಹಿಂದೂ ಪರಿಷತ್, ನಾನು ಒಬ್ಬ ಜವಾಬ್ದಾರಿಯಾಗಿ ವಿಶ್ವ ಹಿಂದೂ ಪರಿಷತ್ ಕಳೆದ 59 ವರ್ಷಗಳಿಂದ ಈ ದೇಶದಲ್ಲಿ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ, ಹಿಂದೂಗಳನ್ನು ಒಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂಥ ವಿಶ್ವ ಹಿಂದೂ ಪರಿಷತ್ಗೆ 60ನೇ ವರ್ಷ. ಈ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ವರ್ಷ ಇಡೀ ದೇಶದಾದ್ಯಂತ ಒಂದು ಶೌರ್ಯ ಜಾಗರಣ ರಥಯಾತ್ರೆಯನ್ನು ಬಜರಂಗ ದಳದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ರಥಯಾತ್ರೆ ನಡೀಲಿಕ್ಕೆ ಇದೆ. ನಾಡ್ದು 25ನೇ ತಾರೀಕು ಚಿತ್ರದುರ್ಗ ಪ್ರಾರಂಭಗೊಳ್ಳುವಂಥ ಈ ರಥಯಾತ್ರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಊರುಗಳಿಗೆ ಹೋಗಿ ಮಂಗಳೂರಿಗೆ 9ನೇ ತಾರೀಕು ಬರಲಿಕ್ಕಿದೆ. 10ನೇ ತಾರೀಕು ಉಡುಪಿಯಲ್ಲಿ ಸಮಾರೋಪ ಇದೆ. 9ನೇ ತಾರೀಕು ಮಂಗಳೂರಿನ ಕದ್ರಿ ದೇವಸ್ಥಾನದ ಬಳಿ ಇರುವಂಥ ಕದ್ರಿ ಮೈದಾನದಲ್ಲಿ ಒಂದು ಬೃಹತ್ ಆದಂಥ ಸಾರ್ವಜನಿಕ ಸಭೆ ನಡೆಯಲಿಕ್ಕೆ ಇದೆ. ಅದಕ್ಕೋಸ್ಕರ ತಮ್ಮೆಲ್ಲರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಆ ರಥಯಾತ್ರೆಯೊಂದಿಗೆ ಉಳ್ಳಾಳ ಭಾಗದ ಸಮಸ್ತ ಹಿಂದೂಗಳು ಕೈ ಜೋಡಿಸಿಕೊಂಡು ಆ ಶೌರ್ಯ ಜಾಗರಣ ಯಾತ್ರೆಯನ್ನು ಯಶಸ್ವಿಗೊಳಿಸೋಣ.
ನಮ್ಮ ದೇಶದ ಪೂರ್ವಜರು ಮಾಡಿದಂಥ ತ್ಯಾಗ ಬಲಿದಾನ ಪರಾಕ್ರಮವನ್ನು ಆ ರಥಯಾತ್ರೆಯ ಮುಖಾಂತರ ಸ್ಮರಣೆ ಮಾಡೋಣ ಅಂತೇಳಿ ಹೇಳಿ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಬರಲಿಕ್ಕೆ ವಿನಂತಿಸುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಬೀರಿ ಗಣೇಶೋತ್ಸವದ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮಡ ಕಾತೊಂದು ಬತ್ತಿನ ಚಿತ್ತಿನ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರಿಗೆ ವಂದನೆ ಮಲ್ತೊಂದು ಮಿತ್ತ ಚಾವಡಿತ್ತಿನ ಮಾತ ಹಿರಿಯಕಲ್ನ ಪಾದ ಪರಡೊಂದು ತಿರ್ತ ಚಾವಡಿತ್ತಿನ ಮಾತ ಹಿರಿಯಕಲೆಗೆ ಪುಣ್ಯನ ಪಾಡೊಂದು 52ನೇ ವರ್ಷದ ಬೀರಿ ಗಣೇಶೋತ್ಸವದ ಚಾವಡಿದಲ್ಲಿ ಹೆಸರುಲ್ಲ ಯಾನ ಹುಟ್ಟೋಡು ದುಂಬು ಶುರುವಾತಿನ ಚಿತ್ತಿನ ಈ ಸಂಸ್ಥೆದ ಬಗ್ಗೆ ಅತ್ತಂದಂಡ ಗಣೇಶೋತ್ಸವದ ಬಗ್ಗೆ ದಾದ ಪಾತ್ಯರುಡು ಪನ್ಪುನ ಚಿತ್ತಿನ ಪ್ರಶ್ನೆ ಪಾತ್ಯರ್ನ ಚಿತ್ತಿನ ವಿಚಾರನ ಪ್ರಸಾದನೆ ಬಾರಿ ಪೊರ್ಲುಡು ಬಂಡೇರು ಪ್ರಸಾದನೆ ಪಾತ್ಯರುನ ಶರಣ ಅರೆ ಪಾತ್ಯರ್ನ ಚಿತ್ತಿನ ಆ పొర్ల దేకితూనుంది అనగా పాతేరు నుంచి తిన శబ్దాలు బాయి కట్టిదు పోతుండు. ಸಾರ್ವಜನಿಕ ಗಣೇಶೋತ್ಸವದ ಆ ಕಲ್ಪನೆ ತುಳುವೇರ್ನ ಗಣೇಶನ ಆಚರಣೆ ಒಂದು ನಡೆದು ಬತ್ತಿನ ಸಾದಿ ಎಂಚಾಂದ್ ಕೃಷಿ ಮೂಲಡು ಬತ್ತಿನ ನಮ ಗಣಪತಿನ ಆರಾಧನೆ ಮಲ್ತೊಂದು ಬೈದ ಗಣಪತಿ ಆರಾಧನಾ ಪರಂಪರೆ ನಡೆದೊಂದು ಎಂಚ ಬತ್ತಲು ಕೆಂಡ ಗ್ರಾಮ ದೇವತೆಯಾದ ಆರಾಧನೆ ಪಡವೊಂದು ಬೈದೆ ಆ ಗ್ರಾಮ ದೇವತೆ ದ್ವಾರಪಾಲಕೆ ಆದ ದೇವಸ್ಥಾನದ ದ್ವಾರಪಾಲಕ ಜಾಗೃತಿನ ಗಣಪತಿ ದೇವರು ಪ್ರಧಾನ ದೇವರಾದ ಆರಾಧನೆ ದೊತ್ತೊಂದು ತುಳುವೇರು ಎಂಚ ಗಣಪತಿ ದೇವರನ್ನ ಆರಾಧನೆ ಮಲ್ತಿರು ಕೇಳಿ ನನಗ ಬಂಗಬಾರದ ಈರ ಸೇರರಿ ಮೂಜಿಕಂಡ ಮಗುಡುಳ್ಳ ತಾರೈ ಒಂಜಿಕಂಡ ಬಜ್ಜಿ ಪಂಚೋಳಿ ಬಜ್ಜಿರನ್ನು ದೀದು ತುಂಡು ಕುಂಟು ಪುಂಡಿ ಪನವನು ದೀದು ತೋಡ ನೀರನ್ನು ತಲ್ತದು ಕಾಡ ಪುರ್ಪನು ಕೆಟ್ಟದು ಯಾದವಿಕ ಶರಣ ಒಂದು ಪಂಡೇರು ಕೃಷಿಕರಾಯನಕಲು ಕನ್ನಡ ಬುಲೈನ ಚಿತ್ತಿನ ಆ ಕರ್ಬುದಾದ ಉಂಡ ಆ ಕರ್ಬುನು ಸಿಗಿತಿದು ಇನಕೆ ದೀಪಿನಿಂದ ಪನೊಂದಿತ್ತೇರು ಅಂಚಿನ ಪರಂಪರೆ ಮುಂದುವರಿತೊಂದು ಬರ್ತದು ಒಂಜಾತು ಸಂಸ್ಕೃತಿನ ನಮ್ಮ ಸ್ವೀಕಾರ ಮಲ್ತೊಂದು ಬತ್ತ ಭಾರತೀಯ ಸಂಸ್ಕೃತಿ ಎಂಚಕೇನನ್ನ ಅನಗ ಈ ಬಾರದ ಆ ತೀರ್ಲ ಎಂಚ ನಮ್ಮ ದೆತ್ತೊಂದು ಪೋಪನ ಆ ತೀರ್ಲ ಏತು ದೆತ್ತೊಂದು ಪೋಪನ ನಮ್ಮ ಆರಾಧನದ ಆಳಲ ಅದೇ ರೀತಿಯಾದ ಅವು ತಿಗಿತಿನಾಥ ನಂಗೆ ಆಯ್ತು ತೀರ್ಲ ತಿಕ್ಕರ ನಂಗೆ ಭಂಗ ಉಂಡು ಗಣಪತಿನ ಪೂಜೆ ದಾಯ ಮಲ್ಪ ಅತ್ತ ನಂಡ ಆ ಗಣಪತಿನ ಆರಾಧನೆ ಮಲ್ಪನಗ ನಮಕು ತಿಕ್ಕು ನನ್ ಚಿತ್ತಿನ ಆ ಮೌಲ್ಯದಾದ ಪನ್ಪು ನನ್ ಚಿತ್ತಿನ ಪ್ರಶ್ನೆ ತುಳುವೇರ್ನ ಗಣಪತಿಗಿಲ ತುಳುವೇರ್ನ ಆಟಿಕಳಂಜಗಲ ಇಪ್ಪು ನಂಚಿಕ್ಕಿನ ಸಾಮ್ಯತದಾದ ಅತ್ತ ನಂಡ ಆ ತುಳುವೇರು ಎಂಚ ಗಣಪತಿನ ಆರಾಧನೆ ಮಲ್ತೊಂದು ಬತ್ತೀರಿ ಅಂದು ಪ್ರಶ್ನೆ ಬರ್ಪುಡು ಆತಮಲ್ಲ ಮೂರ್ತಿನ ದಾಯಿ ಒಂದು ಬತ್ತೀರಿ ಬಾರಿ ಪೊರ್ಲುಡು ಆ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಪಂಡೇರಿ ನಮ್ಮಿಟ್ಟು ಮೂರ್ತಿ ದಿಯೊಂದು ತಿಜರಕ್ಕೆ ಏನಂದನಗ ಹಿರಿಯಕಲು ಪನ್ಪುನಲ ಉಂಡು ಆವದ ಮಣ್ಣದ ಬಾವೇಡು ಶೇಡಿ ಮಣ್ಣದ ಬಾವೇಡು ಆ ಗಣಪತಿನ ವಿಗ್ರಹನ ಮಲ್ತೊಂದಿತ್ತೇರು ಆ ಗಣಪತಿನ ವಿಗ್ರಹನ ಮಲ್ತದು ಅವೇನು ಐಕು ಕಾಡಿಡ್ ತಿಕ್ಕು ನನ್ ಚಿಕ್ಕಿನ ಒಂಜಾತ ದ್ರವ್ಯನ ಲೇಪನ ಮಲ್ತದು ಪೂಜೆ ಕರೆಯದು ಬೊಕ್ಕ ಇಲ್ಲ ಎದುರುಡಿಕ್ಕಿ ನನ್ ಚಿಕ್ಕಿನ ಕೆದುಕು ಪಾಡೊಂದಿತ್ತೇರು ನೆಟ್ಟು ದಾದ ತಿಕ್ಕೊಂಡಿದ್ದಕ್ಕೆ ನನಗ ಆ ಕೆದುಕ ನೀರು ದಾದ ಉಂಡ ಆ ನೀರು ಪರಿಶುದ್ಧ ಹೊಂದಿತ್ತೇಳು ಆ ಇಲ್ಲದ ತಡ್ಡೆ ಬರೆಪುನ ಆ ಚೌತಿದ ಸಂದರ್ಭಡ್ ತಡ್ಡೆ ಬರೆಪನಮ್ಮ ಶೇಡಿ ಮನ್ನಡ ತಡ್ಡೆ ಬರೆ ಹೊಂದಿತ್ತ ಆ ಸೇಡಿ ಮನ್ನಡ ತಡ್ಡೆ ಬರೆ ಹೊಂದಿತ್ತಿನೆಟ್ಟು ನಂಗದಾದ ಲಾಭ ತಿಕ್ಕೊಂಡು ಹೊಂದಿತ್ತಲಿಕ್ಕೆ ಏನಂದ ನನಗ
ಆ ನೀರ ತೋಕಿದ ಬರಿದು ನಮ್ಮ ಇಲ್ಲನು ಪುನಗ ಇಲ್ಲ ಉಲೈ ಆನೆ ಅರಣೆ ಆಡು ಅತ್ತನಂಡ ಓಂತಿ ಆಡು ಅತ್ತನ ಪರಪುನಾಡು ಅವು ದಾಲ ಬರೋಂದಿತ್ತೀಚೆ ಈ ಈ ಆಚರಣೆಯನ್ನು ಪೂರ ತೂನಗ ನಮ್ಮ ಹಿರಿಯಕಲು ಮಂತೊಂದು ಇಚ್ಚಿನಂತಿದಿನ ಆ ವೈಚಾರಿಕವಾಯಿನಂಚಿತ್ತಿನ ಆ ಕಾರಣಗಳು ಪ್ರಶ್ನೆ ಬರ್ಕೊಂಡು ನಮ್ಮ ಜೋಕುಲು ನಮಗೆ ಪ್ರಶ್ನೆ ಮಲ್ಪೇರು ಒಂಜೊಂಜಿ ದೇವರನ್ನು ಪೂಜೆ ಮಲ್ಪುನಾಗ ಒಂಜೊಂಜಿ ಆರಾಧನೆ ಮಲ್ಕೊಂಡು ಬಂದನಾಗ ನಮ್ಮ ಕೊರ್ಪುನಂಚಿತ್ತಿನ ಆ ಪ್ರಸಾದಡ್ ದಾದ ಮಾತ್ರ ವ್ಯತ್ಯಾಸಗಳುಂಡು ಅತ್ತೊಂದು ನಾವಿನ ದಾಯ ಪ್ರಸಾದ ದೀಪೆರೆಂದು ಬಹುಶಃ ನರಮಾನಿ ಬೊಕ್ಕ ಮುರ್ಗದ ಆರಾಧನೆ ನಮ್ಮ ದೈವಾರಾಧನೆ ತೂಪಂದ ಅನಗ ಎರುತ್ತ ರುಂಡ ನರಮಾನಿನ ದೇಹ ಉಪ್ಪುನಂಚಿತ್ತಿನ ಮೂಲ ಮೈಸಂದಾಯೆ ಅಂಚನೆ ಮಹಾಗಣಪತಿ ದೇವರಿಗೂ ಉಪ್ಪುನಂಚಿತ್ತಿನ ಸಾಮ್ಯತೆಲು ನಮ್ಮ ಆರಾಧನೆ ಮಲ್ಕೊಂಡು ಎಂಚ ಬತ್ತ ಅಂದು ದೇವತಾ ಆರಾಧನೆ ಗಣಪತಿ ದೇವರಿಗೂ ಎಂಚ ಸುರೂತ ಪೂಜೆ ತಿಕ್ಕೂಡ ಅವೇ ರೀತಿಯಾದ ದೈವಾರಾಧನೆ ಮೂಲ ಮೈಸಂದಾಯಿಗೂ ಪೂಜೆ ತಿಕ್ಕು ನಾವು ಅವನು ಮೂಲ ಮೈಸಂದಾಯಿಗೂ ಕೊರ್ಪುನಂಚಿತ್ತಿನ ದಾದ ಸೇವೆದಾದ ಉಂಡ ನಮ್ಮ ಅರಿ ದಾದ ದೀಪನ ಕುಡುದಾದ ದೀಪನ ಮೂಲು ಗಣಪತಿ ದೇವರಿಗೂ ಎಡಮ ದೀಪ ನಾವು ಒಂದು ರಡ್ಡಿಲ ನಮಕ್ ಮನುಷ್ಯರಿಗೂ ವಾ ರೀತಿಯಾದ ಆಹಾರ ಪೂರಕವಾದಿತ್ತನಂದು ಒಂಜಿ ಗಣಪತಿ ಹೋಮ ಮಲ್ಪುನಂಚಿತ್ತಿನ ಸಂದರ್ಭಡು ಉಪ್ಪುನಂಚಿತ್ತಿನ ಪ್ರಾಕೃತಿಕವಾಯಿನಂಚಿತ್ತಿನ ತಿಕ್ಕುನಂಚಿತ್ತಿನ ಆ ವಸ್ತುಲೆಡು ನಮ್ಮ ಪೂಜೆ ಪುನಸ್ಕಾರನ ಎಂಚ ಮಲ್ತೊಂದಿತ್ತೀರಂದು ಆಟಿಕಳಂಜಗಲ ಗಣಪತಿಗಳ ಉಪ್ಪುನಂಚಿತ್ತಿನ ಮಸ್ತ್ ಸಾಮ್ಯತೆ ಒಂಜಿ ಸಾಮ್ಯತೆ ದಾದಕ್ಕೆ ನನಗ ಆ ಮೂರ್ತಿಡು ಉಪ್ಪುನಂಚಿತ್ತಿನ ಕೈಟ್ ಉಪ್ಪುನಂಚಿತ್ತಿನ ದಾಳಿಂಬೆದಾದ ಉಂಡ ಅವು ಸಂತಾನ ಅಭಿವೃದ್ಧಿದ ಅತ್ತು ನಡೆದ ಸಂತಾನದ ಪ್ರತೀಕವಾದ ಉಂಡು ಅವೇ ರೀತಿಯಾದ ಆಟಿಕಳಂಜೆದಾದ ಉಳ್ಳೆನ ಆ ಆಟಿಕಳಂಜೆ ಸಂತಾನದ ಪ್ರತೀಕವಾದ ನಮಗೂ ತೋಜುವೆ ಒಂದು ಮೂಲ ಮೈಸಂದಾಯೆ ಅತ್ತಂದಾಂಡ ಆಟಿಕಳಂಜೆ ಅತ್ತಂದಾಂಡ ಈ ಗಣಪತಿ ಅತ್ತಂದಾಂಡ ತುಳುವೇರ್ನ ಗಣಪತಿ ಅತ್ತಂದಾಂಡ ಇತ್ತೆ ನಮ್ಮ ಸಾರ್ವಜನಿಕವಾದ ಮಲ್ಪುನಂಚಿತ್ತಿನ ಗಣಪತಿ ಉನ್ನ ಈತನ ಯಾನು ಗುಡ್ಪದ ದಾಯಕೇನ ನನಗ ಉನ್ನ ಎನ್ನ ಜೋಕುಲು ಎಂಕೇನಂಚಿತ್ತಿನ ಪ್ರಶ್ನೆ ನಮ್ಮ ಇಲ್ಲದ ದೀಪುನಂಚಿತ್ತಿನ ಗಣಪತಿಗಳ ಸಾರ್ವಜನಿಕವಾದಿಪ್ಪುನಂಚಿತ್ತಿನ ಗಣಪತಿಗಳ ದಾದ ವ್ಯತ್ಯಾಸ ಉಂಡು ಅವಡಕ್ಕಿನ ಗಣಪತಿಗೆ ಅತ್ತಂದಂಡ ಆ ಗಣಪತಿಗಳ ಈ ಗಣಪತಿಗಳ ವ್ಯತ್ಯಾಸದಾದ ಉಂಡು ಅತ್ತಂದಂಡ ಆ ಕತೆ ತುಪ್ಪುನಂಚಿತ್ತಿನ ಆ ರೂಪಾಂತರನು ದಾದ ಅಂದು ಪ್ರಶ್ನೆ ಕೇಳುವೇರು ನಮಕ್ ಕೃಷಿಕರ ದೀಪುನಂಚಿತ್ತಿನ ಇನಕ್ಕೆ ಸುರೂತ ಬುಲೆನ ತಿನ್ನೋಡದುಂಬು ದೇವರಿಗೆ ಕೊರ್ಪುನಂಚಿತ್ತಿನ ನಮ್ಮ ಒಂಜಿ ಸಂಸ್ಕೃತಿ ಆಯ್ನಡ್ದವರ ಐಟ ನಮ್ಮ ಕೊರ್ಪುನಂಚಿತ್ತಿನ ಪೂದಾದ ಉಂಡ ಆ ಗಣಪತಿ ದೇವರನ್ನು ಇಲ್ಲದ ದೀಪುನಂಚಿತ್ತಿನ ಸಂದರ್ಭಡು ನಮ್ಮ ಕುಡುತ ಪೂವಾದಿಪ್ಪು ಅತ್ತಂದಂಡ ಪದಗಿದ ಪೂವಾದಿಪ್ಪು ಅವೇನು ಪೂ ಬರ್ಬವನಂಚಿತ್ತಿನ ಕ್ರಮ ಉಂಡು ಉಂದೇ ಕ್ರಮ ನಮ್ಮ ಇಲ್ಲದಿಂಜವನಂಚಿತ್ತಿನ ಕ್ರಮ ಆ ಕ್ರಮ ಅವು ನಮ್ಮ ವರಮಹಾಲಕ್ಷ್ಮಿ ಪೂಜೆ ಧಾನ್ಯ ಸಂಪತ್ತನ್ನು ಉಳೈದಿಂಜವನಂಚಿತ್ತಿನವು ನಮ್ಮ ವರಮಹಾಲಕ್ಷ್ಮಿ ಪೂಜೆದ ಒಂಜಿ ಕ್ರಮ ಅಂದು ಪನೋಲಿ ಗಣಪತಿ ದೇವರನ್ನ ಆರಾಧನೆ ಮಲ್ಪುನಂಚಿತ್ತಿನ ಸಂದರ್ಭಡು ಮಾತೃ ಆರಾಧನೆದ ಬಗ್ಗೆ ನಂಗೆ ತೆರೆಯುಂಡು ಗಣೇಶ ಪೂಜೆದ ದುಮ್ನಾನಿ ಗೌರಿ ಪೂಜೆ ನಮ್ಮ ಮಲ್ಪುವ ಅಪ್ಪನ ಆರಾಧನೆ ಮಲ್ಪು ನಾವು ಪ್ರಪಂಚದ ನಮಕ್ ಕಣ್ಣುಗು ತೋಜಿನಂಚಿತ್ತಿನ ದೇವರ ಏರು ಪನ್ಪುನೇನು ತೆರಿಪಾದ ಕುರ್ನಾರು ಏರಿಕೆಯನ್ನು ನನಗ ಗಣಪತಿ ದೇವರು ಈ ಜಗತ್ತಡು ಅಪ್ಪೆ ಅಮ್ಮೆರ್ದು ಮಲ್ಲ ಏರ್ಲ ಬೊಕ್ಕು ನನೋರಿ ದೇವರಿಚ್ಚಿರ ಪನ್ಪುನಂಚಿತ್ತಿನ ಸತ್ಯನು ತೋಜಾಯಿನಂಚಿತ್ತಿನ ಅಂಡ ಇನಿ ನಮ್ಮ ಒಡೆ ಮತ್ತದು ಎಟ್ಟದಾಕೇನು ನನಗ ಅಪ್ಪೆ ಅಮ್ಮನು ನಮಕ್ ತೂವರೆ ಸಾಧ್ಯ ಇತ್ತು ನಂಡಲ ತೂವರೆ ಮನಸ್ಸು ದಾಂತಿನಂಚಿತ್ತಿನ ಸಂದರ್ಭಡು ನಮ್ಮವುಲ್ಲ ಎಟೋ ಕಡೆಕ್ ಜೋಕ್ಲೆನ್ನು ನಮ್ಮ ದೇವಸ್ಥಾನಗೂ ಲೆತ್ತೊಂದು ಪೋಯೆಂದು ಅನಗ ಆ ದೇವಸ್ಥಾನದ ಬಗ್ಗೆ ನಂಗೆ ಇತಿಹಾಸ ಅವಡು ಆ ದೇವಸ್ಥಾನದ ಬಗ್ಗೆ ಪರಪೋಕು ಅವಡು ನಮಗೂ ಗೊತ್ತು ಪೂಜಿ ನಮ್ಮ ಜೋಕ್ಲೆಗೆ ನಮ್ಮ ತೆರಿಪಾವುಜ ಬಹುಶಃ ಹೆಚ್ಚಿನ ಕಂಡ ಈ ಪ್ರದೇಶದ ಆ ಪುದರದ ಅರ್ಥದಾದಂದು ಕೇಳಿದ ನನಗ ಏಟಿ ಜನಕ್ಕೆ ತೆರಿದುಂಡ ಅಂದು ಗೊತ್ತಿಜ್ಜಿ ಬೀರಿ ಪನ್ಪುನಂಚಿತ್ತಿನ ದಾದಾಕೇನಂದ ಅನಗ ಒಂಜಿ ಕಿಡಿ ಇಂದು ಪನ್ಪೇರು ಬೀರಿ ಪಣ್ಣಂದ ಕಿಡಿ ಆ ದಾಯ ಬೀರಿ ಪನ್ಪುನಂಚಿತ್ತಿನ ಪುದರ ಬತ್ತಳು ಆ
ಪಾತ್ರ ಏನು ದಾಯ ಪಂಪಕೇನು ನನಗ ಇನಿ ಗಣಪತಿನ ಆರಾಧನೆ ಮಲ್ಪುವ ಅತ್ತಂದಂಡ ದೇವತಾ ಆರಾಧನೆ ಮಲ್ಪುವ ಈ ದೇವತಾ ಆರಾಧನೆ ಎಂಚ ಮಲ್ಪುವ ಪಂಡದು ನಮಕ್ ಹೆಚ್ಚಿನ ಜೋಕ್ಲಿಗೆ ತೆರಿದಿ ಪೂಜೆ ಒಂಜಿ ನಂದಾದೀಪನ ಅರ್ಲಾವ ಪಂಡ ನನಗ ಅವು ಸ್ಟೇಜ್ ಫಂಕ್ಷನ್ ದ ಪ್ರೋಟೋಕಾಲ್ ಪನ್ಪುನ ಚಿತ್ತಿನ ಒಂಜಿ ಸಂಗತಿ ಅತ್ತಂದೆ ಆ ನಂದಾದೀಪನ ದಾಯದೀಪ ಕೇಳಿ ನನಗ ಖಂಡಿತವಾಗ್ಲ ಹೆಚ್ಚಿನ ಜೋಕ್ಲಿಗೆ ತೆರಿದಿಜ್ಜಿ ಬಯ್ಯದ ಪೊರ್ತುಡು ಸಂಧ್ಯಾವಂದನ ಮಂತದು ಒಂಜಿ ದೀಪ ಪೊತ್ತಾದು ಆ ಬಾಲೆಗ್ ಪನ್ಪುನಂಚಿತ್ತಿನ ಅಪ್ಪೆಲ್ಲೆನ ಸಂಕಲ ಇನಿಕ್ ಕಮ್ಮಿ ಆತಲು ಉದೀಪನದ ಸೂರ್ಯನಾರಾಯಣ ದೇವರು ತನ್ನ ಕಜ್ಜಲ ಮಲ್ತಂದು ಅರಂತಡೆಗೆ ಪೋಪುನಂಚಿತ್ತಿನ ಪೊರ್ತು ಶಕ್ತಿನ ನಂದಾದೀಪದ ದಿಯರಿಗೆ ಮೂಜು ಮೂರ್ತಿನ ಒರು ಉಂಡು ಅಶ್ವಿನಿ ದೇವತೆಯ ಸಾನ್ನಿಧ್ಯ ಉಂಡು ಆ ನಾಡಾಡು ವಾಸುಕೆ ಉಲ್ಲೆ ಪನ್ಪುನಂಚಿತ್ತಿನ ಆ ಕಲ್ಪನೆಡು ನಮ್ಮ ಮೂಲು ಆ ನಂದಾದೀಪನ ನಮ್ಮ ಅರ್ಲಾವ ಇನಿ ನಮ್ಮ ಮಲ್ಪುನಂಚಿತ್ತಿನ ಒವೇ ಒಂಜಿ ಪೂಜೆ ಅಕ್ಕಂದಂಡ ಪುನಸ್ಕಾರದ ಅನುಂಡ ಐತ ಬಗ್ಗೆ ಜೋಕುಲು ಕೇಳಿಂದ ನನಗ ಅವೇನು ತೆರಿಪಾರೆ ನಮ್ಮ ಹಿರಿಯಕಲು ನಮ್ಮ ಪಿರಬೂರ್ವ ಎಷ್ಟೋ ಸಲ ಪ್ರಶ್ನೆ ಬರ್ಪುಡು ನಮಕೇತು ದೇವರೆಂದು ನಮಕ್ ಏತು ದೇವರು ಕೇಳಿಂದ ನನಗ ನಂಗೆ ಇತ್ತಿನಾತ ದೇವರು ಕಮ್ಮಿ ಪೂಜೆಡು ನಮ್ಮ ಬದುಕಿಗೆ ಪೂರಕವಾಯಿನಂಚಿತ್ತಿನ ಪ್ರತಿ ಒಂಜಿ ವಸ್ತುಲ ಪ್ರತಿ ಒಂಜಿ ಶಕ್ತಿದ ನಂಗೆ ದೇವರೇ ಉದಾಹರಣೆಗೆ ಅಶ್ವತ್ಥದ ಮರಕ್ಕೆ ನಮಕ್ ನಮಸ್ಕಾರ ಮಲ್ಪರೆ ನಮ್ಮದಾದನ ಗ್ರಹಗತಿದಾದನ ಸಮಯಿಜ್ಜೆ ಐಟುಬೋದು ಅಲ್ಪ ನಮಸ್ಕಾರ ಮನ್ಪುಲೆ ಪಂಡದು ನಮಕ್ ಏನು ತಿರಿನಕಲು ಪನ್ಪೇರು ನಮ್ಮದಾದ ಎನ್ನುವ ಜಾತಕ ವಿಮರ್ಶೆ ಮಂತಿನ ಚಿತ್ತಿನ ಸಂದರ್ಭಡ್ ಐಟ್ ನಂಗೆ ದಾದ ತಿಕ್ಕೂಡ ಆ ಕಾರಣಕ್ಕೋಸ್ಕರವಾದ ನಮ್ಮ ಅಶ್ವತ್ಥದ ಮರಕ್ಕೆ ಸುತ್ತು ಬರ್ತೀನಿ ಎಂದು ಅಂಡ ವೈದ್ಯಕೀಯವಾದ ನಮ್ಮ ತೂಯಂಡ ಅನಗ ಶನಿವಾರದ ಆ ದಿನದ ಕೊರ್ತುಡು ಪುಳ್ಳೆ ಕಾಳದ ಆ ಸಂದರ್ಭಡು ಆ ಸೂರ್ಯ ಉದಿಪನ ಆ ಒಡ್ಡ ದುಂಬು ಆ ಮರತ ಆ ಬೇರಡು ದಾದ ಒಂಜಿ ರಸದಾದ ಬರ್ಪುಡ ಆ ರಸ ನಮ್ಮ ದೇಹದ ಕೊರ್ಪುನಂಚಿತ್ತಿನ ಪರಿಣಾಮದಾದ ಉಂಡ ಆ ಪ್ರಭಾವದಾದ ಉಂಡ ಆ ನಮ್ಮ ಗ್ರಹಗತಿದ ಒಟ್ಟುಗು ಆ ಒಂಜಿ ರೀತಿಯ ನಮಗ್ ಆರೋಗ್ಯ ಸೌಖ್ಯನ ಕೊರ್ಪುಂಡು ಪಂಡದು ಇಲ್ಲದ ಎದುರು ಅರ್ತಿದ ಮರ ಇತ್ತು ನಂದ ಆ ಅರ್ತಿದ ಮರನ ಕಟ್ಪರೆ ಬಲ್ಲಿ ಬಂಪೇರು ಕಾರಣದಾದ ಕೇಳು ನನಗ ಐಟ್ ದೇವರ ಸಾನ್ನಿಧ್ಯ ಉಂಡು ಪಂಡದು ಒಂಜಿ ದೇವರು ಉಳ್ಳೇರು ಪಂಡದು ಅಂಡ ಐಟ್ ದೇವರದಾದ ಕೇಳು ನನಗ ಎರಡಲ್ಲ ಹಿರಿಯಕಲು ನೆಟ್ಟು ಇತ್ತರಂದ ಅರ್ತಿಕಾಯಿ ಪನ್ಪುನಂಚಿತ್ತಿನವು ಮನುಷ್ಯನ ಸಂತಾನ ಅಭಿವೃದ್ಧಿಗೆ ವಾ ರೀತಿಯಾದ ಪೂರಕವಾದ ಉಂಡು ಪನ್ಪುನೇನು ನಿಖಿಲ ಒಂಜಿ ಅರ್ತಿಕಾಯಿದ ಮರಟದು ಒಲಿ ಒಂಜಿ ಪರ್ರನಂಕ ನೀರು ತಿಕ್ಕಿಜಿ ನನಗಲ ಬಲಿರ್ದು ಪೋಯಿನಂಚಿತ್ತಿನ ಒಂಜಿ ಅರ್ತಿಕಾಯಿದ ಮರದಾದ ಉಂಡ ಅವನ ಕರ್ತದು ಐಕ್ ಒಂಜಿ ತುರದ ಅಂಡದಿದು ಐಟ್ ನೀರಿನ ಪರ್ದು ಎಷ್ಟೋ ದಿನ ಬದುಕನಂಚಿತ್ತಿನ ನಮ್ಮ ಹಿರಿಯ ಕುಲುಲ್ಲೇರು ಅತ್ತಂದಂಡ ಜಾಗ ಮುಂದಿಲ್ ಹಿಡಿತಿನಂಚಿತ್ತಿನ ಒಂಜಿ ತುಳಸಿ ಕಟ್ಟೆ ಈ ತುಳಸಿ ಕಟ್ಟೆಗೆ ದಾಯ ನಮ್ಮ ಸುತ್ತು ಬರಡು ಸುತ್ತು ಬಂದಾಗ ಬಾಲಕ್ಕೆ ನೋಡಿ ಯಾನ್ ದಾಯಕ್ಕೆ ಸುತ್ತು ಬರಡು ಒಂದು ಇನ್ನು ನಮಗ ತುಳಸಿ ಕಟ್ಟೆಲ ಇಜ್ಜಿ ಆ ತುಳಸಿ ಕಟ್ಟೆಗೆ ಸುತ್ತು ಬರ್ಪುನಗುಲ್ಲ ನಮ್ಮ ಇಲ್ಲಡು ಪನ್ಪುನಗುಲ್ಲ ಇಜ್ಜಿ ಆ ತುಳಸಿ ಕಟ್ಟೆಗೆ ದಾಯ ಸುತ್ತು ಬರಡು ಸುತ್ತು ಬಂದಾಗ ನಂಗೆ ತಿಕ್ಕುನಂಚಿತ್ತಿನ ಲಾಭದ ಅದಂದು ಆ ತುಳಸಿದ ಒಂಜಿ ದಳನ್ನು ಮಾತ್ರ ಕೈಟು ಬದ್ದದು ಐಕ್ ನೀರಿನ ಪಾಡ್ದು ಖಾಲಿ ಅವನ ತೀರ್ಥದ ಲೆಕ್ಕ ದಾಯಿ ಸೇವನೆ ಮಲ್ಪಡು ದಾಯ ಆ ಇಡೀ ಇರನು ಯಾರು ತಿನ್ನದ ಬಲ್ಲಿ ಪನ್ಪುನಂಚಿತ್ತಿನ ಪ್ರಶ್ನೆ ಬಾಲೆ ಅಪ್ಪಳಕ್ಕೇನು ನನಗ ಉತ್ತರ ತಿಕ್ಕುನಂತೆ ಕಮ್ಮಿ ಐಟು ಪುನಂಚಿನ ಆಸಿಡಿಕ್ ಅಂಶದಾದ ಉಂಡ ಆ ಆಸಿಡಿಕ್ ಅಂಶದಾದ ಉಂಡ ಅವು ಇಡೀ ಕೂಲಿನ ತರೆದು ಹೋಗ್ಬಿಡು ಐತ ಐನರ್ದವರ ಒಂಜಿ ಕೊಡಿ ಅತ್ತನಕ್ಕೆ ತುಳಸಿದ ಒಂಜಿ ದಡದ ಮಾತ್ರ ಏನೇ ಕೊಡೋದ ಪಂಡೆ ಗಣಪತಿ ದೇವರಿಗೆ ದೀಪುನಂಚಿತ್ತಿನ ಒಂಜಿ ಎಳ್ಳು ಒಂಜಿ ಮನುಷ್ಯಗ ಆಹಾರವಾದ ಆಯ್ಗೆ ಮರ್ದಾದ ಪರಿಣಾಮ ಆಪುನಂಚಿತ್ತಿನ ಒಂಜೊಂಜಿ ವಸ್ತುಲನ್ನು ನಮ್ಮ ದೇವರಿಗೆ ಸಮರ್ಪಣೆ ಮಲ್ಪುನಂಚಿತ್ತಿನವು ಎಡಮೆದಾದ ಉಂಡ ರಕ್ತ ಶುದ್ಧೀಕರಣ ಆಪುನೆಕ್ಕು ಅವೇಟೋ ಸಂದರ್ಭಡ್ ಎನ್ನ ಮಸ್ತ್ ಕಡೆಟ್ ಯಾಣಿ ಪಾತ್ರಲ್ಲ ದುಂಬ ಸಭೆತ ದುಂಬುಡದೀತೆ ಒಂದು ಎನ್ನ ಜೋಕುಲು ಎಂಕ್ ಪ್ರಶ್ನೆ ಮಲ್ಪುನಂಚಿತ್ತಿನ ಒಂಜಾತು ವಿಚಾರಲು ಒವೇ ಒಂಜಿ ಧರ್ಮ ಗ್ರಂಥ ಏರ್ಲ ಹೆಚ್ಚಾದವನು ಪೂರ್ಣ ಓದುಜೇರು ಒವೆಲ್ಲ ರಾಮಾಯಣ ಆಡು ಮಹಾಭಾರತ ಆಡು ಒವೆಲ್ಲ ಆಡು ಪೂರ್ಣವಾದ ನಮ್ಮ ಓದುಜ ಒಂಜೊಂಜಿ ಅಧ್ಯಯನನ ಒಂಜೊಂಜಿ ಶ್ಲೋಕನ ಅತ್ತಂದಾಂಡ ಒಂಜೊಂಜಿ ಆ ಒಂಜಿ ಸಾಲು ಮಾತ್ರನ ಅಂದು ಯಾನ್ ಮಸ್ತ್ ಜನ ಅಪ್ಪೆಲ್ಲ ನಿಖಲ್ ಮುಲ್ಪೋಲ್ಲರು ನಿಖಲ್ಲ ಏನು ವಿನಂತಿ ಮಲ್ಪುನು ದಾಯಕೇನು ನನಗ ಯಾನು ಪುನ ಆ ಯಾನು ಬೆನ್ಪುನ ಒಂಜಿ ಶಾಲೆದ ಆ ಏರಿಯಾದಾದ ಉಂಡ
ಎನ್ನ ಜೋಕುಲನ್ ತೂನಗ ಎಂಕ್ ಬಂಜಿ ಕತಂದು ಪೋಪುಂಡು ಎಟೋ ಸತ್ತಿ ಯಾನ ಕುಲ್ಲದ ಅಕಲಿಗೆ ಬುದ್ಧಿ ಪಂಪಿನಲ ಉಂಡು ದೇವಸ್ಥಾನಗ ನಿಕುಲು ದಾಯ ಪೋಡು ಮಾನಸಿಕವಾಯಿನಂಚಿತ್ತಿನ ನೆಮ್ಮದಿ ತಿಕ್ಕುನಂಚಿತ್ತಿನ ಕೇಂದ್ರದಾದ ಕೇನಂದಂಡ ಅವು ದೇವಸ್ಥಾನ ಅತ್ತಂದಂಡ ನಿಕುಲು ದಾಯ ಭಗವದ್ಗೀತೆಯನ್ನು ಓದೋಡು ಅತ್ತಂದಂಡ ಒಂಜಿ ರಾಮಾಯಣನ ಓದಿನಂದ ಐಕ್ಯ ತಿಕ್ಕುನಂಚಿತ್ತಿನ ತಾತ್ಪರ್ಯದಾದ ಆ ಬಾಲನ ಕುಲ್ಲದ ಪನ್ಲೆ ಒಂಜಿ ಸಲ ಓದಿನಿಂದ ಅನಗ ಒಂಜಿ ರೀತಿದ ಮನೋವಿಜ್ಞಾನವು ಆ ಎಂತ ಏರ್ಲ ಇಜ್ಜಿ ಪನ್ಪುನಂಚಿತ್ತಿನ ಸಂದರ್ಭಡು ಮಾನಸಿಕವಾದ ಆ ಕುಬ್ಜೆ ಅನಗ ಆಯ್ಗೊಂಜಿ ಟಾನಿಕ್ ದಲಕ ಓ ಕೊರ್ಪುಣಕ್ಕೆ ಏನಂದ ಅನಗ ಅವು ಭಗವದ್ಗೀತೆ ಇನಿ ಭಗವದ್ಗೀತೆಯನ್ನು ಓದರೆ ನಮಕ್ ದಾರ ಕಷ್ಟ ಇಜ್ಜಿ ಸಂಸ್ಕೃತ ಓದರೆ ಬಂಗಾಣಿಂದ ಅಂಡಲ ಅದು ಕನ್ನಡದ ಅರ್ಥ ಉಂಡು ಅವೇನು ನಮ್ಮ ತೆರಿಪಾವುಡು ಅಂಡ ಇನಿ ಜೋಕುಲಿನ ಕುಲ್ಲಾದು ಭಗವದ್ಗೀತೆ ಅತ್ತಂದಂಡ ಧರ್ಮ ಶಿಕ್ಷಣದ ಬಗ್ಗೆ ಪಂಡ್ರೆ ಅಪ್ಪ ಇಲ್ಲಗ ಪುಡ್ಸೋತಿಜ್ಜಿ ಈ ಜೋಕುಲು ಕೋಪುನಂಚಿತ್ತಿನ ಒಂಜಿ ಸಾಧನೆ ತೂದು ಎನ್ನ ಊರುದನೆ ಒಂಜಾತ ಜೋಕುಲನೆ ಅನ್ನು ತೂದುತ್ತೆ ಪ್ರತಿ ಒಂಜಿ ಬಾಲದ ಕೈಟಿಲ ಮೊಬೈಲ್ ಆ ಫೈರ್ ಗೇಮ್ ಪನ್ಪುನಂಚಿತ್ತಿನ ಒಂಜಿ ಗೇಮ್ ಇತ್ತು ಎಂಕಲ ಊರದ ಒಂಜಿ ಸಂಘಟನೆ ನಡೀತಿನಂಚಿತ್ತಿನ ಅಣ್ಣೆ ದಿನೇಶ್ ಅಣ್ಣೆ ಏಪಲ ತಿಕ್ಕನಗ ಪಣೊಂದಿತ್ತೇರೆ ನಮ್ಮ ಜೋಕುಲು ಒಡೆಮುಟ್ಟ ಪೋಂದುಲ ಅರ್ಪಿತಕ್ಕನೆ ಒಂಜಿ ದಾದಂಡಲ ಒಂಜಿ ಕ್ರಮ ಮಲ್ಪೋಡು ಪನ್ನಂದ ಅನಗ ಎಂಕಲು ಒಂಜಾತು ಒಂಜಿ ನಲ್ಪ ಇವ ಜೋಕುಲನ್ನು ಒಟ್ಟು ಮಲ್ಪರೆ ಬೈದಿನ ಬಂಗಕೇನಂದ ಅನಗ ಎಂಕಲಗ ಮಾತ್ರ ಗೊತ್ತು ಆ ಎಲ್ಲ ಜೋಕುಲನ ಎಂಕಲು ದಾಯೆ ಆ ಸಂಘಟನೆದ ಉಲೈಡ್ ಒಂಜಿ ಧಾರ್ಮಿಕ ಶಿಕ್ಷಣದ ಕೇಂದ್ರದ ಉಲೈಡ್ ಅಕಲಿನ ಕಂತಕೇನಂದ ಅನಗ ಬಾಲ ಕಾಂಡಿಡ್ದು ಬಯ್ಯ ಮುಟ್ಟ ಮೊಬೈಲ್ ಪತ್ತೊಂದು ಕುಂದುಪ್ಪುಡು ಒಂಜಿ ದೇವಸ್ಥಾನದ ಉಲಯ ಬತ್ತನಂದ ಐಕ್ ನಮಸ್ಕಾರ ಪಾಡ್ರೆ ಗೊತ್ತುಜ್ಜಿ ಅತ್ತಂದ ಎದುರು ಬತ್ತಿನಂಚಿತ್ತಿನ ಕಲೆಗ್ ಎಂಚ ಒಂಜಿ ಪ್ರತಿ ನಮಸ್ಕಾರ ಮಲ್ಪೋಡು ಪನ್ಪುನಂಚಿತ್ತಿನಲ್ಲ ಗೊತ್ತುಜ್ಜಿ ಅತ್ತಂದ ಕೋಪ ಬತ್ತನಂದ ಅತ್ತಂದ ಏಕಾಗ್ರತೆಗ್ ಎಂಚ ಕುಲ್ಲೋಡು ಪನ್ಪುನಲ್ಲ ಗೊತ್ತುಜ್ಜಿ ಹೆಚ್ಚು ಬಿಡ್ದು ಬಾಲೆಗ್ ಒಂಜಿ ಪದ್ಮಾಸನ ಪಾದ ಕುಲ್ಲರ್ಲ ಗೊತ್ತುಜ್ಜಿ ಬಾಲೆ ಉಣಸ್ ಮಲ್ಪರ ಕುಲ್ಲು ನಂಡಲ್ಲ ಇಂಚ ತಟ್ಟೆಡು ಪತ್ತದ ಕುಲ್ಲು ನಂಚಿತ್ತಿನ ಆ ಧರ್ಮ ಶಿಕ್ಷಣಗ ಆ ಜೋಕ್ಲನ್ನು ಕಡಪುಡ್ನಾಗ ಅಪ್ಪೆಲ್ಲ ಪನ್ಪುನಂಡು ಒಂಜಿ ಗಂಟೆ ಆಯೆ ಅಲ್ಪ ಕುಲಿಯನ್ ನನಗ ಎಂಕಲ್ಲ ಜೋಕುಲೆಗೆ ಎಂಕುಲು 40,000 50,000 ಎಕ್ಸಾಮ್ಗೆ ಫೀಸ್ ಕಟ್ಟದು ಇನಿ ಕಾನಗ ಆ ಜೋಕುಲ್ನ ವಿದ್ಯಾಭ್ಯಾಸ ಪೋಪುಡೊಂದು ಇನಿ ಒಡೆಮುಟ್ಟ ಬತ್ತದು ಉಂದುದಕ್ಕೇನ ನನಗ ಒಂಜಿ ಉಪನ್ಯಾಸಕ್ಕೆ ಆದ ಈ ಪಾತ್ರನ ಯಾನು ಪಂಡ್ರೆ ಬರ್ಲಿ ಅಂಡ ಆ ಒಂಜಿ ಕಾಲೇಜ್ ವಾತಾವರಣ ಆದಿಪ್ಪು ಬಸ್ಸಿಡು ಜೋಕುಲು ಪೋದು ಬರ್ಪುನ ಆದಿಪ್ಪು ಅತ್ತಂದ ಒಂಜಿ ಕಾಡ ಪುಡನ ತೋಡ ಬರಿಯ ಈ ಎಂಚಾದುಂಡು ಕೇನಂದ ಅನ್ನಗ ಸೆಂಟರ್ ಆವೊಂದುಂಡು ಡ್ರಗ್ಸ್ ಸೆಂಟರ್ ಆವೊಂದುಂಡು ಉಂದಕ್ಕೆ ಬಲಿ ಪಶು ಏರ್ ಆವೊಂದುಲ್ಲೇರು ಕೇನಂದ ನನಗ ಟಾರ್ಗೆಟ್ ನಮನೆ ಏರ್ಲತ್ತೆ ನಮನೆ ಟಾರ್ಗೆಟ್ ಆವೊಂದಿಲ್ಲ ದಾಯಕೇನಂದ ನನಗ ನೆಟ್ಟ ಬಗ್ಗೆ ಎಚ್ಚರ ಮಲ್ಪರೆ ಒವೇ ರೀತಿದವಾದ ಒವೇ ರೀತಿದ ಇಲ್ಲಡ್ದು ಒವೇ ರೀತಿದ ಚಿತಿನ ನೆಕ್ ಪ್ರೋತ್ಸಾಹ ತಿಕ್ಕೊಂದಿಜ್ಜಿ ದಾಯೆ ಆ ವ್ಯಕ್ತಿ ಆ ವ್ಯಸನಗ ಪೋಪಕ್ಕೇನಂದ ನನಗ ಒಂಜಿ ದೇವರ ಪೋಡಿಗೆ ಹೆಜ್ಜಾಯಗ್ ಒಂಜಿ ದೈವದ ಪೋಡಿಗೆ ಹೆಜ್ಜಿ ಒಂಜಾಯಿಗೆ ಧರ್ಮದ ಪೋಡಿಗೆ ಹೆಜ್ಜಿ ದೈವ ದೇವರು ಧರ್ಮ ನೆತ್ತ ಪೋಡಿಗೆ ಒಕ್ಕ ಐಟ್ ಆಯ್ಗ ಅಭಿರುಚಿ ಮಲ್ಪೊಡೊಂದಂಡ ಅಪ್ಪೆಲ್ಲು ಮಾತ್ರ ನಿಕುಲು ಬಂಗ ಬರುಡೆ ಅಪ್ಪೋಡು ಅಪ್ಪೆಲ್ಲು ಬಂಗ ಬತ್ತಿಜರ ನಂಡ ಬಂಗಾರದ ಕೊರಳದ ಲೆಕ್ಕ ಇತ್ತಿನ ಒಂಜೊಂಜಿ ಬಾಲಲ ಕೈ ತತ್ತು ಪೋವು ಇನಿ ದೇವರು ಓನುಲ್ಲೇರಕ್ಕೆ ನನಗ ದೇವರು ಒಯ್ಟುಲ್ಲೇರು ಪನ್ಪುನದ ತೆರಿಪವನಂಚಿತಿನ ಬೇಲೆ ಅಪ್ಪೆಲ್ಲೆದ್ದಾವುಡು ದೇವರು ಯಾರು ನಮ್ದನಗ ಬರ್ಪೆರಕ್ಕೆ ನನಗ ನಿನ್ನ ದೇವರು ಈ ನಮ್ಮನಗ ಖಂಡಿತವಾದ್ಲ ಬರ್ಪೇರೆಂದು ಸೋಲು ಪಣ್ಣಂದಾಗ ಅವು ಸಾವತ್ತು ಪನ್ಪುನಂಚಿತಿನ ಆ ಸಂದೇಶದಾದ ಉಂಡ ಅತ್ತು ನಂಡ ಸೋತಿನದಾಗ ಪಿರ ಎಂಚ ಗೆಂದು ಬರಡು ಪನ್ಪುನಂಚಿತಿನ ಆ ಚಾಣಕ್ಯ ನೀತಿದಾದ ಉಂಡ ಸರಿಯಾದ ರಾಮಾಯಣ ಬೊಕ್ಕ ಮಹಾಭಾರತ ಆ ರಡ್ಡು ಗ್ರಂಥಲೇನು ಓದಿಯರಿಂದಂಡ ಬೋರ್ತಿನಾಥ್ ಕತೆ ತಿಕ್ಕುಡು ಬೋರ್ತಿನಾಥ್ ಆ ಪಾಸಿಟಿವ್ ವೈಬ್ಸ್ ಬರ್ಕೊಡು ಅಂಡ ಇನಿ ಅಪ್ಪೆಲ್ಲು ಅವೆನು ಕುಲ್ಲಾದು ಪನೊಂದಿಜ್ಜೇನೆ ಇನಿ ಜೋಕುಲು ಆತ್ಮಹತ್ಯೆದ ಅಂಚಿತ್ತಿನ ಒಂಜಿ ಕಾರ್ಯಗು ಜತ್ತೊಂದಿಲ್ಲ ಮಾದಕ ದ್ರವ್ಯದ ವ್ಯಸನಿಲ ಒಂದಿಲ್ಲ ಇನಿ ಬೋರ್ತುಲ ತೂಲೆ ಈ ಸಬಿಟ್ ಕಾಲೇಜ್ ಪೋಪುನ ಜೋಕುಲೆ ತೂಲ ತೂಲೆ ಆಣ ಪೊಂಡ ನೆಟ್ಟು ಕಾಲೇಜ್ ಪೋಪುನ ಜೋಕುಲೆ ತೂಲ ಧಾರ್ಮಿಕ ಉಪನ್ಯಾಸ ಬುಡ್ಲೆ ಒಂಜಿ 10 ನಿಮಿಷದ ಬುದ್ಧಿ ಪಾತರ ಪಣ್ಣ ನನಗ ಆ ಜೋಕುಲು ಇನಿ ಕೇನರ ತಯಾರಿಜ್ಜ ಅಕುಲು ಓದ್ಲೇರಿಕೇನು ನನಗ ಈ ಮೊಬೈಲ್ದ ಉಲಾಯಿಡುಲ್ಲೇರು ಈ ಮೊಬೈಲ್ದ ಉಲಾಯಿಡುಲ್ಲೇರು ಇಡೀ ಭಾರತದ ಸಂಪತ್ತು ಯುವ ಸಂಪತ್ತು ದಾದಗೊಂಡ ಆ ಯುವ ಸಂಪತ್ತನ್ನು ಪಿರ ಕನಡು ನನಗ ಇಂಚಿತ್ತಿನ ಒಂಜಿ ಧರ್ಮ ಕೇಂದ್ರಲು ಐತ ಪಿರೋಡು ಬೋಡಾಪುನಂಚಿತ್ತಿನ ಒಂಜಿ ಪೂರ್ವ ತಯಾರಿని ನಮ್ಮ ಮನ್ಪಡೆ ಹಾಪುಡು ಒಂಜಿ ಗಂಟೆ ಅಂಡಲ
ಕೇವಲ ಒಂಜಿ ಗಂಟೆ ಅಂಡಲ ಬಾಲದ ಪಿರವುಡು ಕುಲ್ಲುದು ಧರ್ಮ ಅತ್ತುಂದಂಡ ಧರ್ಮ ಗ್ರಂಥ ಅತ್ತುಂದಂಡ ಇತಿಹಾಸ ಪುರುಷರು ಎಂಚ ನಮ್ಮ ದೇಶದ ಕಟ್ರೆ ಅಕುಲು ಪುಣೆಗರ ಪಂಪುನಂಚಿತ್ತಿನ ಸತ್ತುನು ಅಪ್ಪೆಲ್ಲು ಮಿರಪೇರು ಕೂರ್ಲೆಕ್ಕ ಕೊರ್ಜರ ನನಗ ಎಲ್ಲ ನಮ್ಮ ಜೋಕುಲು ನಮ್ಮ ಕೈಕು ತಿಕ್ಕುಜ ಎಲ್ಲ ನಮ್ಮ ಜೋಕುಲು ಕೈಕು ತಿಕ್ಕುಜ ದೇವರಿಂಕು ಓಲ್ಲೆರು ಪನ್ನಂದನಗ ಆ ದೇವರು ಎಂಚ ಸೋತಿನ ಏನ ಕೈಪತ್ತಿದ್ದೇರು ಪನ್ನಂದನಗ ಆ ಜೋಕುಲು ಅವನು ಲಕ್ಕುದಿಂತುವ ದಾಯಕೇನಂದನಗ ಒಂದೊಂಜಿ ಉಪನ್ಯಾಸಕ ನೆಲೆಟಿ ಅನ್ಪನ್ಪೆ ಎಲ್ಲ ಜೋಕುಲು ಸೋಪುನಂಚಿತ್ತಿನ ಸಂದರ್ಭಡು ನಿನ್ನ ಕೈ ತಾಪುಡು ರಶ್ಮಿ ಪಂಚಲ್ಲ 0 to ಹೀರೋ ಪನ್ಪುಡು ಒಂಜಿ ಬುಕ್ ಓದಿಲ್ಲ ಅಂದು ಆ ಜೋಕ್ಲಿಗೆ ಪ್ರಚೋದನೆ ಕೊಡ್ಲಂದನಗ ಒಂಜಿ ಪರೀಕ್ಷೆಡ ಫೈಲೈನೆ ಕುಡಂಜಿ ಪರೀಕ್ಷೆಡ ಪಾಸ್ ಆದು ತೋಜಪಾದೆ ಇನಿ ಮಾತಿರ್ಲ ಸಂಕಲ್ಪ ಮಲ್ಪಡು ದಾದಕ್ಕೇನಂದನಗ ಎನ್ನ ಬಾಲೆನು ಆ ಮುಳ್ಳುದು ಎಂಚ ಪಿರದೆರ್ಪುನೊಂದು ಎನ್ನ ಧರ್ಮದ ಬಗ್ಗೆ ಎನ್ನ ದೇವಸ್ಥಾನಗ ಎನ್ನ ಪೊಣ್ಣು ಜೋಕುಲು ಪೋಪುನಂಚಿತಿನ ಸಂದರ್ಭಗಳು ಉನಗೆ ನೇರವಾದ ಜೋಕುಲು ಪ್ರಶ್ನೆ ಕೇಂದ ದೇವಸ್ಥಾನಗ ಎಂಕುಲು ಪೋನುಂದನಗ ತಿಂಗುಳದ 7 ದಿನ ಟೆಂಕ್ಲಿಗೆ ದೇವಸ್ಥಾನದ ಪ್ರವೇಶ ಇಜ್ಜಿ ಅಕಲಗಪುರ ಅಲ್ಪ ದೇವಸ್ಥಾನದ ಪ್ರವೇಶ ಉಂಟೊಂದು ಪೊಣ್ಣಂದ ಅನ್ನಗ ಕಣ್ಣೊಂದು ತೋಜಿನಂಚಿತ್ತಿನ ಸಮಾಜ ಇತ್ತಿನಂದ ಅವು ನಮ್ಮ ಹಿಂದೂ ಸಮಾಜ ನಮ್ಮ ತುಳುವ ಸಮಾಜ ಪೊಣ್ಣನ ದೇವರೆಂದು ತೂತಿನಕಲು ಪೊಣ್ಣನ ಅಪ್ಪೆಂದು ತೂತಿನಂಚಿತ್ತಿನ ಧರ್ಮ ಆಯ್ನ ದಾವರ ನಿಕಲ್ಲ ಮಿತ್ತಿದು ಒವೇ ರೀತಿ ಆಯ್ನಂಚಿತ್ತಿನ ಧಾರ್ಮಿಕವಾಯಿನಂಚಿತ್ತಿನ ಧಕ್ಕೆ ಕೊರಡು ಪಂಪುನೆಕ್ಕತ್ತು ಐತ ಪಿರೋಡಿತ್ತಿನಂಚಿತ್ತಿನ ವೈಜ್ಞಾನಿಕವಾಯಿನಂಚಿತ್ತಿನ ಹಿನ್ನೆಲೆಲ್ಲ ತೋಜಾಲೆ ದೇವಸ್ಥಾನಗ ದಾಯ ಪೊಣ್ಣುಲು ಕೋರೆಬಲ್ಲಿ ಪಂಪುನಂಚಿತ್ತಿನ ಧಾರ್ಮಿಕವಾಯಿನಂಚಿತ್ತಿನ ಹಿನ್ನೆಲೆಲ್ಲ ತೋಜಾಲೆ ದಾಯ ಕಾಡಗುಡ್ಡೆಗ ಆ ಸಂದರ್ಭಡು ಪೋತುಜೇರು ಪಣ್ಣದ ನನಗ ಒಂದು ಯಾನೇನ ಹಿರಿಯಗಂಡ ಕೇಂದಿನ ತುಲನೆ ಮಂದಿನ ಗಲಾಟೆ ಮಂದಿನ ದಾಯಕೇನ ನನಗ ಆ ಋತುಚಕ್ರ ಪಂಪುನಂಚಿತ್ತಿನ ಆ ಬದಲಾಪುನ ಕಾಲಗಟ್ಟೆಡು ಮಾನಸಿಕವಾಯಿನಂಚಿತ್ತಿನ ಕುಬ್ಜತೆ ಉಪ್ಪುನು ಒಂಜಲೆಡು ಆ ದೇವಸ್ಥಾನದ ಆ ಸುತ್ತಮುತ್ತಲೆಡು ನಡಪುನಂಚಿತ್ತಿನ ಒಂಜತ್ತು ಆ ಶಬ್ದಲು ಕೇನರು ಪಂದು ಇನಿದಾದ ಉಂಡ ಆ ರೀತಿ ನಂಚಿತ್ತಿನ ಉಡುಗೆ ತೊಡುಗೆ ಅತ್ತನ ಐಕೆ ಸಂಬಂಧಪಟ್ಟಿನಂಚಿತ್ತಿನ ವಸ್ತುವಿನ ಪರಿಷ್ಕಾರ ಆವಂದಿನ ಸಂದರ್ಭಡು ಪಜ್ಜಿನೆತ್ತರದ ವಾಸನೆಗೆ ಕಾಡ ಮೃಗಕ್ಕೂ ಬಲಿಯಾವರ ಬಲ್ಲಿ ಪಣ್ಣದು ನಮ್ಮ ಜೋಕುಲಿನ ದೀತೇರು ವಾ ದೇವಸ್ಥಾನಡು ಆ ಗರ್ಭಗುಡಿತ ಇದುರುಡು ಒಂಜೋಕುಲಿಗೆ ನಮಸ್ಕಾರ ಮಲ್ಪುನಲ್ಲ ಅಪ್ಪೆಲ್ಲು ಕಲ್ಪಾದು ಕೊರಡು ಚಂದ್ರಮಂಡಲ ಮಾತ್ರ ತಂದೆ ಸಾಷ್ಟಾಂಗ ನಮಸ್ಕಾರ ಇಜ್ಜಿ ದಾಯಕೇನಂದನಗ ಆನ ಕುಜದ್ವಯದಾದ ಉಂಡ ಅವು ಪೇರು ಕೊರ್ಪುರಂಚಿತ್ತಿನ ಅಮೃತ ಕಲಶ ಅವು ದೇವರನ್ನ ಎದುರುಡು ನೆಲಕ್ಕೆ ಕಾಗರ ಬಲ್ಲಿ ಪಂಪುನಂಚಿತ್ತಿನ ಒಂಜಿ ಕಟ್ಟುಪಾಡನ್ನು ಹಿರಿಯಕಲು ದಾಯ ಮಲ್ತೇರು ಐತ ವೈಜ್ಞಾನಿಕ ಕಾರಣ ದಾದಕೇನಂದನಗ ಭೂಮಿದ ಕಾಂತೀಯ ಶಕ್ತಿ ಒಲ್ಪ ಹೆಚ್ಚು ಉಂಡ ಅಲ್ಪ ಗರ್ಭಗುಡಿಟ್ಟು ಆ ದೇವರನ್ನು ದೀದು ಆ ಮಿತ್ತಿಡಿತ್ತಿನ ಚಿತ್ತಿನ ಆ ಮುಗುಳಿ ಆ ಗರ್ಭಗುಡಿತ ಆ ಪ್ರತಿಫಲನ ಆ ಊದುದಿನ ಚಿತ್ತಿನ ಜಾಗ ಸೊಂಟದ ಮಿತ್ತಿದ ಭಾಗ ಏತು ಮೃದು ಉಂಡ ಅವು ಆ ಪ್ರತಿಫಲನ ಆನಂದನಗ ಐತಾಪುನ ಚಿತ್ತಿನ ಗಂಟು ಆ ವೈಜ್ಞಾನಿಕ ಸಮಸ್ಯೆದಾದ ಉಂಡ ಆ ಕಾರಣಕ್ಕೋಸ್ಕರವಾದ ಮಾತ್ರ ದೇವಸ್ಥಾನಕ್ಕೆ ಪೋನು ನನಗ ಸೀರನೆದಾಯಿ ಕಿತ್ತೋಡಕೇನು ನನಗ ಆ ಕ್ಷೇತ್ರದ ಬತ್ತಿರಂಚಿತ್ತಿನ ಆ ಕಾಂತೀಯ ಶಕ್ತಿದಾದ ಉಂಡ ಅವು ಸೊಂಟದ ಸುತ್ತ ಪರಿಚಲನ ಆವಡು ಹೊಕ್ಕಳ ಸುತ್ತ ಪರಿಚಲನ ಆವಡು ಪಂಪುನಂಚಿತ್ತಿನ ಕಲ್ಪನೆ ವಿನಃ ವಸ್ತ್ರದ ಸಂಹಿತೆ ದಾಯಮಲ್ದರಿಕೆನಂದ ಅವು ಸೆರಗ ಪದ್ದದು ನಟ್ಟಿಯರಂದಣ್ಣಗ ಕೊರಂದಿನ ವರ ಕೊರುವೆ ಪಂಪುನಂಚಿತ್ತಿನ ಕೇನಂಚಿತ್ತಿನ ಕೊರ್ಪೆ ಪಂಪುನಂಚಿತ್ತಿನ ನಮ್ಮ ಸತ್ಯದ ಅಭಯದ ನುಡಿಯಾದ ಉಂಡ ಆ ಅಭಯದ ನುಡಿ ಅವು ಪುಟ್ಟತ್ತು ಆಯ್ನಡ್ದ ಅವರ ದೇವಸ್ಥಾನಗ ನಮ್ಮ ಜೋಕುಲು ದಾಯ ಪೋಡು ದೇವಸ್ಥಾನದ ರಚನೆ ಇಂಚಾತಂಡು ಧರ್ಮ ಗ್ರಂಥನು ದಾಯ ಓದೋಡು ದೇವರು ಬಕ್ಕ ಭಕ್ತರ ನಡುಟುಪುನಂಚಿತ್ತಿನ ಆ ಸಂಬಂಧಲು ದಾದ ದೇವರನ್ನು ಎಂಚ ನಮ್ಮೋಡ ಪನ್ಪುನೇನು ಅಪ್ಪೆಲು ತೆರಿಪಾದು ಕೊರುಡು ದುಂಬುದ ಕಾಲೋಡು ಎನ್ನ ಅಜ್ಜಿ ಆದಿಪ್ಪು ಎನ್ನ ಅಪ್ಪೆರಾದಿಪ್ಪು ಇನಿಕ್ ಯಾನು ಒಂಜಿ ಉಪನ್ಯಾಸ ವೃತ್ತಿಡುಲ್ಲ ಅತ್ತುಂದಂಡ ಎನ್ನ ಗೌಜಿ ಗದ್ದಲದ ಪೊರ್ತುಂದಂಡಲ ಎನ್ನ ಪಲೆಯಲ್ಲು ಎನ್ನ ಮಗಕ್ಕೆ ಪಂದು ಕೊರ್ಪೇರು ಎಟ್ಟು ಅಪ್ಪೆಲು ಒಲ್ಲೇರು ಮೆಗ್ಗೆಲು ಒಲ್ಲೇರು ತಮ್ಮಲೆಲ್ಲು ಒಲ್ಲೇರು ದಿನದ 5 ನಿಮಿಷ ಅಂಡಲ ದೇವರನ್ನ ಎದುರು ಉಂಟುದು ಬಾಲೆ ಪ್ರಾರ್ಥನೆ ಮಲ್ಪುನೇನು ಕಲ್ಪಾದು ಕೊರ್ಲೆ ದೇವರು ಒಂಜಿ ಭಕ್ತನ ಎಂಚ ಆ ನಂಬಿಕೆ ಎಂಚ ಒಪ್ಪೋಡು ಪಂಪುನೇನು ಆ ಬಾಲೆಗೆ ಪಂದು ಕೊರ್ಲೆ ದೇವರು ಬೊಕ್ಕ ಭಕ್ತರ್ನ ದಯಪಂಡ ನನಗ ನಮ್ಮ ಜೋಗ್ಲೆಗ್ ಒಡೆಮುಟ್ಟದ ಆ ಬೇತೆ ಕಡಿಡ್ದು ಆ ಒಂಜಿ ಇನ್ಫಾರ್ಮೇಶನ್ ಎಂಚ ಬರ್ಕೊಂಡಕ್ಕೇನ ನನಗ ನಿಕುಲು ಅರೆ ನಂಬೇರಿಂದಂಡ ಮೆರೆ ನಂಬೇರಿಂದಂಡ ನಿಕಲೆಗ್ ಅವು ಪೂರ ದಾರ ತಿಕ್ಕುಜಿ
ಇದು ಇನ್ನೆನ್ಮ ನಂಬಿಯಡ ಮಾತ್ರ ತಿಕ್ಕುರು ಬಂಪುನಂಚಿ ನಡೆ ಮುಟ್ಟದ ಆ ಸಂದೇಶ ಕಿಬಿತ ಉಲಾಯಿ ಪೋಪುನಂಚಿತ್ತಿನ ಪೊರ್ತುಡು ಈ ಎಂಚ ದೇವರನ್ನು ನಂಬೋಡು ಪನ್ಪುನಂಚಿತ್ತಿನ ಒಂಜಿ ಸೂಕ್ಷ್ಮನು ಪಲ್ಲೆ ದೇವರ ಬೊಕ್ಕ ಭಕ್ತರು ಎಂಚೊಪ್ಪೊಡುಗೆ ಏನಂದ ಅನಗ ಪುಚ್ಚದ ಕಿನ್ನಿದಲ ಕೊಪ್ಪೊಡುಗೆ ದೇವರು ಪುಚ್ಚದ ಕಿನ್ನಿದಲಕ ದೇವರ್ಲ ಭಕ್ತೆಲ ಪುಚ್ಚೆ ತನ್ನ ಕಿನ್ನಿನ ಒಂಜಿ ಕಡೆ ಹಿಡ್ದು ನನ್ನೊಂಜು ಕಡೆಗೆ ಕೊನನಗ ಅಂಕುದು ಬತ್ತೊಂಡು ಆಂಡ ಬೇನೆ ಮನ್ಪುಂಚಿ ಆ ನಂಬಿಕೆ ಏಟೇ ಕಷ್ಟ ಕೊರಡು ಆ ದೇವರು ನಿನ್ನ ಕೈ ಬುಡ್ಪುಜೇರು ಪನ್ಪುನ ಚಿತ್ತಿನ ಆ ಒಂಜಿ ಜ್ಞಾನದಾದ ಉಂಡ ಅತ್ತಂದ ಒಂಜಿ ಸಂದೇಶದಾದ ಉಂಡ ಅವು ನಮ್ಮ ಹಿರಿಯ ಕ್ಲಿಯರ್ದು ಜೋಕುಲಿಗೆ ಪೋಡು ನನೊಂಜಿಕೇನು ನನಗ ಈ ದೇವರನ್ನು ಎಂಚ ನಂಬೋಡು ಪಂಡದು ನಮ್ಮ ಜೋಕುಲಿಗೆ ನಮ್ಮ ತಿರಿಪೌಡು ಎಂಚಕ್ಕೇನು ನನಗ ಒಂಜಿ ಮಂಗೆ ಐತ ಕಿಲ್ಲಿನ ಪತ್ತೊಂದು ಒಂಜಿ ಮರಕ್ಕೆ ಕೊಡೊಂಜಿ ಮರಕ್ಕೆ ಎಂಚ ನಂತೊಂದು ಬೋಪಡು ಆ ರೀತಿಯಾದ ದಾಯಕೇನು ನನಗ ಅಪ್ಪ ಮಂಗೆ ಪತ್ತುಜಿ ಬಾಲ ಮಂಗೆನ ಪತ್ತುನು ಈ ದೇವರನ್ನು ಅಚಲವಾದ ಇದೇ ರೀತಿಯಾದ ನಂಬುಲ ಪಂಪು ನಂಚಿತಿನ ವಿಚಾರದಾದ ಉಂಡ ಆ ವಿಚಾರನು ನಮ್ಮ ಜೋಕ್ಲೆಗೆ ತೆರಿಪಾವುಡು ಆ ಭಕ್ತಿ ಪಂಪು ನಂಚಿತಿನ ಎಂಚ ಆ ದೇವರನ್ನು ಒಲಿಸಾವುಡು ಪಂಪು ನಂಚಿತಿನ ವಿಚಾರನು ಮೂಜಿನತ್ತೆ ಎಂಚಕ್ಕೇನು ನನಗ ಮೀನಿದ ಕಿನ್ನಿದಲಕ ಒಂಜಿ ಮೀನಿದ ಅಪ್ಪೆ ಮೀನು ಪರತೊಂದು ನೀರಿಡು ಪೋನು ನನಗ ಮರಿಕಿನಿದ ದಂಡನ್ನು ಪಿದೇ ಗುರ್ದು ಪೋಪುಡು ಜೋಕ್ಲೆಗ ಆ ಭಕ್ತಿದ ಸಾಧನ ಎಂಚ ಕಲ್ಪಾದ ಕೊರಡುಕೇನು ನನಗ ಕಷ್ಟ ಕಾಲ ಬಂದಾಗ ದೇವರಿ ನಮ್ಮಡಿಗೆ ಎಂಚ ಬರಡು ಆ ಮರಿತ ಮೀನಿದ ಕಿನ್ನಿದಾದ ಉಂಡ ಅಪ್ಪೆನ ಸಂಕಟಡು ಕೊಟ್ಟು ಲೆಕ್ಕಿನಂಚಿತಿನ ಸಂದರ್ಭಡು ಉನ್ನೆನ ತುಲನೆ ಮಂತದು ತೆರಿಪಾವುನಂಚಿತಿನ ಜವಾಬ್ದಾರಿ ಅಪ್ಪೆಲ್ಲಡ ಉಂಡು ದೇವಸ್ಥಾನದ ನಡಪುನಂಚಿತಿನ ಭಜನಾ ಕಾರ್ಯಕ್ರಮ ಆದಿಪ್ಪು ಅತ್ತಂದಂಡ ಸಂಘಟನಾತ್ಮಕವಾದ ನಡಪುನಂಚಿತಿನ ಇಂಚಿನ ಕಾರ್ಯಕ್ರಮ ಆದಿಪ್ಪು ಅತ್ತಂದನ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆದಿಪ್ಪು ದೈದೀದ ನಿಕಲ್ನ ಜೋಕ್ಲಿನ ಕಡಪುರು ಜರನ್ನಂಡ ಆ ಗೂಡುದ ಉಲೈಡು ಗೊಂಬೆ ಮಂತು ದಿಯರನ್ನಂಡಗ ಬಾಲ ಕೈತತ್ತು ಪೋಡು ನನಗ ನಿಕುಲು ಬೊಕ್ಕ ಅವೆನು ಒಟ್ಟು ಮಲ್ತರನ್ನಂಡಲ ದಾನ ಪ್ರಯೋಜನ ಇಜ್ಜಿ ಎಕಡೆ ಯಾನು ಬಂದಾಗ ಒಂಜಾತು ಕಾರ್ಯಕ್ರಮ ನೆಟೆ ನಡತೊಂದಿತ್ತಡು ಬೇಟೆ ಗಣೇಶೋತ್ಸವದ ಕಾರ್ಯಕ್ರಮಗೂ ಯಾನು ಪೋಂದಿತ್ತೆಡಲ ವಿಶೇಷವಾಗಿ ಚಿತ್ತಿನ ಮುಲ್ಪದ ಕಾರ್ಯಕ್ರಮ ಪ್ರಾಸ್ತಾವಿಕ ಭಾಷಣದ ಬಂಡೇರು ಸರಿ ಸುಮಾರು ಆಚುನದು ಏನದು ಜೋಕುಲು ಮೂಲು ಪ್ರತಿಭಾ ಸ್ಪರ್ಧೆಯ ಮೂಲು ಭಾಗವಹಿಸಿದೆರೆಂದು ಕೇವಲ ಪ್ರತಿಭಾ ಸ್ಪರ್ಧೆಡು ಮಾತ್ರ ಭಾಗವಹಿಸುನತ್ತು ಧಾರ್ಮಿಕವಾದ ಚಿತ್ತಿನ ಕಾರ್ಯಕ್ರಮದಾದ ಉಂಡ ಸಾಮಾಜಿಕವಾದ ಚಿತ್ತಿನ ಕಾರ್ಯಕ್ರಮದಾದ ಉಂಡ ಐಟು ಮಾತ ಅಪ್ಪೆಲ್ಲುಲ ಪಾಲು ಪಡೆಯುವುದು ಅವೇ ರೀತಿಯಾದ ಜೋಕುಲುಲ ಪಾಲು ಪಡೆಯುವುದು ಒಂದು ಅಪ್ಪೆಲ್ಲಗೆ ಯಾನು ದಾಯ ಒತ್ತು ಪಂಥಕ್ಕೇನು ನನಗ ಇನಿ ಧರ್ಮ ಉರಿದಿನಿ ಸಂಸ್ಕೃತಿ ಉರಿದಿನಿ ಅತ್ತಂದಂಡ ಆಚಾರ ಉರಿದಿನಿ ಅವು ಪೂರ ಉರಿದಿನಿ ಒಯ್ತಕ್ಕೇನಂದಂಡ ಅವು ಕೊಂಡ ಮೂಲರ್ದು ಅವಿನ ಇನಿ ಮಾತ್ರ ಅತ್ತು ನಮ್ಮ ಹಿರಿಯಕ್ಕೂ ನಮಕ್ ಪಂದು ಕೊಡ್ತೇರು ಅವೇನು ನನ್ನ ದುಂಬುದಕ್ಕಲೆಗೆ ಅವೇನು ರವಾನೆ ಮಲ್ಪು ನಂಚಿತಿನ ಜವಾಬ್ದಾರಿ ಉಂಡು ಇಲ್ಲ ಎದುರುಡು ಪಾಡೊಂದಿತ್ತಿ ನಂಚಿತಿನ ರಂಗೋಲಿ ಅರಿತ ಪುಡಿಟ್ಟು ಪಾಡೊಂದಿತ್ತಿನ ರಂಗೋಲಿ ಅವು ಕೇವಲ ತುಳಸಿ ಕಟ್ಟದ ಎದುರುಡು ಪಾಡೊಂದಿತ್ತಿನ ರಂಗೋಲಿ ತುಳಸಿ ಕಟ್ಟೆಗೆ ಮಾತ್ರ ಅವೊಂಜಿ ಪೊರ್ಲು ತೋಜೋ ಒಂದಿತ್ತಿಜಿ ಓವಾ ಬತ್ತಿನಂಚಿತ್ತಿನ ಒಂಜಿ ಪಕ್ಕಿ ಪರನೆಗೆ ಅವು ಆಹಾರ ಆದಿತ್ತಡು ಆ ಆಹಾರ ಆಯ್ನಂಚಿತ್ತಿನ ಆ ಕೊರ್ಪುನಂಚಿತ್ತಿನ ಸಂಸ್ಕೃತಿದಾದ ಉಂಡ ಅವಿನ ತೆರಿಪೈನಾಲು ಏರಿಕೆಂಡ ಪೊಣ್ಣುಲು ಆಯ್ನಡ್ದವರ ಧರ್ಮದ ಒರಿಯೋಡು ನನಗ ನಮ್ಮ ಪೊನ್ನು ಜೋಕ್ಲೆಗ್ ವಿಶೇಷವಾದ ಆ ಸ್ತ್ರೀ ಸಂವಾದದ ಅತ್ತಂದಂಡ ಆ ಸ್ತ್ರೀ ಒಂಜಿ ಪೊಣ್ಣ ಕುಲಕ್ ನಮ್ಮ ಹಿರಿಯಕಲು ಪಾಡ್ದುಕೊರ್ನಂಚಿತ್ತಿನ ಕಟ್ಟುಕಟ್ಟಲೆದಾದ ಉಂಡು ಆ ಸಂಪ್ರದಾಯದಾದ ಉಂಡು ಆ ಒಂಜಿ ಕ್ರಮದಾದ ಮಲ್ತೇರು ಒಂಜಿ ಪುಟ್ಟಿನದಾಗ ಅಮ್ಮೇರ್ನ ಆ ಒಂಜಿ ಬೆಪ್ಪು ಅತ್ತಂದಂಡ ಒಂಜಿ 7 ವರ್ಷ 14 ವರ್ಷ ಆನಂದ ನನಗ ತಗೆಮೆಗ್ಗೆಲ್ಲನ ಬೆಪ್ಪು 5 ಬೊಕ್ಕ ಕಂಡನನ ಆ ಬೆಪ್ಪು ಐತ ಒಟ್ಟುಗು ಜೋಕುಲಿನ ಬೆಪ್ಪು ಪನ್ಪುನ ದಾಯ ಕೊಡ್ತೇರು ಪನ್ಪುನೇನು ಸರಿಯಾದ ತೆರಿಪಾವು ನಂಚಿತ್ತಿನ ಜವಾಬ್ದಾರಿ ನಮ್ಮ ಮಿತ್ತು ಉಂಡು ಒನೇನು ದಾಯ ಬೊಕ್ಕಲ ಒತ್ತುದು ಯಾನು ಪನೊಂದಿಲ್ಲಕೇನು ನನಗ ಇನಿ ನಮ್ಮ ಹಿಂದೂ ಸಮಾಜದ ಪೊಣ್ಣು ಜೋಕುಲು ಅಜತತ್ತೊಂದುಲ್ಲೇರು ಇನಿ ನಮ ಎನ್ನುವ ಇಜ್ಜಿ ಎನ್ನ ಜೋಕುಲು ಅಂಚ ಪೋತು ಜಾಂದ ಆ ಅಜತದ್ದಿನಂಚಿತ್ತಿನ ಒಡೆಮುಟ್ಟಕ್ಕೇನು ನನಗ PG ಅತ್ತಂದಂಡ ಓಲ ಒಂಜಿ ಹಾಸ್ಟೆಲ್ ಪೋದು ಬದುಕುನಂಚಿತ್ತಿನ ಒಂಜಿ ಪೊಣ್ಣು ಮಗಲ ಮಿತ್ತು ದೈದಿದು ಅಪ್ಪೆಲು ನಿಗಾದಿಲೆ
ಅಪ್ಪೆಲು ನಿಗಾದಿಲೆ ಕಡಪುಣ್ಣಂಚಿನ ಸಂದರ್ಭಡ್ಲ ಆ ಧರ್ಮದ ಶಿಕ್ಷಣದ ಬೇರೆ ಏತು ಗಟ್ಟಿ ಪೊಡುಂದಂಗ ಎದುರು ತೋಜಿನಂಚಿತ್ತಿನ ಗೋಳಿದ ಮರಕಲೆಕನೆ ಅವು ಭೂಮಿದಾತ್ ಆಡಾಗಪೋದು ಅಕ್ಕಸದಾತ್ ಅಟಾರ ಅರಡು ನಂಚ ಆ ಜೋಕುಲೆಗ್ ನಿಕಲು ಸಂಸ್ಕಾರನ ಕಲ್ಪಾಲೆ ಆ ಗಣಪತಿ ದೇವರ್ನ ವಿಗ್ರಹನ ತೂನಗ ನಿಕಲೆಗ್ ದಾದ ಸಂದೇಶ ತಿಕ್ಕುಡ ಒಂಜಿ ಕಾರಣ ತಿರ್ತಿದೀದು ಒಂಜಿ ಕಾರಣ ಮಿತ್ತದಿ ಆರ ಕುಂದಿ ನಾವು ತಿತ್ತು ಬಕ ಮಿತ್ತು ಏತು ಉನ್ನತ ಸ್ಥಾನಕ್ಕೆ ಪೋಯನ ಅತ್ತು ಕೆಳ ಸ್ಥಾನ ಇತ್ತನಂದ ಅವನು ತೂಪುನಂಚಿತ್ತಿನ ದೃಷ್ಟಿಕೋನ ಸಮಾಜನ ಸೂಕ್ಷ್ಮ ದೃಷ್ಟಿಡ್ ತೂಪುನಂಚಿತ್ತಿನವು ಓ ಸತ್ಯ ಓ ತಪ್ಪು ಪಂಪುನೆವು ಆ ಆನಕ್ಕೆ ಬಿಟ್ಟು ತಟ್ಟು ಪಾರಾದು ಬತ್ತಿನಂಚಿನ ದಾದ ಮಾತ ವಿಚಾರ ಉಂಡ ಅವೇನು ಪೂರ ಬಂಜಿಗೆ ದಿಂಜ ಒಂದು ಅವು ನನೋರ್ಯಾಗ ಪನಂದೆ ಅವು ಬಂಜಿಗೆ ಕಟ್ಟು ಪಾಡ್ದು ಆ ಒಂಜಿ ಸಪ್ಪೆದಾದ ತೋಜುಂಡ ಆ ಬಂಜಿಡೆ ಕಟ್ಟದ ವಿಚಾರನು ದೀಪನಂಚಿತ್ತಿನ ಆ ಸಂದೇಶದಾದ ಉಂಡ ಆ ಜೋಕ್ಲೆಗ್ ತಿರುಪವನಂಚಿತ್ತಿನ ಕಾರ್ಯ ಆಡು ಕುಡೋರ ಮಾತ ಅಪ್ಪೆಲ್ಲೆಡಲೆ ಅನ್ಪಣ್ಣೊಂದಿಲ್ಲ ಪ್ರತಿ ಒಂಜಿ ಬಾಲೆಗಳ ಧರ್ಮ ಶಿಕ್ಷಣದ ಅಗತ್ಯತೆ ಇಲ್ಲಿ ಮಸ್ತು ಉಂಡು ಅಜ್ಜಿಯಲ್ಲೂ ಆಶ್ರಮಕ್ಕೂ ಸೇರೊಂದುಲ್ಲೇರು ಅಪ್ಪೆಲ್ಲು ಕಾಣಲಕ್ಕದು ಬೇಲೆಗೂ ಪೋವೊಂದುಲ್ಲಾರು ಇಕ್ಕಿನಂಚಿತ್ತಿನ ಒಂಜಿ ಬಾಲೆ ಒಲ್ಪ ಪೋಣೊಂದು ಗೊತ್ತಿಜ್ಜಿ ಆಯ್ನೆಡ್ದವರ ನಡಪುರಂಚಿತ್ತಿನ ಸಂಘಟನಾತ್ಮಕ ಅತ್ಯುನ್ನತ ಧಾರ್ಮಿಕ ಕಾರ್ಯಕ್ರಮವು ವಾರದ ಒಂಜಿ ದಿನಾಂಡಲ ಬಾಲಿನ ಲೆತ್ತೊಂದು ಬತ್ತದು ಆ ಧರ್ಮದ ಕೈಂಕರ್ಯಡುದಿಕಲು ಮಾತ ಪಾಲು ಪಡೆಯುವುದು ನಮ್ಮ ದಾದ ಮಾತ ಆಚರಣೆದಾದ ಉಂಡ ಅತ್ತಂದಾಂಡ ಒಂಜಿ ಆ ಪದ್ಧತಿದಾದ ಉಂಡ ನಿಕಲಿಗೆ ತೆರಿದು ಇತ್ತಿಜಿಂದಾಂಡ ಅವು ತೆರಿದಿನ ಕಳ್ಳ ಕೇಂದ್ರ ಆ ವಿಚಾರನ ನಿಕಲ್ನ ಜೋಕ್ಲೆಗ್ ದುಮ್ಮದ ಜೋಕ್ಲೆಗ್ ಅವಿನ ತೆರಿಪವನಂಚಿತ್ತಿನ ಕ್ರಮನ ಮನ್ಪುಲೆ ಪಂಡೊಂದು ಪಾತಿರ್ನೆಟ್ಟು ದಾದಾಂಡಲ ಹೆಚ್ಚು ಕಮ್ಮಿ ಇತ್ತು ನಂದ ನಿಕಲ್ನ ಇಲ್ಲದ ಬಾಲ್ಯ ಪಂಡದ ಅವಕ್ಕೆ ಮಾಪಿ ಕೂರ್ಲೆ ಪಂಡೊಂದು ಇನಿ ಎನ್ನ ಮಣ್ಣದ ಪೊಣ್ಣು ಜೋಕುಲು ಎನ್ನ ಮಣ್ಣದ ಆ ಶಕ್ತಿ ನಾಯಿನಂಚಿತಿನ ಪೊಣ್ಣುಲು ಒವ್ವೆ ಒಂಜಿ ದುಷ್ಟ ಶಕ್ತಿನ ಕೈಟು ನನಗಂದಿಲಕ ಧರ್ಮದ ತೇರಿನ ಒಯ್ಪುನಂಚಿತಿನ ಅವಳು ಆ ಧರ್ಮದ ಕಿಡಿ ಈ ಬೀರಿದ ಮಣ್ಣಿಡ್ದು ಪಿದಗಡೆ ಪಂಪುನಂಚಿತಿನ ಆಶಯದ ಒಟ್ಟುಗು ಜಾಗಿದ ಕಲೆ ತಗ್ಗಂದಿಲಕ ನಾನು ಕೂಡಿದ ಮುಗಲನ್ನು ಒಂಜು ಕೋಡಿಗೆ ಸೆಲೆಪಾದು ಎರುಕು ಇನ್ನ ಬಿತ್ತಗು ಮುದಲು ಸಂತಾನಗೂ ಸಾಯಿರ ಆ ಒಂದು ಗಂಧಪುರ್ಪದ ಕಮ್ಮೆನಡು ಕಾಪುದಿದು ಕತ್ತೊಂದು ಬತ್ತಿನ ಚಿತ್ತಿನ ಎನ್ನ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರಾಯನ ಚಿತ್ತಿನ ಆ ಜುಮಾದಿನ ಪದ ತೊಳಗು ಎನ್ನ ಪಾತಿರನು ಅರ್ಪಣೆ ಮಲ್ತೊಂದು ಅವಕಾಶ ಕುರ್ಮಂಚಿತಿನ ನಿಕಲೆ ಮಾತೆರೆಗಳ ಸೋಲೈತು ಸ್ವಲ್ಪ ಸಂದಾಯ್ತ ಮಲ್ತೊಂದು ಎನ್ನ ಪಾತೆರಗ ಮುಗಿತನದ ಚುಕ್ಕಿದಿ ಒಂದೆಲ್ಲ ಸೊಂದಾಯ್ತು ನನ್ನ ದುಂಬುಗು ಈ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ ದುಂಬು ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಭಿನ್ನರಾಯನಂಚಿನ ಕರಾವಳಿ ಕಲ್ಯಾಣ ಪರಿಷತ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಮುಖರಾಂಚ ಶ್ರೀ ಸೂರಜ್ ತುಕೋಟ್ ನಮ್ಮೊಂದಿಗೆ ಸೇರಿದರೆ ಬೇರೆ ಪ್ರೀತಿಪೂರ್ವಕವಾದ ಸ್ವಾಗತನು ಮಲ್ತೊಂದಿಲ್ಲ ಈಗ ಕಾರ್ಯಕ್ರಮಕ್ಕೆ ನಮ್ಮ ಪರಿಸರಡು ಅವೇತು ವ್ಯಕ್ತಿಲು ಅವೇತು ಸಾಧಾರಣ ಮಲ್ತದ ಉಪ್ಪೇರು ಎಲೆಮರ ಕಾಯಿಲಕ ಅಕ್ಲಿನ ಗುರುದೇಶನಂಚಿನ ಕಾರ್ಯಕ್ರಮ ನಮ್ಮ ಈ ಒಂದು ವೇದಿಕೆ ಇತ್ತು ನಡೆದಾತ್ರ ನಾನು ಪ್ರೀತಿಪೂರ್ವಕವಾದ ಈ ಒಂದು ಅಭಿನಂದನಾ ಪೀಠಗೂ ಚಂದ್ರಿಕಾರ ಈ ಕೊರಡು ಪಂಡಿತ ಅಭಿನಂದನೆ ಮಲ್ತೊಂದಿಲ್ಲ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ಇದರ ಆಶ್ರಯದಲ್ಲಿ 52ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಭಜನಾ ಸಂಕೀರ್ತನರಾದ ಶ್ರೀಮತಿ ಪುಷ್ಪಲತಾ ನಾಯ್ಕ್ ಇವರಿಗೆ ನೀಡಲಾದ ಸನ್ಮಾನ ಪತ್ರ. ವಾಸುದೇವ ಪ್ರಭು ಮತ್ತು ಕೃಷ್ಣಬಾಯಿ ದಂಪತಿಗಳ ಪುತ್ರಿಯಾಗಿ 20/5/1953ರಲ್ಲಿ ಕನ್ನಡ, ಮರಾಠಿ, ಕೊಂಕಣಿ ಭಾಷೆಯ ಭಜನೆಯಲ್ಲಿಯೂ ನಿಷ್ಠಾವಂತರಾಗಿ ಜಿಲ್ಲೆಯ ಹಲವೆಡೆ ಭಜನಾ ತಂಡವನ್ನು ರೂಪಿಸಿ ಗೌರಿ ಗಣೇಶ ಮಹಿಳಾ ಮಂಡಳಿಯಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿ ಹಲವರ ಪ್ರೀತಿ ಪಾತ್ರಕ್ಕೆ ಭಾಜನರಾದ ಅನನ್ಯ ಸಾಧಕಿ. ಶ್ರೀ ಸತೀಶ್ ನಾಯ್ಕ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಮಂಗಳ ಮತ್ತು ಸೌಮ್ಯ ನಾಯ್ಕ್ ಇಬ್ಬರು ಪುತ್ರಿಯನ್ನು ಪಡೆದಿರುವಿರಿ. ಶ್ರೀ ಮಹಾಗಣಪತಿಯು ನಿಮಗೆ ಆಯುರಾರೋಗ್ಯ ಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಹರಸಲೆಂದು ಈ ಮೂಲಕ ಶುಭ ಹಾರೈಸುತ್ತಿದ್ದೇನೆ. ರಿಜಿಸ್ಟರ್ ಬೀರಿ ಕೋಟೆಕಾರು ಮಂಗಳೂರು. ಇದರ ಆಶ್ರಯದಲ್ಲಿ ನಡೆದ 52ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಶ್ರೀ ಚೆನ್ನಪ್ಪ ಮಾಡೂರು ಇವರಿಗೆ ನೀಡಲಾದ ಸನ್ಮಾನ ಪತ್ರ. ಶ್ರೀಯುತರು ಶ್ರೀ ಚೆನ್ನಪ್ಪ ಇವರ ಹೆಸರಿನ ದಿವಂಗತ ಸಿನನ್ ಮತ್ತು ಗುರುಅಮ್ಮ ದಂಪತಿಗಳ ಒಟ್ಟು 9 ಮಕ್ಕಳಲ್ಲಿ ಕೊನೆಯವರಾಗಿ 1971ರ ಫೆಬ್ರವರಿ ತಿಂಗಳಲ್ಲಿ ಮಂಗಳೂರಿನಲ್ಲಿ ಜನಿಸಿದ್ದೀರಿ.
ಮೂಲತಃ ತಮಿಳುನಾಡಿನವರಾದ ತಮ್ಮ ಹಿರಿಯರು ಉದ್ಯೋಗವನ್ನು ಅರಸಿಕೊಂಡು ಮಂಗಳೂರಿಗೆ ಬಂದು ಮಂಗಳೂರು ದಕ್ಕೆಯಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿದು ಜೋಪಡಿಯ ನೆಲೆಸಿ ಬೆಳೆದವರು. ಮುಂದೆ ನಿರ್ವಾಸಿತರಾಗಿ ಸರ್ಕಾರದಿಂದ ಕೂಡಿಸಲ್ಪಟ್ಟ ಸೈಟು ಗಿಟ್ಟಿಸಿಕೊಂಡು ತಮ್ಮ ತಂದೆಯವರು ಮಂಗಳೂರಿನ ಉರ್ವಶೋರಿನಲ್ಲಿ ಸ್ವಂತ ಮನೆಯನ್ನು ನಿರ್ಮಿಸಿದರು. ನಂತರ ಶಕ್ತಿನಗರದಲ್ಲೂ ಉಚಿತ ಸರ್ಕಾರಿ ಜಾಗವನ್ನು ಪಡೆದು ಮನೆಯನ್ನು ನಿರ್ಮಿಸಿರುತ್ತಾರೆ. ದೊಡ್ಡ ಸಂಸಾರವಾದುದರಿಂದ 37 ವರ್ಷದ ಹಿಂದೆ ಕಾವೂರಿನಲ್ಲಿ ಸ್ವಂತ ಸ್ಥಳವನ್ನು ಖರೀದಿಸಿ ನಿಮ್ಮೊಂದಿಗೆ ವಾಸವಾಗಿರುತ್ತಾರೆ. 8ನೇ ವಯಸ್ಸಿನಲ್ಲಿ ಸಣ್ಣ ಪ್ರಾಯದಲ್ಲಿ ಕೂಲಿ ಕಾರ್ಮಿಕರಾಗಿ ಉದ್ಯೋಗವನ್ನು ಅರಸಿಕೊಂಡು ಹೋದ ನೀವು ತರಗತಿಗಳನ್ನು ಕಂಡವರೇ ಅಲ್ಲ. 1997ರಲ್ಲಿ ತಮ್ಮ ತಂದೆಯವರ ಮರಣ ನಂತರ ಮನೆಯ ಜವಾಬ್ದಾರಿಯನ್ನು ತಮ್ಮದಾಗಿಸಿಕೊಂಡು ತನ್ನ 25 ವರ್ಷ ಪ್ರಾಯದವರೆಗೆ ಕೂಲಿ ಕಾರ್ಮಿಕರಾಗಿ ದುಡಿದು ಮುಂದೆ ಜಲಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಬದಲಿಸಿದ್ದೀರಿ. 1992ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ನೀವು ಜಲಗಾರ ವೃತ್ತಿಯಲ್ಲಿ ಜೀವನ ಸಾಗಿಸುವುದು ಕಷ್ಟ ಸಾಧ್ಯವಾಗುವುದರಿಂದ ತಮ್ಮ ವೃತ್ತಿಯನ್ನು ಬದಲಿಸಿದ್ದೀರಿ. 2014ನೇ ಇಸವಿಯಲ್ಲಿ BC ರೋಡಿನ ಹಿಂದೂ ರುದ್ರಭೂಮಿಯಲ್ಲಿ ದಫನಗಾರ ಭಾಸ್ಕರ್ ಅವರ ಸಲಹೆಯಂತೆ ಕೆಲಸಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದೀರಿ. ಭಾಸ್ಕರ್ ಅವರ ಮರಣ ನಂತರ BC ರೋಡ್ ಹಿಂದೂ ರುದ್ರಭೂಮಿ ಚಿತಗಾರ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರಮುಖರು ತಮಗೆ ನೀಡಿದ್ದು ತಮ್ಮ ಸೇವೆಯನ್ನು ನೀಡಿರುತ್ತೀರಿ. ಹಿಂದೂ ರುದ್ರಭೂಮಿ ರಿಜಿಸ್ಟರ್ ಮಾಡೂರು ಸಮಿತಿಯ ಆಡಳಿತಕ್ಕೊಳಪಟ್ಟ ಚಿತಾಗಾರದಲ್ಲಿ ದಿನಾಂಕ 1/12/2019ರಿಂದ ಹಿಂದಿನ ನಿರ್ವಾಹಕರಾದ ಸುಜಿತ್ ರವರ ಸಲಹೆಯ ಸಹಕಾರದೊಂದಿಗೆ ಸೇರ್ಪಡೆಗೊಂಡು ಕಳೆದ 4 ವರ್ಷಗಳಿಂದ ಸಮಿತಿಯ ನಿರ್ದೇಶನದಂತೆ ಕಾರ್ಯನಿರ್ವಹಣೆ ಪ್ರಪಂಚಕ್ಕೆ ಮಾರಕವಾಗಿ ಹರಡಿದ ಕೋವಿಡ್-19 ಹಾವಳಿಯಿಂದ ಲಾಕ್ಡೌನ್ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಒಪ್ಪಿಗೆ ಮತ್ತು ಕೋಟೆಗಾರ ಪಟ್ಟಣ ಪಂಚಾಯಿತಿ ಅನುಮತಿಯಂತೆ ಒಟ್ಟು 19 ಶವಗಳ ದಫನ ಮಾಡಿರುವ ಹಿರಿಮೆ ನಿಮ್ಮದು. ಜೊತೆಗೆ ಇಲ್ಲಿಗೆ ಬರುವವರೆಲ್ಲರೂ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿರುತ್ತೇವೆ. ಶ್ರೀಮತಿ ಮುತ್ತುರವರು ಮತ್ತು ಧರ್ಮಪತ್ನಿಯಾಗಿ ಪಡೆದಿರುವ ನೀವು ಓರ್ವ ಪುತ್ರ ಮತ್ತು 2 ಪುತ್ರಿಯರನ್ನು ಹೊಂದಿದ್ದು ಪುತ್ರ ಮತ್ತು ಪುತ್ರಿಯರಿಗೆ ವಿವಾಹ ನಡೆಸಿಕೊಟ್ಟಿರುತ್ತೀರಿ. ನಿಮ್ಮ ಈ ಸೇವೆಯನ್ನು ಪರಿಗಣಿಸಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಈ ದಿನದಂದು ಸೇರಿರುವ ಸರ್ವರ ಸಮ್ಮುಖದಲ್ಲಿ ಬಹಳ ಅಭಿಮಾನದಿಂದ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ಆಶ್ರಯದಲ್ಲಿ ನಡೆದ 52ನೇ ವರ್ಷದ ಸಾರ್ವಜನಿಕ ಬೀದಿ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದ ಶ್ರೀ ವಿದ್ದು ಉಚ್ಚಿಲ್ ಇವರಿಗೆ ನೀಡಲಾದ ಸನ್ಮಾನ ಪತ್ರ. ಕರ್ನಾಟಕದ ರಂಗ ಚಟುವಟಿಕೆಗಳ ಧ್ರುವತಾರೆ ಎಂದೇ ಗುರುತಿಸಲ್ಪಡುವ ವಿದ್ದು ಉಚ್ಚಿಲ್ರವರು ಕೃಷ್ಣಪ್ಪ ಹಾಗೂ ಲಲಿತ ದಂಪತಿಗಳ ಮಗನಾಗಿ 18/6/1985ರಲ್ಲಿ ಜನಿಸಿರುವಿರಿ. ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಗೋಪಾಲ ಮಾಸ್ಟರ್, ಧರಣಪ್ಪ ಮಾಸ್ಟರ್ ಹಾಗೂ ಆನಂದರ ಮಾಸ್ಟರ ರಂಗಾಸಕ್ತಿ ನಾಟಕ ರಂಗಕ್ಕೆ ಸೇರಿಸಿಕೊಳ್ಳುವಂತೆ ಪ್ರೇರೇಪಿಸಿತು. ನಂತರದಲ್ಲಿ ಸಮಕೇತ ಮಂಗಳೂರು ಹಾಗೂ ಪರ್ಯಟನಾ ಸಂಸ್ಥೆಗಳ ಅಂತರ್ ಕ್ರೀಡಾತ್ಮಕ ಆಪ್ತ ರಂಗಭೂಮಿ ಎನ್ನುವ ವಿಶೇಷ ಪರಿಕಲ್ಪನೆಯೊಂದಿಗೆ ರಾಜ್ಯಾದ್ಯಂತ ತಿರುಗಾಟ ಮಾಡಿದ್ದೀರಿ. ರಂಗ ಚಟುವಟಿಕೆಯ ಮುಂದಿನ ನಡೆಯ ಗಟ್ಟಿ ಹೆಜ್ಜೆಯ ಬಯಕೆಯಿಂದ ರಂಗಾಯಣ ಮೈಸೂರು ಭಾರತೀಯ ರಂಗ ಶಿಕ್ಷಣ ಪಡೆದಿರುವಿರಿ. ನಟರಾಗಿ ಗೋಕರ್ಣದ ಗೌಡಶಾನಿ ನೆರಳಿಲ್ಲದ ಮನುಷ್ಯರು, ಇವಳಜ್ಜಿಯು ಅಧಮಜ್ಜನು, ಮಾಂಟೋ ಕಥೆಗಳು ಹೀಗೆ ಅನೇಕ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳಲ್ಲಿ ಮನೋಜ್ಞ ಅಭಿನಯವನ್ನು ನೀಡಿರುವಿರಿ. ನಾಟಕ ನಿರ್ದೇಶನದಲ್ಲಿ ವಿಶೇಷ ಸೃಜನಶೀಲತೆಯನ್ನು ಹೊಂದಿರುವ ನೀವು ಮುದ್ರಾ ರಾಕ್ಷಸ, ಇಡಿತಾಯಿ, ಮಹಾಮಾಯಿ, ಬರ್ಬರಿಕ, ಮೊಗ ಅಮೃತ, ಗೋಂದೇಲು, ಆದಿ ಹಳುವುದೇ ಸಾಗಿ, ಗೋಕುಲ ನಿರ್ಗಮನ ಹೀಗೆ ಅನೇಕ ಕನ್ನಡ, ತುಳು, ಕೊಂಕಣಿ ಭಾಷೆಗಳ ನಾಟಕಗಳಲ್ಲಿ ತಮ್ಮ ಹೊಸತನದ ನಿರ್ದೇಶನದ ಮೂಲಕ ನಿಮ್ಮ ಛಾಪನ್ನು ತೋರಿರುವಿರಿ. ಯೂತ್ ಅಲಯನ್ಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸಂಸ್ಥೆ ನೇಪಾಳ ಇವರು ತಮ್ಮನ್ನು ನೇಪಾಳಕ್ಕೆ ಆಮಂತ್ರಿಸಿ ಅಲ್ಲಿನ ಮಕ್ಕಳ ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಗೂ ಮಕ್ಕಳ ನಾಟಕ ನಿರ್ದೇಶಕರಾಗಿ ಆಮಂತ್ರಿಸಿ ಗೌರವಿಸಿರುತ್ತಾರೆ. ಮುದ್ರಾಡಿಯಲ್ಲಿ ನಡೆದ 18ನೇ ಅಖಿಲ ಭಾರತ ರಂಗೋತ್ಸವದಲ್ಲಿ BV ಕಾರಂತ ಯುವರಂಗ ಪ್ರಶಸ್ತಿ ಹಾಗೂ ಸುಮನವ ಕೊಂಡೆವೂರು ಇವರ ಸುಮನವ ರಂಗ ಹಬ್ಬ 2023ರ ರಂಗ ಸ್ಥಾನವನ್ನು ಸ್ವೀಕರಿಸಿದ್ದೀರಿ.
ನಟರಾಗಿ, ನಿರ್ದೇಶಕರಾಗಿ ಹಲವಾರು ಕನ್ನಡ, ತುಳು ಚಲನಚಿತ್ರ ತಂಡಕ್ಕೆ ಅಭಿನಯ ಶಿಕ್ಷಕನಾಗಿ ದುಡಿದ ತಾವು ಅನೇಕ ಶಿಷ್ಯಬಂಧವನ್ನು ಹೊಂದಿರುವಿರಿ. ವಿವಿಧ ಸಂಘ ಸಂಸ್ಥೆಗಳ ಸನ್ಮಾನ, ಅಭಿನಂದನೆಗಳ ಗರಿಗಳನ್ನು ಹೊತ್ತುಕೊಂಡಿರುವಿರಿ. ಸದಾ ಹೊಸತನದ ನಿರೀಕ್ಷೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಾದ ನೀವು ಭವಿಷ್ಯದ ರಂಗಭೂಮಿಯತ್ತ ಸೆಳೆಯುವ ತುಡಿತದಲ್ಲಿ ಮಕ್ಕಳ ಹಾಗೂ ಕಾಲೇಜಿ ರಂಗಭೂಮಿಯತ್ತ ಹೆಚ್ಚಿನ ಒಲವನ್ನು ತೋರಿರುವಿರಿ. ರಂಗಭೂಮಿಯಲ್ಲಿ ನಾಟಕಗಳ ವ್ಯಾವಹಾರಿಕ ಸ್ವರೂಪವನ್ನು ತಾಳಿ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ದೊರಕದ ಕಾಲದಲ್ಲಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಆಸಕ್ತರಿಗೆ ಹುರುಪನ್ನು ತುಂಬಿ ಹವ್ಯಾಸಿಗಳನ್ನು ಮತ್ತೆ ವೇದಿಕೆಯತ್ತ ಸೆಳೆದಿರುವಿರಿ. ಧ್ವನಿ ಮತ್ತು ಬೆಳಕಿನ ಸಮ್ಮೇಳನದ ವಿಶೇಷ ರಂಗ ಪ್ರಯೋಗಗಳಲ್ಲಿ ಸೈ ಎನಿಸಿದ ನೀವು ಕಪಿತನಿಯೋ ವಿದ್ಯಾಸಂಸ್ಥೆಯ ಅಮೃತ ಮಹೋತ್ಸವದ ಪ್ರಯುಕ್ತ 630 ಕಲಾವಿದರುಗಳೊಳಗೊಂಡ ಅಮೃತ ಕಿರಣ ಧ್ವನಿ ಬೆಳಕು, ಪೆರ್ಮನೂರಿನ ಸಂತ ಸೆಬಾಸ್ಟಿಯನ್ ಸಂಸ್ಥೆಯ ಶತಮಾನದ ಸಂದರ್ಭದಲ್ಲಿ ಕಲಾವಿದರ ಸಿಪಾಯಿ ಸಂತ ಸೆಬಾಸ್ಟಿಯನ್ ಹಾಗೂ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವ ಸಂದರ್ಭದಲ್ಲಿ 300 ಕಲಾವಿದರ ಶತದೀವಿಗೆ ಕಾರ್ಯಕ್ರಮದ ನಿರ್ದೇಶಕರಾಗಿರುವಿರಿ. ಇತ್ತೀಚೆಗೆ ರಂಗಭೂಮಿಯಲ್ಲಿ ವಿಶೇಷ ಸಂಚಲನವನ್ನು ಮೂಡಿಸಿದ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನೊಳಗೊಂಡ ಶೂದ್ರ ಶಿವ ಎಂಬ ನಾಟಕದ ನಿರ್ದೇಶಕರಾಗಿ ಯಶಸ್ವಿಯಾಗಿರುವಿರಿ. ಶ್ರೀ ಮಹಾಗಣಪತಿ ನಿಮಗೆ ಆಯುರಾರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಿ ಅರಸಲೆಂದು ಈ ಮೂಲಕ ಶುಭ ಹಾರೈಸಿ ಅಭಿನಂದಿಸುತ್ತಿದ್ದೇವೆ. ಸಂಘಟನೆಯನ್ನು ಮತ್ತೊಂದು ಭಜನೆನೇ ತನ್ನ ಜೀವಾಂತಿ ಪಂಡಿತ ಎಲ್ಲೊಂದು ಹೆಚ್ಚಿನ ಪುಷ್ಪಲತಾ ಕೌಲ್ಯರು ಮೇರೆಗೆ ಇದ್ದ ಗೌರವದ ಮಾನಾದಿಗೆ ಈ ಬಗ್ಗೆ ವೇದಿಕೆ ನಡೆದುಕೊಂಡು ಗೌರಿ ಗಣೇಶ ಪನ್ಪನಂಜಿ ಗಣೇಶ ಮಂದಿರಡು ಭಜನೆದ ಒಂಜಿ ಮುಂದಾಳತನ ಪಡೆ ನೆಚ್ಚಿನಾರು ಪುಷ್ಪಲ ಸಂಘ ಅರೆಗೆ ಅಭಿನಂದನದ ಈ ಒಂದು ಗೌರವ ಮಾನಾದಿಗೆ ಸಾಲು ಅದೇ ರೀತಿ ಪೇಟ ಪರಣಿಗೆ ಫಲಪುಷ್ಪದ ಮಾನಾದಿಗೆ ಕೊಟ್ಟು ಅರಣ್ಯ ಗೌರವಿಸುವುದಿಲ್ಲ. ಅದೇ ರೀತಿ ದುಂಬುಗೂ ಈ ಒಂದು ವೇದಿಕೆ ಡುಪ್ಪುನಾರು ಒಂಜಿ ಸ್ಮಶಾನನು ನಿರ್ವಹಣೆ ಮಾಡ್ಕೊಂಡ ಮಾಡೂರು ಸ್ಮಶಾನನು ನಿರ್ವಹಣೆ ಮಾಡ್ಕೊಂಡ ಚೆನ್ನಪ್ಪ ಮಾಡೂರು ನೇರು ಅರೇನು ನಿಕ್ಲು ಗೌರವದ ಅಭಿನಂದನೆ ಬಲ್ದುಕೊಂಡು ಪಡೆದುಕೊಂಡ್ರು. ಅವು ಕೋವಿಡ್ದ ಟವೇಡು ಅವೇನು ನಮ್ಮ ಒಂಜಿ ಮರಣನು ಆ ಕೈತಡ ಬೋಡಿನ ಬೋಡಿದ್ರ ಹೊರತುಡು 14 ಆ ಒಂಜಿ ಕೋವಿಡ್ 14 ಜನನು ಆರ್ನ ಕೈಯಾರೆ ಆರು ಮಲ್ದನಿಗೆ ನಮ್ಮ ಖಂಡಿತ ಬದಲ ಅರೆಗೆ ಅಭಿನಂದನೆ ಮಲ್ಕೊಡಬಹುದು. ಜೋರಾಯಿನ ಕೈ ದಾಟಿದ ಹೊರಟು ಅದ್ಲೇನೆ ನಿಗಳು ಪ್ರೋತ್ಸಾಹ ಕುರುಡು ಪಂಡದಿನಿಂದ ಭಿನ್ನ ಮತ್ತೊಂದಿಲ್ಲ. ನಲ್ಲರಿ ಸನ್ಮಾನ ಕೊಡ್ತಾರೆ ವಿದ್ದು ಉಚ್ಚಿಲ್ ಇವಂಗಿ ಸಮಿತಿಡಿ ಸದಸ್ಯರಾದ ಸಾಂಸ್ಕೃತಿಕದ ಸಂಚಾಲಕರಾದ ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಇದ್ದ ರಂಗಭೂಮಿಡು ಅವೇಟೋ ಒಂಜಿ ಮಲ್ಲ ಮೈಲುಗಲ್ಲನ್ನು ಪಡೆದನಾರು ವಿದ್ದು ಉಚ್ಚಿಲ್ ಬೇರೆ ಖಂಡಿತ ಬದಲ ಇರೇಜೆ ಸಂದಡಾಯಿನ ಅಭಿನಂದನೆ ಈ ಒಂಜಿ ವೇದಿಕೆಡೆ ತಂದೊಂದು ಗೌರವದ ಮಾನಾದಿಗೆಯನ್ನು ಬಂದು ಬರುವುದರಲ್ಲಿ ಮಾತ್ರ ಅಭಿನಂದನೆಗಳು. ಅದೇ ರೀತಿ ಯಕ್ಷಗಾನ ಕ್ಷೇತ್ರಗಳು ಮಾಂಬಡಿ ಸುಬ್ರಹ್ಮಣ್ಯ ಭಟ್ಲ ಅರೆಗ್ಲ ಈ ಒಂದು ವೇದಿಕೆ ಅಭಿನಂದನೆ ಇರ್ತದೆ. ಅದೇ ರೀತಿ 52ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಗಳು 30 ವರ್ಷದ ಹೆಚ್ಚ ಒಂದು ಶೋಭಾಯಾತ್ರದ ಸಾರಥಿಯಾದ ಸೇವೆನ ಮಲ್ತನಂಚಿನ ಬಾಬು ಪೂಜಾರಿಗಳ ಈ ಒಂದು ವೇದಿಕೆ ಇರ್ತದೆ. ಅರೆಗೆ ಸನ್ಮಾನ ಇರ್ತದೆ. ಇದ್ದ ಈ ಒಂದು ಸನ್ಮಾನ ಬೆಂಬಲದ ಮಾತ ಭಗವದ್ಭಕ್ತ ಬಾಂಧವರ ವರ ಲಕ್ಷದ ಹೊಂದದು ಅಗ್ಲೆಗೆ ಗೌರವದ ಸಾಟಿಯನ್ನು ಪುಟ್ಟೋಡು ಪಡೆದು ಮಾತಾಡಲ್ಲ ಅಭಿನಯನ ಮಾಡ್ತದಲ್ಲ 3 ಜನಗಳ ಗೌರವದ ಸಾಟಿ ಗೌರವದ ಸಾಟಿನ ಹೊರಬಿಟ್ಟದು ಅಗ್ಲೆಗೆ ಅಗಲ ಸಾಧನೆಯನ್ನು ಗುರುತಿಸಿದ ಈ ಒಂದು ವೇದಿಕೆ ಕೊರ್ಪನಂಚಿನ ಮಾನಾದಿಗೆ ಗಣೇಶನ ಆ ಒಂದು ಆಶೀರ್ವಾದ ನಿಮಗೆ 3 ಜನಗಳ ನನಾತು ಉನ್ನತ ಸ್ಥಾನದ ಒಪ್ಪಡ. ಮೊದಲನೇದಾಗಿ ಭಾಳ ನಮ್ಮ ಬೀರಿಯ ಗಣಪತಿ ಭಾಳ ಮುದ್ದು ಗಣಪತಿ, ನನಗೆ ಭಾಳ ಇಷ್ಟವಾದಂಥ ಗಣಪತಿ. ಎಲ್ರಿಗೂ ಕೂಡ ಗಣಪತಿ ಅಂತ ಹೇಳಿದ್ರೆ ಗಣಪ ಅಂತ ಹೇಳಿದ್ರೆ ಏನೋ ಒಂದು ಥರದ ಭಾಳ ಆತ್ಮೀಯವಾದ ಸಂಬಂಧ. ಯಾಕೆಂತ ಹೇಳಿದ್ರೆ ಎಲ್ಲ ಲಲಿತ ಕಲೆಗಳ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಎಲ್ಲ ರೀತಿಯಲ್ಲಿ ಯಾವಾಗಲೂ ಗಣಪತಿಯನ್ನು ನಾವು ಯಾವಾಗಲೂ ಎದುರುಗೊಳ್ತಾ ಇರ್ತೇವೆ ಎಲ್ಲ ವಿಷಯದಲ್ಲೂ ಕೂಡ. ಅದರಲ್ಲೂ ನಾನೇನು ಹೊರಗಿನವನೇನಲ್ಲ. ಬಹುಶಃ ನಾನು ಇಲ್ಲಿ 3 ದಿವಸದ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಭಾಳಷ್ಟು ವರ್ಷ ನಾನು 3 ದಿವಸನೂ ಈ ವೇದಿಕೆಯನ್ನು ಹತ್ತುತ್ತಾ ಇದ್ದೆ. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ನೇತಾಜಿ ಬಳಗದ ರಂಗಸ್ಪರ್ಶ ಕಲಾವಿದರು ಅಂತ ತಂಡ ಇರ್ಬೋದು, ಅಥವಾ ಇಲ್ಲಿಯ ಬೇರೆ ಬೇರೆ ಚಟುವಟಿಕೆ
ವೇದಿಕೆಯಲ್ಲಿ ಪ್ರತಿದಿನವೂ ನಾನು ಈ ವೇದಿಕೆಯಲ್ಲಿ ನಾವು ಇರ್ತಾ ಇದ್ವಿ. ಅದೇ ಜೊತೆಗೆ ಈ ಸಮಿತಿಯ ಜೊತೆಗೆ ಭಾಳಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಭಾಳ ಉಮೇದಿನಿಂದ ಖುಷಿಯಿಂದ ಕೆಲಸ ಮಾಡ್ತಾ ಇದ್ವಿ. ನನ್ನ ಮನೆ ಇಲ್ಲೇ ಒಂದು 2 ಕಿಲೋಮೀಟರ್ ಆದರೂ ಕೂಡ ನಾವು ಸ್ನಾನಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತಾ ಇದ್ದದ್ದು. ಒಂದು 4-5 ದಿವಸ ನಾವು ಇಲ್ಲೇ ಮಲಗ್ತಾ ಇದ್ವಿ ಆ ಕಾಲದಲ್ಲಿ. ಭಾಳ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ ನಮ್ಮವರನ್ನೇ ಹೇಳಿದ್ರೆ, ನಾನು ಈ ಸಂಸ್ಥೆಗೆ ಸಂಬಂಧಪಟ್ಟವನೇ, ನನ್ನನ್ನು ಗುರುತಿಸಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಕುರುಡು ಪಂಡಿತ ಅಭಿನಯ ಮಾಡ್ತಂದಲ್ಲ. ಬಂದಿರುವಂಥ ಎಲ್ಲ ಪ್ರೀತಿಯ ಬಂಧುಗಳಿಗೆ, ಭಕ್ತಾಭಿಮಾನಿಗಳಿಗೆ, ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಕಾರು, ಇದರ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಒಂದು ಬೀರಿ ಗಣೇಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಒಂದು ವೇದಿಕೆಯಲ್ಲಿ ಬಹುಮಾನದ ಪಟ್ಟಿಯನ್ನು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ಕೇವಲ ಒಂದು ಸ್ಪರ್ಧೆ ಮಾತ್ರ ಆಗಿರಲಿಲ್ಲ, ಆದರೆ ಉಚ್ಚಿಲ, ಬೀರಿ, ಸಂಕೋಳಿಗೆ, ಉಳ್ಳಾಲ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪ್ರತಿಭೆಯ ಒಂದು ಮಹಾಸಾಗರವಾಗಿತ್ತು. ಯಾಕಂತ ಹೇಳಿದರೆ ಇಂತಹ ಒಂದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕನಿಷ್ಠ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಯಿಂದ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕ್ರೀಡಾ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಕೇವಲ ನಮ್ಮ ವಲಯ ಮಟ್ಟವಲ್ಲದೆ ಒಂದು ರಾಜ್ಯ ಮಟ್ಟದ ಒಂದು ಅಬ್ಬರವಾಗಿತ್ತು. ಇಂತಹ ಒಂದು ಕ್ರೀಡೆಯನ್ನ ಅಥವಾ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಆಯೋಜಿಸಿದಂತ ಈ ನಮ್ಮ ಮಂದಿರಕ್ಕೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿರುತ್ತೇನೆ. ಈ ಒಂದು ಮಾತನ್ನು ಹೇಳುತ್ತಾ, ಕಳೆದ ವಾರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ನಿಮ್ಮೆಲ್ಲರ ಕೈ ಚಪ್ಪಾಳೆ ಜೋರಾಗಿ ಬರಲಿ. ಈ ಮೂಲಕ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ಪ್ರೋತ್ಸಾಹಿಸೋಣ, ಅವರಿಗೆ ಹುರಿದುಂಬಿಸೋಣ. ಇದೀಗ ಈ ನನ್ನ 2 ಮಾತನ್ನ ಹೇಳುತ್ತಾ ಬಹುಮಾನದ ಪಟ್ಟಿಯನ್ನು ಓದಲಿಕ್ಕಿದ್ದೇನೆ. ಅಭಿನಯ ಗೀತೆ ಬಾಲವಾಡಿ LKG UKG ವಿಭಾಗ, ಪ್ರಥಮ ಸ್ಥಾನ ತನಿಷ್ಕ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಶಾಲೆಯ ಮಕ್ಕಳಿಲ್ಲದ್ರೆ, ಶಾಲೆಯ ಶಿಕ್ಷಕರಿದ್ರೆ, ಇಲ್ಲದ್ರೆ ಹೆತ್ತವರಿದ್ರೆ ದಯವಿಟ್ಟು ಒಂದು ಬಹುಮಾನವನ್ನು ಸ್ವೀಕರಿಸಬಹುದು. ದ್ವಿತೀಯ ಬಹುಮಾನ ಸಾಹಿತ್ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ, ಬಾಲವಾಡಿ LKG UKG ವಿಭಾಗ. ತೃತೀಯ ಬಹುಮಾನ ತನ್ಮಯ್ ಲಾಸ್ಯ ಶೆಟ್ಟಿ ಪರಿಜ್ಞಾನ ವಿದ್ಯಾಲಯ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಲಾಸ್ಯ ನವೀನ್ ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಬಹುಮಾನ ಲಾಸ್ಯ ನವೀನ್ ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ. ಬಾಲವಾಡಿ LKG UKG ವಿಭಾಗದಲ್ಲಿ ಚಿತ್ರಕಲಾ ಸ್ಪರ್ಧೆ, ಪ್ರಥಮ ಬಹುಮಾನ ದಿಶಾ ಧರ್ಮರಾಜ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ದ್ವಿತೀಯ ಬಹುಮಾನ ಭಗತ್ ಶೆಟ್ಟಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ಸಹರ್ಷ್ ಪರಿಜ್ಞಾನ ವಿದ್ಯಾಲಯ. ತೃತೀಯ ಬಹುಮಾನ ಸಹರ್ಷ್ ಪರಿಜ್ಞಾನ ವಿದ್ಯಾಲಯ. ಧೀರಜ್ ಗೋಖಲೆ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ದ್ವಿತೀಯ ಬಹುಮಾನ ಆದ್ಯ ಅನುದಾನಿತ ಸ್ಟೆಲ್ಲಾ ಮಾರಿ ಶಾಲೆ.
ದ್ವಿತೀಯ ಬಹುಮಾನ ಆದ್ಯ ಅನುದಾನಿತ ಸ್ಟೆಲ್ಲಾ ಮಹರ್ಷಿ ಶಾಲೆ. ತೃತೀಯ ಬಹುಮಾನ ಇಶಾನಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಇಶಾನಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಒಂದನೇ ಮತ್ತು ಎರಡನೇ ತರಗತಿ ವಿಭಾಗದ ಭಕ್ತಿಗೀತೆ ಹಾಡುವ ಸ್ಪರ್ಧೆ. ಪ್ರಥಮ ಬಹುಮಾನ ನಮಸ್ಯ ಪರಿಜ್ಞಾನ ವಿದ್ಯಾಲಯ. ನಮಸ್ಯ ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ಸಂಯುಕ್ತ ಅನುದಾನಿತ ರಮಾನಂದಾಶ್ರಮ ಶಾಲೆ ಕುಲ್ಯ. ಸಂಯುಕ್ತ ಅನುದಾನಿತ ರಮಾನಂದಾಶ್ರಮ ಶಾಲೆ ಕುಲ್ಯ. ತೃತೀಯ ವೃಷ್ಟಿ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆ ಉಚ್ಚಿಲ. ಸೃಷ್ಟಿ ಒಂದನೇ ಮತ್ತು ಎರಡನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆ. ಪ್ರಥಮ ಬಹುಮಾನ ಲಕ್ಷ್ಯ ಮೆಂಡನ್ ಪರಿಜ್ಞಾನ ವಿದ್ಯಾಲಯ. ಲಕ್ಷ್ಯ ಮೆಂಡನ್ ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ಆರಾಧ್ಯ ಪರಿಜ್ಞಾನ ವಿದ್ಯಾಲಯ. ಆರಾಧ್ಯ ಪರಿಜ್ಞಾನ ವಿದ್ಯಾಲಯ. ತೃತೀಯ ಸಂಯುಕ್ತ ಅನುದಾನಿತ ರಮಾನಂದಾಶ್ರಮ ಶಾಲೆ ಕೊಲ್ಯ. ಸಂಯುಕ್ತ ಅನುದಾನಿತ ರಮಾನಂದಾಶ್ರಮ ಶಾಲೆ ಕೊಲ್ಯ. ಶಿಕ್ಷಕಿ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರಿ ನೀಡಬೇಕಾಗಿ ವಿನಂತಿ. ಮೂರನೇ ಮತ್ತು ನಾಲ್ಕನೇ ತರಗತಿ ವಿಭಾಗದಲ್ಲಿ ಪೌರಾಣಿಕ ನೀತಿಕತೆ ಹೇಳುವ ಸ್ಪರ್ಧೆ. ಪ್ರಥಮ ಬಹುಮಾನ ಸಮನ್ವಿ ಎಂಆರ್ ಭಟ್. ಸಮನ್ವಿ ಎಂಆರ್ ಭಟ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಬಹುಮಾನ ಮಹೀನ್ ಶ್ರೀರಾಮ್ ಪರಿಜ್ಞಾನ ವಿದ್ಯಾಲಯ. ಮಹೀನ್ ಶ್ರೀರಾಮ್ ಪರಿಜ್ಞಾನ ವಿದ್ಯಾಲಯ. ತೃತೀಯ ಬಹುಮಾನ ತನಿಷ್ಕಾ ಹಾಗೂ ಗಣ್ಯಶ್ರೀ ಇವರಿಬ್ಬರ ಮಧ್ಯೆ ಈ ಒಂದು ಬಹುಮಾನ ಹಂಚಲಾಗಿದೆ. ಗಣ್ಯಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಹಾಗೂ ತನಿಷ್ಕಾ ಸೇಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಶಾಲೆ. ಇವರಿಬ್ಬರ ಮಧ್ಯ ತೃತೀಯ ಬಹುಮಾನ ಹಂಚಲಾಗಿದೆ. ಗಣ್ಯಶ್ರೀ ಹಾಗೂ ತನಿಷ್ಕಾ. ಮೂರನೇ ಮತ್ತು ನಾಲ್ಕನೇ ತರಗತಿ ವಿಭಾಗದಲ್ಲಿ ಭಕ್ತಿಗೀತೆ ಹಾಡುವ ಸ್ಪರ್ಧೆ. ಪ್ರಥಮ ಬಹುಮಾನ ಆದ್ಯ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ. ದ್ವಿತೀಯ ಬಹುಮಾನ ರಾಜಶ್ರೀ ಪರಿಜ್ಞಾನ ವಿದ್ಯಾಲಯ. ತೃತೀಯ ಬಹುಮಾನ ಸುದೀಕ್ಷಾ. ತೃತೀಯ ಬಹುಮಾನ ಸುದೀಕ್ಷಾ ದಕ್ಷಿಣ ಕನ್ನಡ ಶಾಲೆ ಮೀನಾದಿ ಹಾಗೂ ದೀಕ್ಷಾ ಭಗವತಿ ಆಂಗ್ಲ ಮಾಧ್ಯಮ ಶಾಲಾ. ಇವರ ಮಧ್ಯೆ ಈ ಒಂದು ಬಹುಮಾನ ಹಂಚಲಾಗಿದೆ. ಸುದೀಕ್ಷಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಮೀನಾದಿ ಹಾಗೂ ದೀಕ್ಷಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಮೂರನೇ ಮತ್ತು ನಾಲ್ಕನೇ ತರಗತಿ ವಿಭಾಗದಲ್ಲಿ ಚಿತ್ರಕಲಾ ಸ್ಪರ್ಧೆ. ಪ್ರಥಮ ಬಹುಮಾನ ಅಶ್ವಿತಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಎಲ್ಲರೂ ಚಪ್ಪಾಳೆ ತಟ್ಟುವ ನಂತರ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರೋತ್ಸಾಹ ಮಕ್ಕಳ ಮೇಲೆ ಇರಲಿ ಅಂತ ಕೇಳುತ್ತಾ ದ್ವಿತೀಯ ಬಹುಮಾನ
ನಿಧಿ ಸುದರ್ಶನ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ದ್ವಿತೀಯ ಬಹುಮಾನ ನಿಧಿ ಸುದರ್ಶನ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ಧನ್ವಿತ್ ಸೇಂಟ್ ಸೆಬೆಸ್ಟಿಯನ್ ಶಾಲೆ. ಧನ್ವಿತ್ ಸೇಂಟ್ ಸೆಬೆಸ್ಟಿಯನ್ ಶಾಲೆ. ಶ್ರೀಮತಿ ಸರೋಜಕುಮಾರಿ ಇವರಿಗೆ ವಂದನೆಗಳು. ಎಲ್ಲರೂ ಚಪ್ಪಾಳೆಯ ಮುಖಾಂತರ ಮಕ್ಕಳನ್ನ ಆದಷ್ಟು ಹುರಿದುಂಬಿಸಬೇಕು. ನಮ್ಮ ವಲಯದ ಮಕ್ಕಳು ಇನ್ನಷ್ಟು ಬಹುಮಾನವನ್ನ ಪಡೆಯಲಿ ಎನ್ನುವ ಒಂದು ದೇವರ ಪ್ರಾರ್ಥನೆ ನಮ್ಮೆಲ್ಲರಿಗೂ ಇದೆ. 5ನೇ ಮತ್ತು 6ನೇ ತರಗತಿ ವಿಭಾಗದ ಭಾಷಣ ಸ್ಪರ್ಧೆ. ಮುಂದಿನ ಬಹುಮಾನಗಳನ್ನು ಶ್ರೀಮತಿ ಸುಲೋಚನೆ ಅಧ್ಯಕ್ಷರು ಮಾತೃ ಮಂಡಳಿ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇವ್ರು ನೀಡಬೇಕಾಗಿದೆ. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶಮ ಅಸಿಸಿ ಸೆಂಟ್ರಲ್ ಸ್ಕೂಲ್. ಶಮ ಅಸಿಸಿ ಸೆಂಟ್ರಲ್ ಸ್ಕೂಲ್. ದ್ವಿತೀಯ ಬಹುಮಾನ ನಿಹಾರಿಕಾ ಪರಿಜ್ಞಾನ ವಿದ್ಯಾಲಯ. ನಿಹಾರಿಕಾ ಪರಿಜ್ಞಾನ ವಿದ್ಯಾಲಯ. ತೃತೀಯ ಬಹುಮಾನ ತನ್ಮಯಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ತನ್ಮಯಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಐದನೇ ಮತ್ತು 6ನೇ ತರಗತಿ ವಿಭಾಗದ ಭಕ್ತಿಗೀತೆ ಹಾಡುವ ಸ್ಪರ್ಧೆ. ಪ್ರಥಮ ಬಹುಮಾನವನ್ನ ನಿಸ್ವಾನ ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ಕವನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಕವನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಹಾಗೂ ತೃತೀಯ ಬಹುಮಾನ ಯಶಸ್ ಪರಿಜ್ಞಾನ ವಿದ್ಯಾಲಯ. ಯಶಸ್ ಪರಿಜ್ಞಾನ ವಿದ್ಯಾಲಯ. 5ನೇ ಮತ್ತು 6ನೇ ತರಗತಿ ವಿಭಾಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಮನ್ವಿತ ಭಟ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಸಮನ್ವಿತ ಭಟ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ದ್ವಿತೀಯ ಬಹುಮಾನ ಶ್ರೀವತ್ಸ ಉಚ್ಚಿಲಬೋವಿ ಶಾಲೆ. ಶ್ರೀವತ್ಸ ಉಚ್ಚಿಲಬೋವಿ ವಿದ್ಯಾಸಂಸ್ಥೆ ಉಚ್ಚಿಲ. ತೃತೀಯ ಬಹುಮಾನ ಸನ್ನಿಧಿ ಪಿ ಪರಿಜ್ಞಾನ ವಿದ್ಯಾಲಯ. ಸನ್ನಿಧಿ ಪಿ ಪರಿಜ್ಞಾನ ವಿದ್ಯಾಲಯ. ಏಳನೇ ತರಗತಿ ವಿಭಾಗದ ಭಾಷಣ ಸ್ಪರ್ಧೆ. ಶ್ರೀಮತಿ ಸುಲೋಚನೆ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನಗಳನ್ನು ಶ್ರೀ ಸೂರಜ್ ತೊಕ್ಕೊಟ್ಟು ಕರಾವಳಿ ಕಲ್ಯಾಣ ಪರಿಷತ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಮುಖ್ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. 7ನೇ ಮತ್ತು 7ನೇ ತರಗತಿ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಅನುಷ್ಕಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಚಪ್ಪಾಳೆ ಇರಲಿ. ದ್ವಿತೀಯ ವಿದಿಶಾ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಆಯುಷ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಉಚ್ಚಿಲಗುಡ್ಡೆ. ಏಳನೇ ತರಗತಿ ವಿಭಾಗದ ಭಕ್ತಿಗೀತೆ ಹಾಡುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ರಿಷಬ್ ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ಮಂಜುನಾಥ ಎಂ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ಸಾನ್ವಿ ಅನುದಾನಿತ ಹೋಲಿ ಏಂಜಲ್ಸ್ ಶಾಲೆ. ಸಾನ್ವಿ ಅನುದಾನಿತ ಹೋಲಿ ಏಂಜಲ್ಸ್ ಶಾಲೆ. 7ನೇ ತರಗತಿ ವಿಭಾಗದ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯಲ್ಲಿ
ಪ್ರಥಮ ಬಹುಮಾನ ಶಾನ್ವಿ ಬಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಶಾನ್ವಿ ಬಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ದ್ವಿತೀಯ ಬಹುಮಾನ ಸಾವನಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಗೂ ಪೂಜಿತ ಎನ್ ಬಂಗೇರ ಪರಿಜ್ಞಾನ ವಿದ್ಯಾಲಯ ಇವರ ಮಧ್ಯ ದ್ವಿತೀಯ ಬಹುಮಾನ ಹಂಚಲಾಗಿದೆ. ಸಾವನಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಗೂ ಪೂಜಿತ ಎನ್ ಬಂಗೇರ ಪರಿಜ್ಞಾನ ವಿದ್ಯಾಲಯ ಇವರ ಮಧ್ಯ ದ್ವಿತೀಯ ಬಹುಮಾನ ಹಂಚಲಾಗಿದೆ. ತೃತೀಯ ಬಹುಮಾನ ರಮ್ಯ ಅನುದಾನಿತ ರಮಾನಂದಾಶ್ರಮ ಶಾಲೆ. ತೃತೀಯ ಬಹುಮಾನ ರಮ್ಯ ಅನುದಾನಿತ ರಮಾನಂದಾಶ್ರಮ ಪ್ರೌಢಶಾಲೆ. ಏಳನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪ್ರಜ್ಞಾ ಅನುದಾನಿತ ಹೋಲಿ ಏಂಜಲ್ ಶಾಲೆ. ಪ್ರಥಮ ಅನುದಾನಿತ ಹೋಲಿ ಏಂಜಲ್ ಶಾಲೆ ಪ್ರಜ್ಞಾ. ದ್ವಿತೀಯ ತನುಷ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ತನುಷ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ರಿತೀಶ್ ಸೇಂಟ್ ಸೆಬೆಸ್ಟಿಯನ್ ಶಾಲೆ. ರಿತೀಶ್ ಸೇಂಟ್ ಸೆಬೆಸ್ಟಿಯನ್ ಶಾಲೆ. ರಿತೀಶ ವಂದನೆಗಳು ಶ್ರೀ ಶಿವರಾಜ್ ಕೊಕ್ಕೋಟಿಯವರಿಗೆ. ಮುಂದಿನ ಬಹುಮಾನಗಳನ್ನು ಶ್ರೀ ರಾಮಣ್ಣ ಶೆಟ್ಟಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಮಹಾಪೋಷಕರು ಇವರು ನೀಡಬೇಕಾಗಿ ಕಳಕಳಿಯ ವಿನಂತಿ. ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ತನಿಷ್ಕಾ ಆರ್ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆ. ತನಿಷ್ಕಾ ಆರ್ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಬಹುಮಾನ ವಿಹಾನ್ ಎ ಸಾಲ್ಯಾನ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ವಿಹಾನ್ ಎ ಸಾಲ್ಯಾನ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ಪ್ರಥಮ್ ಅಸಿಸಿ ಸೆಂಟ್ರಲ್ ಸ್ಕೂಲ್. ಪ್ರಥಮ್ ಅಸಿಸಿ ಸೆಂಟ್ರಲ್ ಸ್ಕೂಲ್. ಪ್ರೌಢಶಾಲಾ ವಿಭಾಗದ ಭಕ್ತಿಗೀತೆ ಹಾಡುವ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಯಾಗ್ ಜಿ ಕೊಟ್ಟಾರಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಪ್ರಯಾಗ್ ಜಿ ಕೊಟ್ಟಾರಿ. ದ್ವಿತೀಯ ಶ್ರೇಯಾ ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ. ಶ್ರೇಯಾ ಶೆಣೈ ಹಾಗೂ ನಿಧಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ನಿಧಿಕೆ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇವರ ಮಧ್ಯ ಈ ಒಂದು ದ್ವಿತೀಯ ಬಹುಮಾನ ಹಂಚಲಾಗಿದೆ. ತೃತೀಯ ಬಹುಮಾನ ಸಮೀಕ್ಷಾ ಅಸಿಸಿ ಸೆಂಟ್ರಲ್ ಸ್ಕೂಲ್. ಸಮೀಕ್ಷಾ ಅಸಿಸಿ ಸೆಂಟ್ರಲ್ ಸ್ಕೂಲ್. ಶ್ರೀ ರಾಮಣ್ಣ ಶೆಟ್ಟಿ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನಗಳನ್ನು ಶ್ರೀ ರಾಘವಶ್ರೀ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರು ಇವರು ನೀಡಬೇಕಾಗಿ ವಿನಂತಿ. ಪ್ರೌಢಶಾಲಾ ವಿಭಾಗದ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪ್ರಜಿತ್ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಗೂ ಶ್ರೇಯಸ್ ಕೃಷ್ಣ ಭಟ್ ಎಂ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇವರ ಮಧ್ಯ ಹಂಚಲಾಗಿದೆ. ಪ್ರಜಿತ್ ಹಾಗೂ ಶ್ರೇಯಸ್. ದ್ವಿತೀಯ ಹನ್ಸಿಕಾ ಅನುದಾನಿತ ಆನಂದಾಶ್ರಮ ಶಾಲೆ. ದ್ವಿತೀಯ ಬಹುಮಾನ ಹನ್ಸಿಕಾ ಅನುದಾನಿತ ಆನಂದಾಶ್ರಮ ಶಾಲೆ. ತೃತೀಯ ಬಹುಮಾನ ಗೌತಮ್ ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ. ಗೌತಮ್ ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ. ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಜ್ಯೇಷ್ಠ
ಭಗವತಿ ಆಂಗ್ಲ ಮಾಧ್ಯಮ ಶಾಲೆ, ಜ್ಯೇಷ್ಠ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ, ದ್ವಿತೀಯ ತನ್ಮಯ್ ಅಸಿಸಿ ಸೆಂಟ್ರಲ್ ಸ್ಕೂಲ್, ತನ್ಮಯ್ ಅಸಿಸಿ ಸೆಂಟ್ರಲ್ ಸ್ಕೂಲ್. ತೃತೀಯ ಬಹುಮಾನ ದಿಶಾಂತ್ ಉಚ್ಚಿಲಬೋವಿ ಶಾಲೆ ಹಾಗೂ ಹಿಮಾನಿ ಕವನ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇವರ ಮಧ್ಯೆ ತೃತೀಯ ಬಹುಮಾನವನ್ನು ಹಂಚಲಾಗಿದೆ. ದಿಶಾಂತ್ ಉಚ್ಚಿಲ ಬೋವಿ ಶಾಲೆ ಹಾಗೂ ಹಿಮಾನಿ ಕವನ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿಭಾಗದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಶ್ರೀಯುತ ರಾಘವ್ ಸಿ ಉಚ್ಚಿಲ್ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನಗಳನ್ನು ಗಣೇಶ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ನಾರಾಯಣ್ ಕುಂಪಲ್ ಇವರು ನೀಡಬೇಕಾಗಿ ವಿನಂತಿ. ವಿಶಾಖ್ ಹಾಗೂ ಪ್ರಥಮ್. ದ್ವಿತೀಯ ಬಹುಮಾನ ಮನ್ವಿತ್ ಹಾಗೂ ನಂದನ್ ಉಚ್ಚಿಲಬೋವಿ ಶಾಲೆ, ಮನ್ವಿತ್ ಹಾಗೂ ನಂದನ್. ತೃತೀಯ ಬಹುಮಾನ ಮನ್ವಿತ್ ಹಾಗೂ ನಂದನ್. ಉಚ್ಚಿಲಬೋವಿ ಶಾಲೆ, ಮನ್ವಿತ್ ಹಾಗೂ ನಂದನ್ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಕೆ ರಜತ್ ಶೆಣೈ ಹಾಗೂ ಅಖಿಲೇಶ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಕೆ ರಜತ್ ಶೆಣೈ ಹಾಗೂ ಅಖಿಲೇಶ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಪ್ರೌಢಶಾಲಾ ವಿಭಾಗದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ನೇಹ, ಸಹನಾ, ದುರ್ಗಶ್ರೀ ಸೇಂಟ್ ಸೆಬೆಸ್ಟಿಯನ್ ಶಾಲೆ. ಪ್ರಥಮ ಬಹುಮಾನವನ್ನು ಸ್ನೇಹ, ಸಹನಾ ಹಾಗೂ ದುರ್ಗಶ್ರೀ ಇವರು ಪಡೆದಿದ್ದಾರೆ, ಸೇಂಟ್ ಸೆಬೆಸ್ಟಿಯನ್ ಶಾಲೆ. ದ್ವಿತೀಯ ಬಹುಮಾನ ಶ್ರೇಯಾ, ಬಿಂದುಶ್ರೀ ಹಾಗೂ ಅರುಂಧತಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ಶ್ರೇಯಾ, ಬಿಂದುಶ್ರೀ ಹಾಗೂ ಅರುಂಧತಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್. ತೃತೀಯ ಬಹುಮಾನ ನೀಲಿಮಾ ಮೋರಿ, ಭಾಗ್ಯಲಕ್ಷ್ಮಿ ಮೋರಿ ಹಾಗೂ ದೀಪಾ ಮೋರಿ ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ. ತೃತೀಯ ಬಹುಮಾನ ವಂದನೆಗಳು ಶ್ರೀಯುತ ನಾರಾಯಣ್ ಕುಂಪಲ್ ಇವರಿಗೆ. ಮನೆಯಲ್ಲಿ ಪೂಜೆ ಇಲ್ಲ, ನಾವು ಸನಾತನ ಧರ್ಮವನ್ನು ಬಿಡ್ತಾ ಇದ್ದೇವೆ, ಏನು ಮಾಡಬೇಕಾದ ಒಂದು ಸಣ್ಣ ಕೆಲಸ ನಾವೆಲ್ಲ ಒಟ್ಟು ಸೇರಿ ಮಾಡೋಣ. ಇಲ್ಲೆಲ್ಲ ಮಹಿಳೆಯರಿದ್ದೀರಿ, ಏನು ಇಲ್ಲಿ ಪೂಜೆ ಏನಿದ್ದೇವೆ, ನಾವು ವರ್ಷಕ್ಕೆ ಬರ್ತೇವೆ, ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಬಾಕಿ ದಿನದಲ್ಲಿ ನಾವು ಏನು ಮಾಡ್ತೇವೆ ಅದನ್ನು ನಾವು ಯೋಚನೆ ಮಾಡೋಣ. ಬಾಕಿ ದಿನದಲ್ಲಿ ಯಾಕೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆದ್ದು ನಾವು ದೀಪ ಹಚ್ಚುವಾಗ ಯಾಕೆ ನಾವು ಗಂಟೆಯನ್ನು ಬಾರಿಸಬಾರದು? ಯಾಕೆ ನಾವು ಗಂಟೆಯನ್ನು 2 ಸರಿ ಬಾರಿಸಿದರೆ ಸಾಕು, ಡೈ ಡೈ ಅಂತ ಬರೆದ್ರೂ ಸಾಕು. ಯಾಕೆ ನಮ್ಮ ಮನೆಯಲ್ಲಿ ನಾವು ಶಂಖ ಊದಬಾರದು? ಎಲ್ಲ ನಾವು ಮೊದಲೆಲ್ಲ ಮನೆಯಲ್ಲಿ ಶಂಖ ಊದುವುದನ್ನು ಕೇಳ್ತಾ ಇದ್ದೆ, ಆದರೆ ಈಗ ಯಾರೂ ಶಂಖ ಊದುವುದನ್ನು ನಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ನಾವು ಕೇಳಲಿಕ್ಕೆ ಸಿಗ್ತಾ ಇಲ್ಲ. ನಾವು ಯಾಕೆ ಗಂಟೆ ಬರಬಾರ್ದು, ಶಂಖ ಊದಬಾರ್ದು, ತಾಳ ಬಡಿಬಾರ್ದು? ಪುಣ್ಯಕ್ಕೆ ಕೆಲವು ಭಜನಾ ಮಂದಿರಗಳು ಇರೋದ್ರಿಂದ ಕೆಲವು ಮನೆಗಳಲ್ಲಿ ಈಗಲೂ ಕೂಡ ಭಜನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ನಗರಕ್ಕೆ ಬರ್ತಾ ಇದ್ದಂತೆ ಆ ಭಜನಾ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯುವುದು ಕಡಿಮೆ ಆಗಿದೆ. ಬರೀ ಭಜನಾ ಸಮೂಹದಲ್ಲಿ ಅಥವಾ ಭಜನಾ ಮಂದಿರದಲ್ಲಿ ಮಾತ್ರ ನಡೀತಾ ಇದೆ. ಆದ್ರಿಂದ ನಾವು ಯಾಕೆ ಸಾಯಂಕಾಲ ಹೊತ್ತು
ಸಾಯಂಕಾಲ ಹೊತ್ತು ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವ, ಮನೆಯಲ್ಲಿ ದೀಪ ಬೆಳೆಸುವಾಗ ಶಂಖವನ್ನು ಓದುವ, 2 ಗಂಟೆಯನ್ನು ಬಾರಿಸುವ. ಏನೂ ಆಗದೆ ಇದ್ರೆ ಈ ದೇವಸ್ಥಾನದಲ್ಲಿ ಗಂಟೆ ಇದೆ, ಗಂಟೆ ಬಾರಿಸ್ತಾರಲ್ಲ, ಅದು ದೊಡ್ಡ ಗಂಟೆ ಇದೆ, ಮನೆಗೊಂದು ಸಣ್ಣ ಗಂಟೆ ತಗೊಳ್ಳುವ, ಅದನ್ನ ಬಾರಿಸುವ. ಚಿಕ್ಕ ಚಿಕ್ಕ ಮಕ್ಕಳಿಂದ ಅದನ್ನು ಬಾರಿಸಲಿಕ್ಕೆ ಹೇಳುವ. ಹಾಗೆ ಅವರು ಬಾರಿಸಿದಾಗ ನಮ್ಮೊಟ್ಟನೆ ಸೇರಿದಾಗ ಅವರು ಧರ್ಮವನ್ನು ನಮ್ಮಷ್ಟಕ್ಕೆ ಅವರನ್ನು ಆಡಿಸಿಕೊಳ್ಳಲಿಕ್ಕೆ, ಧರ್ಮದ ಒಂದು ಆಟದಲ್ಲಿ ಭಾಗವಹಿಸಲಿಕ್ಕೆ ಭಾಗಿಯಾಗ್ತಾರೆ. ಆಗ ಮಾತ್ರ ನಮಗೆ ಧರ್ಮ ಉಳಿತದೆ ಎಂದು ನನ್ನ ಅಭಿಪ್ರಾಯ. ಇದೊಂದು ಆಂದೋಲನವಾಗಬೇಕು. ಸನ್ಮಾನ್ಯ ಕುಂಪಲರವರು ನಮ್ಮ ಈ ಬಗ್ಗೆ ಕಾರ್ಯಪ್ರವೃತ್ತರಾದರೆ ಕೆಲಸ ಆಗ್ತದೆ. ಅದೇ ರೀತಿ ಅವರು ಶರಣನಿಗೆ ಹೇಳಿದರೆ, ಶರಣ್ ಪಂಪಲವರು ನಮ್ಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿಬಿಟ್ರೆ ಮತ್ತೆ ಪ್ರತಿ ಮನೆಯಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ಆಗ ಯಾವಾಗ ಒಂದೊಂದು ಮನೆಯಲ್ಲಿ ಘಂಟಾನಾದ ಆಗ್ತದೆ, ತಾಳ ಶಬ್ದ ಆಗ್ತದೆ, ಶಂಖ ನಡೀತದೆ, ಆವಾಗ ನಿಮ್ಮ ಇತರ ಶಕ್ತಿಗಳು ನಿಮ್ಮ ಹತ್ರ ಬರಲಿ, ನಿಮ್ಮ ಹತ್ರ ಕೂಡ ಬರುವುದಿಲ್ಲ. ಇಂದು ಆಪಿನ ಪೋಪಿನ ಅತ್ತ ಅಂತೇಳಿ ಸುಮ್ಮನೆ ಇರ್ತಾರೆ. ಆದ್ದರಿಂದ ಇಷ್ಟು ನಾನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ಬಾಲಗಂಗಾಧರ ತಿಲಕರು ಸ್ವತಂತ್ರ ಪೂರ್ವದಲ್ಲಿ ಜನಗಳನ್ನು ಒಟ್ಟುಗೂಡಿಸಬೇಕೆಂಬ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಅಲ್ಲಲ್ಲಿ ಆರಂಭ ಮಾಡಿದರು. ಅದರ ಮೂಲ ಉದ್ದೇಶ ಸ್ವತಂತ್ರ ಹೋರಾಟ ಮಾಡಬೇಕು, ಜನಗಳಲ್ಲಿ ದೇಶವನ್ನು ಸ್ವತಂತ್ರಗೊಳಿಸಬೇಕೆಂಬ ಭಾವನೆಯನ್ನು ಮೂಡಿಸಬೇಕೆಂಬ ಉದ್ದೇಶದಿಂದ ಗಣೇಶೋತ್ಸವವನ್ನು ಆರಂಭ ಮಾಡಿದರು. ಸ್ವತಂತ್ರ ಪಡೆದ ನಂತರ ಹಿಂದೂಗಳು ನಾವೆಲ್ಲರೂ ಚೌತಿಯ ದಿನದಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ 1 ದಿನದ ಪೂಜೆ 2 ದಿನದ ಪೂಜೆಯನ್ನು ಮಾಡಿ ವಿಘ್ನೇಶನಿಗೆ ಪೂಜೆಯನ್ನು ಮಾಡುತ್ತಾ ಬಂದೆವು. ಈಗಿನ ನಮ್ಮ ಈ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಈ ರಾಷ್ಟ್ರವನ್ನು ಉಳಿಸುವುದು ಹೇಗೆ, ಇದರ ಬಗ್ಗೆ ನಾವು ಅರಿವನ್ನು ತಿಳಿಸುವುದು ಬಹಳ ಮುಖ್ಯವಾಗಿದೆ ಅಂತೇಳಿ ನನ್ನ ಅನಿಸಿಕೆ. ಯಾಕಂತ ಕೇಳಿದರೆ ಈಗಾಗಲೇ ವೇದಿಕೆಯಲ್ಲಿರುವವರೆಲ್ಲ ಧರ್ಮವನ್ನು ಯಾವ ರೀತಿ ಉಳಿಸಬೇಕು, ನಮ್ಮ ಆಚಾರಗಳನ್ನು ಯಾವ ರೀತಿ ಉಳಿಸಬೇಕು ಈ ಬಗ್ಗೆ ಮಾತನಾಡಿದರು. ಇದನ್ನೇ ಮುಂದೆ ನಾವು ಎಲ್ಲ ಗಣೇಶೋತ್ಸವಗಳಲ್ಲಿ ಇದೇ ಮಾತನಾಡಿ ನಮ್ಮ ಧರ್ಮವನ್ನು ಉಳಿಸುವುದು, ನಮ್ಮ ಧರ್ಮ ಆಚರಣೆಯನ್ನು ಜಾಗೃತಗೊಳಿಸುವುದು, ಈ ಎಲ್ಲ ವಿಷಯಗಳನ್ನೇ ಪ್ರತಿಯೊಂದು ಉತ್ಸವದಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾ ಜನಗಳನ್ನು ಜಾಗೃತಿ ಮೂಡಿಸಬೇಕೆಂಬ ಉದ್ದೇಶವನ್ನು ಇನ್ನು ಮುಂದಕ್ಕೆ ಗಣೇಶೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ. ಅದಕ್ಕೋಸ್ಕರ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಹೇಳುವುದಿಷ್ಟೇ, ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂಥ ಎಲ್ಲ ಕಾರ್ಯವನ್ನು ನಾವು ಹಿಂದೂಗಳಾದ ನಾವುಗಳೇ ಅದನ್ನು ಉಳಿಸುವಂಥ ಕಾರ್ಯವನ್ನು ಮಾಡಬೇಕು. ಸನಾತನ ಹಿಂದೂ ಧರ್ಮಕ್ಕೆ ಅಳಿವು ಇಲ್ಲ, ಆದರೂ ಅಳಿವು ಇಲ್ಲ ಎಂಬ ಉದ್ದೇಶದಿಂದ ಅದನ್ನು ನಿರ್ಲಕ್ಷ್ಯ ಮಾಡದೆ ಧರ್ಮವನ್ನು ಉಳಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಒಗ್ಗೂಡಿ ಮಾಡುವ ಅಂತ ಹೇಳಿ ನಿಮ್ಮೆಲ್ಲರೆಲ್ಲ ನಾನು ಪ್ರಾರ್ಥಿಸುತ್ತಾ, ನನಗೆ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಗಣೇಶ ಸೇವಾ ಸಮಿತಿಯ ಪ್ರತಿಯೊಬ್ಬ ಅಧ್ಯಕ್ಷರು ಸದಸ್ಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನನ್ನದೊಂದು 2 ಮಾತು ಅಷ್ಟೇ. ನಿನ್ನೆ ಗೌರಿ ತೃತೀಯ, ಜಗನ್ಮಾತೆ ನಮ್ಮ ಮನೆಗಳಿಗೆ ಬಂದಿದ್ದಾಳೆ. ಇಂದು ಗಣೇಶ ಚತುರ್ಥಿ, ಮಗನೂ ಬಂದಿದ್ದಾನೆ. ತಾಯಿ ಮತ್ತು ಮಗನ ಸಮ್ಮಿಲನ ಆಗಿದೆ. ಪ್ರತಿ ಮನೆಯಲ್ಲೂ ಪೂಜೆ ಆಗ್ತಿದೆ. ಜಗತ್ತಿನ ಎಲ್ಲ ಮಹಿಳೆಯರ ಹೃದಯದ ಕನ್ನಡಿ ಪಾರ್ವತಿ. ಅದೇ ರೀತಿ ಜಗತ್ತಿನ ಎಲ್ಲ ಮಕ್ಕಳಿಗೆ ಬೇಕಾಗುವಂಥ ಗುಣಗಳಿರುವುದು ಗಣೇಶನಲ್ಲಿ. ಹಾಗೆ ನಾವು ಎರಡೂ ಅಮ್ಮ ಮತ್ತು ಮಗನನ್ನು ಪೂಜಿಸಿದಲ್ಲಿ ಭಗವಂತನೇ ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಂತ ನನ್ನ ಅನಿಸಿಕೆ. ಆಮೇಲೆ ಈಗ ಧರ್ಮದ ಬಗ್ಗೆ ಸಾಕಷ್ಟು ಹೇಳಿದರು. ಆದರೂ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಕಡೆಗೆ ಹೆತ್ತ ಅಮ್ಮ ಅಂದರೆ ಮನೆಯಲ್ಲಿ ಯಜಮಾನನಿಗಷ್ಟು ಪುರುಸೊತ್ತಿರುವುದಿಲ್ಲ. ಇದು ನನ್ನ ಅನುಭವದ ಮಾತು. ಮತ್ತು ಅಧ್ಯಾಪಕಿಯಾಗಿ ಕೂಡ ಹೇಳಿದಂತಹ ಮಾತು. ನಾವು ನಮ್ಮ ಮಕ್ಕಳ ಕಡೆಗೆ ಸಾಕಷ್ಟು ಗಮನ ಕೊಡಬೇಕು. ಯಾಕಂತ ಹೇಳಿದರೆ ಪಾಶ್ಚಾತ್ಯ
ನಾವು ವೇಷಭೂಷಣ ಪದ್ಧತಿಗಳನ್ನು ಅನುಕರಣೆ ಹೆತ್ತವರು ಸಮೇತ ಮಾಡ್ತಾ ಇರುವಾಗ ನಮ್ಮ ಧರ್ಮ ಸಂಸ್ಕೃತಿ ಉಳಿಯಬೇಕಾದ್ರೆ ಹೆತ್ತ ಅಮ್ಮಂದಿರು ಕೂಡ ಅದಕ್ಕೆ ಸ್ವಲ್ಪ ಸಹಕಾರ ಬೇಕಾಗ್ತದೆ. ಸಾಮಾನ್ಯವಾಗಿ ಶಾಲೆಗೆ ಕಳಿಸುವಂತಹ ಮಗು ಶಾಲೆಯಲ್ಲಿ ಬೆಳಗಿನಿಂದ ಮಧ್ಯಾಹ್ನವರೆಗೆ, ಮಧ್ಯಾಹ್ನ ಮೇಲೆ ಶಾಲೆಯಲ್ಲಿ ಏನಾಯಿತು ಎಂಬುದನ್ನು ಪ್ರಶ್ನಿಸುವುದು ಅಮ್ಮನ ಕೆಲಸ. ಅದೇ ರೀತಿ ಅವರ ಓದಿನ ಕಡೆಗೆ ಗಮನ ಹರಿಸುವುದು ಕೂಡ ಇದು ಅಮ್ಮನ ಕೆಲಸ. ತಂದೆಯಾಗಿ ಅದರ ಜವಾಬ್ದಾರಿ ಹೊತ್ತುಕೊಳ್ತಾರೆ ಹೊರತಾಗಿ ಅಮ್ಮ ಆಗಿ ನಮ್ಮ ಮಕ್ಕಳ ನಡೆನುಡಿಯನ್ನು ಹೆಜ್ಜೆ ಹೆಜ್ಜೆಗೂ ತೀಡಿದಲ್ಲಿ ಅವರು ಮುಂದಕ್ಕೆ ಉತ್ತಮ ನಾಗರಿಕ ಆಗಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಆಮೇಲೆ ಭಗವದ್ಗೀತೆಯಂತಹ ಅಥವಾ ಪ್ರಾರ್ಥನೆಯಂತಹ ಅಥವಾ ಭಜನೆ ಮುಂತಾದವುಗಳಲ್ಲಿ ಕೂಡ ನಮ್ಮ ಮಕ್ಕಳು ಎಷ್ಟೇ ಕಲಿತಾ ಇರಲಿ, ಒಂದು ಅರ್ಧ ಗಂಟೆಯಷ್ಟಾದರೂ ಅದರ ಕಡೆಗೆ ಗಮನ ಹರಿಸಿದಲ್ಲಿ ಮಕ್ಕಳ ಮನಸ್ಸು ಬೇರೆ ಕಡೆಗೆ ಹೋಗುವುದರಿಂದ ತಪ್ಪಿ ಹೋಗುತ್ತದೆ. ಇದರಿಂದಾಗಿ ನಾವು ಒಳ್ಳೆಯ ನಾಗರಿಕರನ್ನಾಗಿ ನಮ್ಮ ಮಕ್ಕಳನ್ನು ಮಾಡಬೇಕಿದ್ರೆ ಮೊದಲು ನಮ್ಮ ಮನೆಯಲ್ಲಿ ಸರಿಯಾಗಬೇಕು. ನಮ್ಮ ಮನೆ ಸರಿಯಾದ ಮೇಲೆ ಸಮಾಜ, ಸಮಾಜದ ಮೇಲೆ ದೇಶ, ಹೀಗೆ ಉತ್ತಮ ನಾಗರಿಕರನ್ನು ಮಾಡುವಲ್ಲಿ ಹೆತ್ತ ತಾಯಿಯಂದಿರು ಗಮನ ಕೊಡಬೇಕು. ಅದೇ ರೀತಿ ಮಕ್ಕಳು ಕೂಡ ತಾಯಿ ತಂದೆಯರಿಗೆ ಗೌರವ ಕೊಡುವುದನ್ನು ಕಲಿತುಕೊಳ್ಳಬೇಕು. ಶಾಲೆಯಲ್ಲಿ ಕಲಿಸಿದ ಗುರುಗಳಿಗೆ ಕೂಡ ಗೌರವ ಕೊಡುವುದನ್ನು, ಆಮೇಲೆ ಮನೆಯ ಆಗುಹೋಗುಗಳ ಕಡೆಗೆ ಗಮನ ಕೊಡುವುದನ್ನು ಕೂಡ ಮಕ್ಕಳು ಕಲಿತಲ್ಲಿ ಮುಂದೆ ಉತ್ತಮ ನಾಗರಿಕನಾಗಲಿಕ್ಕೆ ಸಾಧ್ಯತೆ ಇದೆ ಎಂದು ಹೇಳುತ್ತಾ ಅವಕಾಶಕ್ಕೆ ಧನ್ಯವಾದಗಳು. ಹರಿ ಓಂ. ಹಾಗೆ ಪರಿಸರದ ಎಲ್ಲ ದೇವರುಗಳಿಗೂ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಭಕ್ತ ವೃಂದದವರೇ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನಾವು 52ನೇ ವರ್ಷದ ಬೀರಿ ಗಣೇಶೋತ್ಸವಕ್ಕಾಗಿ ಸೇರಿದ್ದೇವೆ. ಈ ಗಣೇಶೋತ್ಸವಕ್ಕಾಗಿ ಸೇರಿದ ತಮಗೆ ಇನ್ನೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಗಣೇಶ ಎಂಬುದು ಗೌರಿ ಪುತ್ರ. ಗಣೇಶ ಎಂಬವನು ಗೌರಿ ಪುತ್ರ. ಒಮ್ಮೆ ಗೌರಿಯು ತಾನು ಸ್ನಾನಕ್ಕೆ ತೆರಳುವಾಗ ಯಾರು ಅತಿಕ್ರಮಿಸಬಾರದು ಎಂಬ ಉದ್ದೇಶದಿಂದ ತನ್ನ ಬೆವರಿನ ಮಣ್ಣಿನಿಂದ ಒಂದು ಬಾಲಕನ ವಿಗ್ರಹವನ್ನು ಮಾಡಿ ಅದಕ್ಕೆ ಜೀವದಾನವನ್ನು ನೀಡಿ ಗೌರಿ ಸ್ನಾನಕ್ಕೆ ಹೋಗುತ್ತಾಳೆ. ಅದೇ ಸಮಯದಲ್ಲಿ ಶಿವನು ಅಲ್ಲಿಗೆ ಬರುತ್ತಾನೆ. ಶಿವನನ್ನು ಈ ಬಾಲಕನು ಒಳಗೆ ಬರಲು ಬಿಡುವುದಿಲ್ಲ, ತಡೆಯುತ್ತಾನೆ. ಆಗ ಕೋಪಗೊಂಡ ಶಿವನು ಆ ಬಾಲಕನ ಶಿರಛೇದವನ್ನು ಮಾಡುತ್ತಾನೆ. ಅಷ್ಟರಲ್ಲಿ ನಿಜ ಸಂಗತಿ ತಿಳಿದ ಕೂಡಲೇ ಉತ್ತರ ದಿಕ್ಕಿಗೆ ಮಲಗಿರುವ ಒಂದು ಗಜದ ಆನೆಯ ತಲೆಯನ್ನು ತಂದು ಆ ಬಾಲಕನಿಗೆ ಜೋಡಿಸಲಾಗ್ತದೆ ಮತ್ತು ಶಿವನ ಹಸ್ತಸ್ಪರ್ಶದಿಂದ ಆ ಬಾಲಕನಿಗೆ ಮರುಜೀವ ಬರುತ್ತದೆ. ಹೀಗೆ ಆ ಬಾಲಕನು ಗಜಪತಿಯಾಗ್ತಾನೆ, ಗಣಪತಿಯಾಗ್ತಾನೆ. ಹಾಗೆ ವಕ್ರದ ದಾಡಿ ಇರುವ ಗಣಪತಿಯ ರೂಪವನ್ನು ತಾಳುತ್ತಾನೆ. ಹೀಗೆ ಗಣಪತಿಗೆ ಹಲವಾರು ಹೆಸರುಗಳಿವೆ. ಮುಖ್ಯವಾಗಿ ಅವನಿಗೆ ಗಜಪತಿ, ಗಣೇಶ, ವಿಘ್ನೇಶ, ಲಂಬೋದರ, ಹಾಗೆ ನವನೀತ, ಹೇರಂಬ, ಹೀಗೆ ಅನೇಕ ಸರ್ವನಾಮಗಳಿವೆ. ಗಣಪತಿಯು ಒಮ್ಮೆ ಕೈಲಾಸದಲ್ಲಿ ಪರಶುರಾಮರೊಡನೆ ಕಾಳಗವಾದಾಗ ಯುದ್ಧವಾಗಿ ಅದರಲ್ಲಿ ತನ್ನ ಒಂದು ದಂತವನ್ನು ಕಳೆದುಕೊಳ್ಳುತ್ತಾನೆ. ಅಲ್ಲಿಂದ ಅವ ಏಕದಂತನಾಗುತ್ತಾನೆ. ಹೀಗೆ ಒಮ್ಮೆ ಕೈಲಾಸದಲ್ಲಿ ಶಿವಪಾರ್ವತಿಯರು ಕುಳಿತಿರುವಾಗ ಅಲ್ಲಿಗೆ ನಾರದ ಮಹರ್ಷಿಗಳು ಬರುತ್ತಾರೆ. ಅವರ ಕೈಯಲ್ಲಿ ಒಂದು ವಿಚಿತ್ರವಾದ ಒಂದು ಫಲ ಇರುತ್ತದೆ. ಆಗ ಶಿವಪಾರ್ವತಿಯರ ಅಕ್ಕಪಕ್ಕದಲ್ಲಿದ್ದ ಗಣಪತಿ ಮತ್ತು ಸುಬ್ರಹ್ಮಣ್ಯ ಆ ಫಲ ನನಗೆ ಎಂದು ಹಠ ಮಾಡುತ್ತಾರೆ. ಆಗ ಶಿವನು ಪರಮೇಶ್ವರನು ಯಾರು 3 ಲೋಕವನ್ನು ಸುತ್ತಿ ಬೇಗ ಬರುತ್ತಾನೋ ಅವರಿಗೆ ಈ ಫಲವನ್ನು ನೀಡಲಾಗುತ್ತದೆ ಎಂಬ ಒಂದು ಸ್ಪರ್ಧೆಯನ್ನು ಹೇಳುತ್ತಾನೆ. ಆ ಕೂಡಲೇ ಸುಬ್ರಹ್ಮಣ್ಯ ತನ್ನ ನವಿಲು ವಾಹನದಲ್ಲಿ 3 ಲೋಕವನ್ನು ಸುತ್ತಲು ಹೊರಡುತ್ತಾನೆ. ಆದರೆ ಸ್ಥೂಲಕಾಯನಾದ ಗಣಪತಿ ತನ್ನ ಮೂಷಿಕ ವಾಹನವನ್ನು ನೋಡಿ ಆಲೋಚನೆ ಮಾಡುತ್ತಾನೆ. ಕೂಡಲೇ ತನ್ನ ತಂದೆ ತಾಯಿಗಳಿಗೆ 3 ಸುತ್ತು ಬಂದು ಪರಮೇಶ್ವರನ ಎದುರು ಹಣ್ಣಿಗಾಗಿ ನಿಲ್ಲುತ್ತಾನೆ. ಆಗ ಪಾರ್ವತಿ ಪರಮೇಶ್ವರರು ಆ ಹಣ್ಣನ್ನು ಗಣಪತಿಯ ಕೈಯಲ್ಲಿ ಕೊಡ್ತಾರೆ. ಹೀಗೆ ಗಣಪತಿಯೇ ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು
ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ. ಇದರಿಂದ ನಾವು ತಿಳಿಯುವುದೇನೆಂದರೆ ನಮ್ಮ ಮನೆಯಲ್ಲಿ ನಮಗೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳೇ ನಮ್ಮ ತಂದೆ ತಾಯಿಯರು. ನಾವು ಪ್ರತಿದಿನ ದೇವರಿಗೆ ಹೇಗೆ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡುತ್ತೇವೆ, ಹಾಗೆಯೇ ನಮ್ಮ ಮನೆಯಲ್ಲಿರುವ ಹೆತ್ತವರನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಅವರ ಕಾಲು ಮುಟ್ಟಿ ಪ್ರತಿದಿನ ನಮಸ್ಕಾರ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಹೀಗೆ ಗಣಪತಿಯನ್ನು ಪೂಜೆ ಮಾಡೋದರಿಂದ ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತದೆ. ಅದಕ್ಕೋಸ್ಕರ ಗಣಪತಿಯನ್ನು ಸಿದ್ಧಿ ವಿನಾಯಕ ಹೇಳ್ತಾರೆ. ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಗಣಪತಿಗೆ ಅಗ್ರಸ್ಥಾನವಿದೆ. ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕಾದರೂ ಮೊದಲಾಗಿ ನಾವು ಗಣಪತಿಯನ್ನು ಸ್ತುತಿ ಮಾಡೋದು ಅತಿ ಅಗತ್ಯ. ಹಾಗೆಯೇ ಗಣಪತಿಯನ್ನು ನಾವು ಪ್ರತಿದಿನ ಪ್ರತಿ ಮನೆಯಲ್ಲಿಯೂ ವಿಜೃಂಭಣೆಯಿಂದ ಭಾದ್ರಪದ ಶುಕ್ಲದ ಚೌತಿಯಂದು ಪ್ರತಿ ಮನೆಯಲ್ಲಿ ಗಣಪತಿಯನ್ನು ವಿಜೃಂಭಣೆಯಿಂದ ಪೂಜಿಸ್ತಾರೆ, ಈ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಈ ಹಬ್ಬವನ್ನು ಸಾರ್ವತ್ರಿಕವಾಗಿ ಆಚರಿಸುವಂತೆ ಮಾಡಿದವರು ನಮ್ಮ ಬಾಲಗಂಗಾಧರ ತಿಲಕರು. ನಮ್ಮ ರಾಷ್ಟ್ರದ ಹಿತಕ್ಕಾಗಿ ಮತ್ತು ಜನರನ್ನು ಒಗ್ಗೂಡಿಸುವುದಕ್ಕಾಗಿ ಈ ಗಣೇಶ ಚತುರ್ಥಿಯನ್ನು ರಾಷ್ಟ್ರೀಯ ಹಬ್ಬವಾಗಿ ನಮ್ಮ ಬಾಲಗಂಗಾಧರ ತಿಲಕರು ಆಚರಿಸಿ ತೋರಿಸಿದ್ದಾರೆ. ಹಾಗೆ ಈಗ ಎಲ್ಲ ಕಡೆಯಲ್ಲೂ ಗಣಪತಿ ಉತ್ಸವವು ಸಾರ್ವಜನಿಕವಾಗಿ ನಡೀತದೆ. ಹಾಗೆಯೇ ನಮ್ಮ ಗಣಪತಿಯು, ನಮ್ಮ ಮಹಾಗಣಪತಿ ನಮ್ಮ ಎಲ್ಲ ಭಕ್ತರಿಗೆ, ಇಲ್ಲಿ ಸೇರಿದವರಿಗೆ ಎಲ್ಲರಿಗೂ ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ. ಹಾಗೆಯೇ ಈ ಗಣೇಶ ಉತ್ಸವದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸದಸ್ಯರಿಗೂ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರನ್ನು ಗಣಪತಿಯು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಕ್ಕುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಇದು 52ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ. ಗಣೇಶೋತ್ಸವಕ್ಕೆ ನಮಗೆ ಅಕ್ಕರೆಯ ಆತ್ಮೀಯ ಕರೆಯನ್ನು ನೀಡಿದ್ದಕ್ಕಾಗಿ ಅವರಿಗೆ ವಂದನೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇಂದಿನ ದಿನ ಜಗತ್ತಿನಲ್ಲಿ ಎಲ್ಲ ಕಡೆ ಈ ಚೌತಿಯ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅದನ್ನು ಆಚರಿಸುವ ಅಥವಾ ಗಣೇಶೋತ್ಸವವನ್ನು ಆಚರಿಸುವ ವಿಷಯ ಏನೆಂದರೆ, ಒಂದು ಧಾರ್ಮಿಕ ಜಾಗೃತಿಯನ್ನು ಉಳಿಸಿಕೊಳ್ಳುವ ಒಂದು ಸಣ್ಣ ಒಂದು ಪ್ರಯತ್ನ ನಮ್ಮ ಹಿಂದೂಗಳಿಂದ. ಹಿಂದೂ ದೇವರುಗಳಲ್ಲಿ ನಮ್ಮ ಜನರಿಗೆ ಆತ್ಮೀಯವಾದ ದೇವರೆಂದರೆ ಗಣಪತಿ. ಗಣಪತಿ ಅಂದರೆ ಅವ ಅತ್ಯಂತ ಬುದ್ಧಿವಂತ. ಈ ಹಿಂದೆ ಅವರು ತಿಳಿಸಿದಂತೆ ಈಶ್ವರ ಪಾರ್ವತಿ ಅವರು ಒಂದು ಹಣ್ಣನ್ನು ಸ್ಪರ್ಧೆಯಲ್ಲಿ ಗೆಲ್ಲುವುದಕ್ಕಾಗಿ ವಿಶ್ವ ಪರ್ಯಟನೆ ಮಾಡಬೇಕಂತ ಹೇಳಿದಾಗ ಗಣಪತಿ ತಂದೆ ತಾಯಿ ಅವರನ್ನು 3 ಸುತ್ತು ಬರಿದು ಆ ಸ್ಪರ್ಧೆಯಲ್ಲಿ ಮೊದಲಿಗಲಾಗಿ ಬಂದಿರುತ್ತಾರೆ. ಅದು ಅವರ ಬುದ್ಧಿಗೆ ಅಂತ ತಿಳಿಸ್ತದೆ. ಹಾಗೂ ಗಣಪತಿ ಅಂದರೆ ಅದೃಷ್ಟ, ಗಣಪತಿ ಅಂದರೆ ಸಮೃದ್ಧಿ, ಗಣಪತಿ ವಿಘ್ನ ವಿನಾಶಕ. ಯಾವುದೇ ನಾವು ಒಂದು ಕಾರ್ಯ ಕೆಲಸ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಗಣಪತಿಯನ್ನು ಪೂಜಿಸಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ ಇಂದು ನಾವು ವಿಶ್ವದಾದ್ಯಂತ ಚೌತಿಯನ್ನು ಆಚರಿಸ್ತಾ ಇದ್ದೇವೆ, ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಒಂದು ಚಿಟ್ಟೆ ತನ್ನ ರೆಕ್ಕೆ ಬೀಸಿ ಗಾಳಿ ಎಬ್ಬಿಸ್ಬೋದು, ಆದರೆ ಬಿರುಗಾಳಿ ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಲಕ್ಷಾಂತರ ಚಿಟ್ಟೆಗಳು ಒಂದೇ ಬಾರಿ ರೆಕ್ಕೆ ಬೀಸಿದರೆ ಬಿರುಗಾಳಿಯನ್ನು ಎಬ್ಬಿಸ್ಬೋದು. ಹಾಗೆ ನಾವೆಲ್ಲ ಹಿಂದೂಗಳು ಎಲ್ಲ ಒಂದಾದರೆ ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಪಸರಿಸಬಹುದು ಎಂದು ಹೇಳುತ್ತಾ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಗಣಪತಿ ಸಲಹಲಿ ಎಂದು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ನನಗೆ ಕೊಟ್ಟ ಅವಕಾಶವನ್ನು ನಾನಿಲ್ಲಿ ಮುಗಿಸ್ತೇನೆ. ಅದೇ ರೀತಿ ಧಾರ್ಮಿಕ ಉಪನ್ಯಾಸ ಮಾಡಿದಂಥ ಶ್ರೀಮತಿ ಅರ್ಪಿತಾ ಶೆಟ್ಟಿ ಕಟಪಾಡಿ, ಉಪನ್ಯಾಸಕರು, ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ಮಣಿಪಾಲ, ಇವರಿಗೂ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿದ್ದಂಥ ಶ್ರೀ ಶರಣ್ ಪಂಪೇಲ್, ವಿಶ್ವ ಹಿಂದೂ ಪರಿಷತ್ ಸಹಪ್ರಾಂತ ಕಾರ್ಯದರ್ಶಿ, ಇವರಿಗೂ ಶ್ರೀ ಗಣೇಶ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ರೋಷನ್ ರಾಜೇಂದ್ರ ಕಲ್ಬಾವಿ, ಕಾರ್ಯನಿರ್ವಹಣಾ ನಿರ್ದೇಶಕರು, ನಿರ್ಮಿತಿ ಕೇಂದ್ರ, ಮಂಗಳೂರು, ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಸೂರಜ್ ತುಕೋಟು, ಕರಾವಳಿ ಕಲ್ಯಾಣ ಪರಿಷತ್, ಮಂಗಳೂರು, ಗ್ರಾಮಾಂತರ ಜಿಲ್ಲಾ ಪ್ರಮುಖ, ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು.
ಶ್ರೀಮತಿ ಸರೋಜಕುಮಾರಿ ನಿವೃತ್ತ ಮುಖ್ಯ ಶಿಕ್ಷಕಿ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ, ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸುಲೋಚನಿ ಅಧ್ಯಕ್ಷರು ಮಾತೃಮಂಡಲಿ ಶ್ರೀದೇವಿ ಮುಖಾಂಬಿಕಾ ದೇವಸ್ಥಾನ ಕೊಲ್ಯ, ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅಭಿನಂದಿಸಲ್ಪಟ್ಟ ಶ್ರೀಮತಿ ಪುಷ್ಪಲತಾ ಎಸ್ ನಾಯಕ್ ತುಕೋಟು, ಶ್ರೀ ಚೆನ್ನಪ್ಪ ಮಾಡೂರು ಮತ್ತು ವಿದ್ದು ಉಚ್ಚಿಲ್ ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿದ್ದಂಥ ನಾರಾಯಣ್ ಕುಂಪಾಲ್, ರಾಮನ್ ಶೆಟ್ಟಿ ಮುಂಬೈ, ನಮ್ಮ ಅಧ್ಯಕ್ಷರಾದಂಥ ರಾಘವ ಸಿ ಉಚ್ಚಿಲ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಿರೂಪಣೆ ಮಾಡಿದಂಥ ಶ್ರೀಮತಿ ಪ್ರಮೀಳಾ ಇವರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವರು ವೇದಿಕೆಗೆ ಬಂದು ವೇದಿಕೆ ಬರಬೇಕಂತ ಕೇಳಿಕೊಳ್ತಿದ್ದೇವೆ. ನಮ್ಮದು ಸಮಿತಿ ಕಡೆಯಿಂದ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿ. ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಪ್ರಮೀಳಾ ಇವರನ್ನು ಗೌರವಿಸಬೇಕಾಗಿ ಸಭೆಯ ಅಧ್ಯಕ್ಷರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ.